ಸೇವೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ. ನಮ್ಮಲ್ಲಿ ಏನಾಗಿದೆ, ಯಕ್ಷಗಾನದಲ್ಲಿ ನೀವು ಭರತನಾಟ್ಯದಲ್ಲಿ ತಗೊಳ್ಳಿ, ದೇವಸ್ಥಾನದಲ್ಲಿ ತಗೊಳ್ಳಿ, ಅಧ್ಯಾಪಕ ದಿನ ಎಲ್ಲ ಕಡೆ ಎಲ್ಲ ವಿಷಯ ಬಂದಿದೆ. ಫ್ಯಾನ್ಸಿ ಸ್ಟೋರ್ನಿಂದ ಟೆಂಪಲ್ ಕಲ್ಚರ್ನಿಂದ ಸೆಲೆಬ್ರಿಟಿ. ನಮ್ಮ ದೇಶವೇ ಗಮ್ಮತ್ತಲ್ಲ, ಗಮ್ಮತ್ತಿನ ದೇಶ. ಎಲ್ಲ ಕಡೆ ಗಮ್ಮತ್ತು ಮಾಡ್ತೇವೆ. ಕೊಂಕಣಿಯಲ್ಲಿ ಒಂದು ಮಾತುಂಟು, ಶಿಸ್ತು ಆನಿ ಫೆಸ್ಟ್. ಫೆಸ್ಟ್ ಬೇಕು, ಫೆಸ್ಟಿವಲ್, ಶಿಸ್ತು ಬೇಕು, ಡಿಸಿಪ್ಲಿನ್. ಇದೆಲ್ಲ ತೀರಾ ಅಕಾಡೆಮಿಕ್ ಆಗಿ ಮಾಡಲಿಕ್ಕೆ ಆಗೋದಿಲ್ಲ ಈ ಕಾರ್ಯಕ್ರಮ, ನನಗೆ ಗೊತ್ತಿದೆ. ಆದರೆ ಅಕಾಡೆಮಿಕ್ಸನ್ನು ಬಿಟ್ಟು ಈ ಕಾರ್ಯಕ್ರಮ ಮಾಡುವ ಹಾಗಿಲ್ಲ. ನಾವು ಅಧ್ಯಾಪಕರಾದ್ದರಿಂದ ನಮ್ಮನ್ನು ಅನೇಕ ರೀತಿಯಲ್ಲಿ ನಿರೀಕ್ಷೆ ಮಾಡ್ತಾರೆ. ದೆರ್ ಈಸ್ ಎನ್ ಎಕ್ಸ್ಪೆಕ್ಟೇಷನ್ ಫ್ರಮ್ ಎ ಟೀಚರ್. ನನ್ನ ಸ್ನೇಹಿತರಾದ ಉತ್ತಮ ಅಧ್ಯಾಪಕರು, ತಮ್ಮಲ್ಲಿ ಅನೇಕರಿಗೆ ಗೊತ್ತಿರ್ಬೋದು, ವಿದ್ವಾನ್ ಮಂದಾರಕೇಶ ಬಿಟ್ಟು ಒಂದು ತಮಾಷೆ ಕಥೆ ಹೇಳ್ತಿದ್ದೆ. ನಂಬರ್ ಲಾಕ್ ಹೊಸತಾಗಿ ಬಂದ ಕಾಲ, ನಂಬರ್ ಲಾಕ್ ಆಗ ಹೊತ್ತು ಗುಡಿ ಬುರುಡೆಗೆಲ್ಲ ಹಾಕ್ತಿದ್ರು ಅದನ್ನು. ಮಾಸ್ಟ್ರೇ ಒಂದೊಂದು ದೆಪ್ಪುಲೆ ಅದು ನಂಬರ್, ಅದು ನನಗೆ ಗೊತ್ತಿಲ್ಲ ಮಾರೆ. ಏನು ಕನ್ನಡ ವಿದ್ವಾನ ತೀರೆ ಗೊತ್ತಿಲ್ಲ? ಕನ್ನಡ ವಿದ್ವಾನಿಗೂ ನಂಬರ್ ಲಾಕಿಗೆ ಏನು ಸಂಬಂಧ? ಹಾಗಲ್ಲ ಅದು. ಒಂದು ಕಾಲದಲ್ಲಿ ವಿಲೇಜ್ ಸ್ಕೂಲ್ ಮಾಸ್ಟರ್ ಅಂದರೆ ಎಲ್ಲ ಗೊತ್ತುಂಟು ಅವನಿಗೆ ಅಂತ. ನನಗೆ ಮಧ್ಯರಾತ್ರಿಗೆ ಫೋನ್ ಬರ್ತದೆ, ವಿಶ್ವಾಮಿತ್ರನ ಅಜ್ಜಯ್ಯ ಇಲ್ಲಂದರೆ ರಾಮ ಕಾಡಿಗೆ ಓದಿ ಯಾಕೆ ನನಗೆ ಗೊತ್ತಿಲ್ಲ ನಿಜವಾಗಿ ಯಾಕೆ ಓದ್ದು ಅಂತ. ಇವಳು ಕೆಲವು ಸಲ ಹೇಳಿಕುಂಟು, ಈಗ ವಿಶ್ವಾಮಿತ್ರ ಮಲ್ಕೊಂಡಿದ್ದಾನೆ, ಬೆಳಿಗ್ಗೆ ಎದ್ದು ಹೇಳ್ತಾನೆ. There is a lot of expectation from teachers and teachers have an expectation. ಶಿಕ್ಷಣವನ್ನು ನಾವು 4 ವಿಭಾಗ ಮಾಡಬೇಕು. ಒಂದು, ನಮ್ಮ ಶಿಕ್ಷಣದ ಉದ್ದೇಶ ಏನು ಅಂತ. ನಮ್ಮಲ್ಲಿ ಅನೇಕರು ಹೇಳೋದುಂಟು, ಶಿಕ್ಷಣ ಜ್ಞಾನಕ್ಕಾಗಿರೋದು, ಹೊಟ್ಟೆಗಾಗಿ ಅಲ್ಲ, ಉದ್ಯೋಗಕ್ಕಾಗಿ ಅಲ್ಲ. ಈ ಸುಳ್ಳುಗಳನ್ನು ಬಿಡಿ. ಶಿಕ್ಷಣ ಪ್ರಧಾನವಾಗಿ ಉದ್ಯೋಗ ಮತ್ತು ಹೊಟ್ಟೆಗಾಗಿಯೇ ಇದೆ. ಸಂಸ್ಕೃತವನ್ನು ವೇದವನ್ನು ಇದು ಮಾಡುವವರನ್ನು, ನನ್ನ ಮಕ್ಕಳನ್ನು ನಾನು ವೇದಾಭ್ಯಾಸ ಕಳಿಸಲಿಲ್ಲ, ಇಂಜಿನಿಯರೇ ಮಾಡಿ ಈಗ ಅಮೆರಿಕದಲ್ಲಿ ಇದ್ದಾರೆ. ನಾನೀಗ ಅಧ್ಯಾಪಕ ದಿನಕ್ಕೆ ನಿಜವಾಗಿ ಅರ್ಹತೆ ಪಡೆದದ್ದು ಮೊನ್ನೆ ನನ್ನ ಮೊಮ್ಮಗಳು ಹೇಳಿದ ಮೇಲೆ. ಟುಡೇ ಐ ಕೇಮ್ ಟು ನೋ ಯು ಡೋಂಟ್ ನೋ ಎನಿಥಿಂಗ್. ಅದು ಹೇಳುವಾಗ ಸರ್ಟಿಫೈಡ್ ಆಯಿತು ನಂದು ನಾಲೆಜ್. ಅವಳದ್ದು ಎಂಥದ್ದು ಪ್ರಶ್ನೆಗೆ ನನಗೆ ಉತ್ತರ ಕೊಡಲಿಕ್ಕಾಗಲ್ಲ, ಅವಳ ಇಂಗ್ಲೀಷು ಅರ್ಥ ಆಗಲ್ಲ ನನಗೆ. ಕಡೆಗೆ ಕೋಪ ಬಂದು ಹೇಳಿದ್ರು, ಐ ಕೇಮ್ ಟು ನೋ ಯು ಡೋಂಟ್ ನೋ ಎನಿಥಿಂಗ್. ನನಗೆ ಗೊತ್ತಿಲ್ಲ. ಜ್ಞಾನವನ್ನು ಗಳಿಸಬೇಕು, ಸತತವಾಗಿ ಅಪ್ಡೇಟ್ ಮಾಡಬೇಕು, ವಿಜ್ಞಾನವಾಗಬೇಕು, ಜ್ಞಾನರಹಿತ. ನಮ್ಮಲ್ಲಿ ಎಷ್ಟೋ ತುಂಬಿಕೊಂಡು ಉಂಟು, ಎಂಥದೋ ಇಲ್ಲ. ಮೊನ್ನೆ ತುಂಬ ಬೇಸರ ಆಯಿತು. ಇಷ್ಟು ದೊಡ್ಡ ಫ್ಲಡ್ ನೆರೆ ಬಂದು ರಾಜ್ಯ ತತ್ತರಿಸುವಾಗ ಅದು ಶನಿ ದಶೆ ಶಾಪ ಎಂಥದ್ದೆಲ್ಲ ಹೇಳ್ತೇವೆ. ಆ ಹೊತ್ತಿಗಾದರೂ ನಾವು ಸಂಯಮ ವಹಿಸಬೇಕು. ವಿ ಹ್ಯಾವ್ ಟು ಅನ್ಲರ್ನ್ ಥಿಂಗ್ಸ್. ನಾವು ಕಲಿತ ಕಸಗಳನ್ನು ಕೆಲವು ತೆಗೆದು ಬಿಸಾಡಬೇಕು. ಬೆಳ್ಳುಳ್ಳಿ ಹಾಕಿದ ಪಾತ್ರೆಯಲ್ಲಿ ಹಾಲು ಹಾಕಿದರೆ ಹಾಲು ಹಾಳಾಗ್ತದೆ. ಸೊ ಕೊರೆದು ಯಾರ್ದು ಕರೆಸಿ ತೆಗೆದಲ್ಲಿ ಎಂತಾದರೂ ಮಾಡಬೇಕಾದ್ರೆ ಪುನಃ ಸಾಬೂನು ಹಾಕಿದರೆ ಸಾಬೂನ ವಾಸನೆ ಬರ್ತದೆ. ಬ್ರೈನ್ ಆರ್ ಹಾರ್ಟ್ ಆರ್ ಲರ್ನಿಂಗ್ ಇಸ್ ಲೈಕ್ ಲರ್ನಿಂಗ್ ಆ್ಯಂಡ್ ಅನ್ಲರ್ನಿಂಗ್. ಕಲಿಯುವ, ಮರೆಯುವ, ಹೊಸತು ಮಾಡುವ ಕೆಲಸ. ನವಗ್ರಹಗಳ ಇದೇ ಇಂಥ ನೆಪ್ಚೂನ್ ಗ್ರಹ ಅಲ್ಲ ಅಂತ ಆಯ್ತಲ್ಲ, ಉಪಗ್ರಹ ಅಂತ. ನಮ್ಮ ಜ್ಞಾನ ದಿನ ಬದಲಾಗ್ತಾ ಇದೆ. ಆದ್ದರಿಂದ ನಾವು ತೀರಾ ಪ್ರಾಚೀನಕ್ಕೆ, ಧರ್ಮಗ್ರಂಥಗಳಿಗೆ, ಇನ್ನೊಂದಕ್ಕೂ ನೇತಾಡಬಾರ್ದು. ಅದನ್ನು ಬಿಡಲುವ. ನಮ್ಮ ಹಿಂದೆ ಒಂದು ದೊಡ್ಡ ಭಾರ ಇದೆ. ಅದು ತಲೆಭಾರ ಆಗಬಾರ್ದು, ಭಾರವಾಹಿಯಾದ ಜ್ಞಾನವಾಗಬೇಕು. ಅದನ್ನು ಇಟ್ಕೊಂಡು ನಾವು ಆಧುನಿಕ ಜಗತ್ತಿಗೆ ಹೇಗೆ ಹೋಗಬೇಕು ಅದನ್ನು ಅಧ್ಯಾಪಕರು ತಿಳಿಯಬೇಕಾದರೆ ಅಧ್ಯಾಪಕ ದಿನದೊಂದೇ ಆಲೋಚನೆ ಮಾಡಬೇಕಾದ್ದು ಶಿಕ್ಷಣ ಸ್ವರೂಪ, ವೆರೈಟೀಸ್, ಸಿಲೆಬಸ್ಸು, ಪ್ರೋಗ್ರಾಮ್, ಇವ್ಯಾಲ್ಯುವೇಷನ್, ಎಕ್ಸಾಮಿನೇಷನ್, ಫೆಸಿಲಿಟೀಸ್, ಸ್ಕೂಲ್, ಕಾಲೇಜ್, ಆ್ಯಂಬಿಯನ್ಸ್. ಈ 5-6 ವಿಷಯದಲ್ಲಿ ಯೋಚಿಸಬೇಕು. ಶಿಕ್ಷಣ ನೀವು ಏನಾಗಿ ಕಲಿತೀರಿ ಅಂತ. ವೇದ ಪಾಠಶಾಲೆಯಲ್ಲಿ ಕಂಪ್ಯೂಟರ್ಗಳ ಸಪ್ಲೈ ಬೇಕೇ ಬೇಕು ಅಂತಿಲ್ಲ, ಬೆಂಚ್ ಡೆಸ್ಕು ಬೇಡದಿರಬೇಕು. ಆದರೆ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಫೆಸಿಲಿಟೀಸ್ ಇಲ್ಲದ್ರೆ ಅದು ಇಂಜಿನಿಯರಿಂಗ್ ಕಾಲೇಜ್ ಅಲ್ಲ. ಅದರಿಂದ ಟೀಚರ್ಸಲ್ಲಿ ಬೇರೆ ಬೇರೆ ಥರ ಇದ್ದಾರೆ. KGಗೆ ಕಲಿಸೋದಿದ್ದಾರೆ, ತುಂಬ ತಾಳ್ಮೆ ಬೇಕು. ಎಲಿಮೆಂಟ್ರಿ ಅಧ್ಯಾಪಕರಿಗೆ ನಾನು ನನ್ನ ದೊಡ್ಡ ನಮಸ್ಕಾರ.
ಅಂದರೆ ನನ್ನಿಂದ ಸಾಧ್ಯ ಇಲ್ಲ. ಕೆಲವು ಸಲ ವಿದ್ಯೆ ಕಡಿಮೆ ಇದ್ದವರು ವಿದ್ಯಾವಂತರಾಗಿರ್ತಾರೆ. ನಾನು ನನ್ನ ಜೀವಮಾನದಲ್ಲಿ ನೋಡಿದ ಅತ್ಯಂತ ವಿದ್ಯಾವತಿ ಮಹಿಳೆ ಆ ಎಂಬ ಅಕ್ಷರ ಗೊತ್ತಿಲ್ಲದವರು ನನ್ನ ತಾಯಿ. ದಸ್ಕತ್ ಕೂಡ ಗೊತ್ತಿಲ್ಲ ಅವರಿಗೆ. ಅಷ್ಟು ವಿದ್ಯಾವಂತರನ್ನು ನಾನು ನೋಡಲೇ. ಅದರಿಂದ ವಿದ್ಯೆ ಎನ್ನುವುದು ಆಚಾರ್ಯ ಪಾದಮಾದತ್ತೆ, ಪಾದಂ ಶಿಷ್ಯ ಸುಮೇಧಯ, ಪಾದಂ ಸಬ್ರಹ್ಮಚಾರಿಲ್ಯ, ಪಾದಂ ಕಾಲಕ್ರಮೇಣ ಚ. ಆಚಾರ್ಯನಿಂದ ಗುರುವಿನಿಂದ ಕಾಲಾಂಶ ಮಾತ್ರ ಸಿಕ್ಕುವುದನ್ನು. ಪಾದಂ ಶಿಷ್ಯ ಸುಮೇಧಯ, ತಾನೇ ಬೆಳೆಸ್ಕೊಳ್ಬೇಕು. ಪಾದಂ ಸಬ್ರಹ್ಮಚಾರಿಲ್ಯ, ಕ್ಲಾಸ್ಮೇಟ್ಗಳು ಎಷ್ಟು ಕಲಿತಾರೆ. ಅಂಗಡಿಯವ ಎಷ್ಟು ಹೇಳ್ತಾನೆ, ಅವನ ವಸ್ತುವಿನ ಮಾರಾಟಕ್ಕೆ ಹೇಳೋದು. ಆದರೆ ರಿಪೇರಿ ಮಾಡೋದು ಹೇಗೆ, ತೆಗೆಯುವುದು ಹೇಗೆ, ಅಡ್ವರ್ಟೈಸ್ಗಳು ನಮಗೆ ಎಷ್ಟು ವಿಷಯವನ್ನು ತಿಳಿಸ್ತವೆ. ಟೆಕ್ನಿಕಲ್ ನಾಲೆಜ್ ಎಲ್ಲ ನಮಗೆ ಮೀಡಿಯಾದಿಂದ ಬರ್ತದೆ. ಬ್ಯಾಡ್ ಆ್ಯಂಡ್ ಗುಡ್ ನಾಲೆಜ್ ಬರ್ತದೆ. ಅದನ್ನು ಕಾಲಕ್ರಮೇಣ, ಕಾಲಕ್ರಮ ಹೋದ ಹಾಗೆ ವಯಸ್ಸು, ಅನುಭವ, ಶಿಕ್ಷಣ ಸೇರಿದ ಹಾಗೆ ನಮಗೆ ಬರ್ತಾ ಇರ್ತದೆ. ಈ ವಿಷಯವನ್ನು ಅರ್ಥ ಮಾಡಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ದಿನವನ್ನು ಅಧ್ಯಾಪಕ ದಿನವಾಗಿ ಆಚರಿಸ್ತೇವೆ. ಅವರು ಆಕ್ಸ್ಫರ್ಡಲ್ಲಿ ಪ್ರೊಫೆಸರಾಗಿದ್ದವರು. ನಾನು ರಚಿಸಿದ ಗ್ರಂಥಗಳಿಗೆ ರಾಧಾಕೃಷ್ಣನರ ಗ್ರಂಥಗಳು ಆಧಾರವಾಗಿದೆ. ಭಾರತೀಯ ತತ್ವಶಾಸ್ತ್ರದ ಒಂದು ಅದ್ಭುತವಾದ ರೂಪವನ್ನು ವಿದೇಶಕ್ಕೆ ಅನೇಕ ರೀತಿಯಲ್ಲಿ ಭಾರತೀಯ ತತ್ವಶಾಸ್ತ್ರದ ಬಗ್ಗೆ ಇದ್ದ ಅಪವಾದಗಳನ್ನು ಕಳೆದವರಲ್ಲಿ ಅವರು ನಮ್ಮ ವೇದಾಂತ ಜೀವನ ವಿಮುಖ, ಅದು ಸರಿಯಲ್ಲ, ಹಾಗೆ ಹೀಗೆ ಅಂತ ಅದೆಲ್ಲ ನೋಡಿ ತೋರಿಸಿದ್ರು. ಹಿ ವಾಸ್ ಎ ವೆರಿ ಗುಡ್ ಸ್ಪೀಕರ್ ಅಂಡ್ ವೆರಿ ಗುಡ್ ರೈಟರ್ ಆಲ್ಸೋ. ಆ ದಿನವನ್ನು ನಾವು ಇಟ್ಟುಕೊಂಡು ನಾವೆಲ್ಲರೂ ರಾಧಾಕೃಷ್ಣನಾಗಲಿಕ್ಕೆ ಸಾಧ್ಯ ಇಲ್ಲ, ಆಗೋದು ಬೇಡ. ವಿ ಡೋಂಟ್ ವಾಂಟ್ ಟೂ ಮೆನಿ ಬಿಗ್ ಮೆನ್, ವಿ ವಾಂಟ್ ಅ ಲಿಟಲ್ ಬಿಗ್ ಮೆನ್. ಸಣ್ಣ ಸಣ್ಣ ಮಹಾತ್ಮರು ಬೇಕು ನಮಗೆ. ನಾನು ಕಲಿತ ಮಾಳದ ಶಾಲೆಯಲ್ಲಿ 7 ಅಧ್ಯಾಪಕರಲ್ಲಿ ದೇವರ ದಯೆಯಿಂದ ಒಂದಕ್ಕೂ ಸ್ಯಾಂಕ್ಷನೂ ಇಲ್ಲ, ಗ್ರ್ಯಾಂಟೂ ಇಲ್ಲ. 7 ಜನ ಕಲಿಸ್ತಾ ಇದ್ದಾರೆ ಈಗಲೂ. ಅವರನ್ನು ರಾಧಾಕೃಷ್ಣನಿಗೆ ಸಮವಾಗಿ ನಾನು ಗೌರವಿಸ್ತೇನೆ. ಅಧ್ಯಾಪಕತ್ವ ಎನ್ನುವುದು ಪ್ರವೃತ್ತಿಯಿಂದ ಬರಬೇಕು, ವೃತ್ತಿಯೂ ಆಗಬೇಕು. ಈ ಅಧ್ಯಾಪಕ ದಿವಸ ಅಧ್ಯಾಪಕನ ಶ್ರೇಷ್ಠತೆ, ಕರ್ತವ್ಯ ಯೋಚಿಸಬೇಕು. ನನಗೆ ಎಷ್ಟೋ ಸಲ ಆಗುವ ಸಮಸ್ಯೆ, ಅವರು ಮಾಜಿ ಮುಖ್ಯಮಂತ್ರಿಗಳಲ್ಲಿ ನಾನು ಹೇಳಿದ್ದೆ, ಅವರು ಅಧ್ಯಾಪಕ ದಿನಕ್ಕೆ ಬಂದು ಸುಮ್ಮನೆ ಅಧ್ಯಾಪಕರ ಕರ್ತವ್ಯವನ್ನು ಉಪದೇಶ ಮಾಡ್ತಾವೆ, ಹೀಗೆ ಮಾಡಿ ಹಾಗೆ ಮಾಡಿ. ಅವರು ಹೇಳಿದ ಸರಿ, ಆದರೆ ನಾನು ಹೇಳಿದೆ ಇವತ್ತು ನೀವು ಅದನ್ನು ಹೇಳಬಾರ್ದು. ಅಧ್ಯಾಪಕರ ಕರ್ತವ್ಯದ ಬೋಧನೆ ನಮ್ಗೆ ಇಡೀ ವರ್ಷ ಮಾಡ್ತಾ ಇರ್ತಾರೆ. ಅಧ್ಯಾಪಕರು ಮಾಡದಿರುವ ಕೆಲಸ, ಬೇಯಿಸಿ ಗುಡಿಸಿ ಒರೆಸುವಲ್ಲಿಂದ, ಅನ್ನ ಹಾಕುವಲ್ಲಿಂದ ಹಿಡಿದು ಮಕ್ಕಳನ್ನು ಲಾಲನೆ ಮಾಡುವವರೆಗೆ ಎಲ್ಲ ರೀತಿಯ ಕೆಲಸಗಳು, ಡ್ಯೂಟಿಗಳು ಕೊಡ್ತಾರೆ. ಸ್ಟ್ರೆಂತ್ ಆಫ್ ಟೀಚರ್ಸ್ ಇಲ್ಲ, ಆಂಬಿಯನ್ಸ್ ಇಲ್ಲ. ನೀವು ಇವತ್ತು ನಮಗೆ ಆ ಕರ್ತವ್ಯ ಬೋಧಿಸಿದರೆ ಹೇಗೆ? ಕೊರತೆಗಳನ್ನು ನೀಗಿಸ್ತೇವೆ ಅಂತ ಸುಮ್ಮನೆ ಮಾಡದಿದ್ದರೂ ಅಟ್ಲೀಸ್ಟ್ ಹೇಳಿ ಮುಖ್ಯಮಂತ್ರಿಗಳಾಗಿ ಅಂತ ಹೇಳಿದ್ದಾರೆ. ಮಾಡಲಿಕ್ಕೆ ನಿಮ್ಗೆ ಆಗೋದಿಲ್ಲ, ಯಾಕಂದರೆ ಫೈಲ್ ದ ಪ್ರಾಬ್ಲಮ್. ಎಷ್ಟೋ ದೀರ್ಘಕಾಲದಿಂದ ನಡೆದ ಸಮಸ್ಯೆಗಳಿದ್ದಾವೆ. ಅಧ್ಯಾಪಕ ಕ್ಷೇತ್ರದಲ್ಲಿ ತುಂಬ ಎದ್ದು ಕಾಣುವ ಸಮಸ್ಯೆ ಅಂತ ನನಗೆ ಕಾಣುವುದು, ನಂಬರ್ 1 ಇಂಪಾರ್ಟೆಂಟ್, ನೀವೆಲ್ಲ ಹೋರಾಡಬೇಕಾದ ಒಂದು ವಿಷಯ, ಪರ್ಸೆಂಟೇಜ್ ಆಫ್ ಕಾಂಟ್ರಾಕ್ಟ್ ಟೀಚರ್ಸ್. ಗುತ್ತಿಗೆ ಅಧ್ಯಾಪಕರು ಎಷ್ಟಿದ್ದೇವೆ ನಾವು? 50% ಜಾಸ್ತಿ ಇರ್ಬೋದಾ? ಮೋರ್ ದೆನ್ 50% ಆರ್ ಕಾಂಟ್ರಾಕ್ಟ್ ಟೀಚರ್ಸ್. ಅವರಿಂದ ನೀವು ತತ್ಪದಂ ದರ್ಶಿತಂ ಏನ ಗುರು ಬ್ರಹ್ಮ ಹೇಗೆ ನಿರೀಕ್ಷೆ ಮಾಡ್ತೀರಿ? 2,000, 3,000, 4,000 ಊರಲ್ಲಿ ಒಂದು ಬ್ಯಾಗ್ ಹಾಕ್ಕೊಂಡು ಗೌರವ ಶಿಕ್ಷಕಿ ಅಂತ ಹೇಳಲಿಕ್ಕೆ ಆಗ್ತದೆ ಅಂತ ಬರ್ತಾರೆ ಹುಡುಗಿಯರು, ಹುಡುಗರು ಬರ್ತಾರೆ. ಅವರಿಂದ ನೀವು ಆದರ್ಶ ಸ್ಟೆಬಿಲಿಟಿ ಆಗಿ ಬರೋದು, ಒಂದು ಸ್ಟಾಕ್ ಪ್ಯಾಟರ್ನ್. UGC ನೋಡಿ, ಅಧ್ಯಾಪಕರಿಗೆ ಸಂಬಳ ಏರುವಾಗ ದೊಡ್ಡ ಇದು ಬರ್ತದೆ, ಅಧ್ಯಾಪಕರಿಗೆ ಬಂಪರ್ UGC ಲಕ್ಷಗಟ್ಟಲೆ ಅಂತ ಶ್ರೀಯುತ ಖಾದರ್ ಅವರಿಂದ ಘೋಷಣೆ ಅಂತ ಬರ್ತದೆ. ವಿಷಯ ಸರಿ, ಅವರೇ ಘೋಷಣೆ ಮಾಡೋದು, ವಿಷಯ ಸಮ. ಸಿಕ್ಕೋದು ಎಷ್ಟು ಜನರಿಗೆ? ನಾನು ಕೇಳಿದೆ, ಎಷ್ಟು ಜನರಿಗೆ ಸಿಗ್ತದೆ ಸ್ವಾಮಿ? ಅಧ್ಯಾಪಕನ ಬೇಸಿಕ್ 48,000 ಕಣ್ಣಾಗ್ತದೆ ಉಳಿದವರಿಗೆ. 47,000 ಎಂಗ್ಳಿಗೆ ಬತ್ತಿಲ್ಲ ದಿಕ್ಕಿಗೆ. ಎಷ್ಟು ಜನರಿಗೆ ಸಿಗ್ತದೆ? ಕಾಂಟ್ರಾಕ್ಟ್ ಟೀಚರ್ಸು ಬೇಯ್ತಾರೆ, ಒಂದು ಸ್ಟಾಫಿನ ಒಳಗೆ ಜಲಸಿ, ಅಸಹನೆ. ದೆರ್ ಆರ್ ವೆರಿ ಗುಡ್ ಕಾಂಟ್ರಾಕ್ಟ್ ಟೀಚರ್ಸ್ ಅಂಡ್ ದೆರ್ ಆರ್ ಬ್ಯಾಡ್ ಸ್ಕೇಲ್ ಟೀಚರ್ಸ್. ಸ್ಕೇಲ್ ಪಡೆಯುವ ಟೀಚರ್ಸ್ ಅಲ್ಲಿ ಕೆಟ್ಟವರು ಟೀಚರ್ಸ್ ಇದ್ದಾರೆ, ನನ್ನಾಗಿದ್ದವರು ಇರ್ಬೋದು. 5,000, 10,000, 15,000ಕ್ಕೆ 10 ವರ್ಷ ದುಡಿದವರು 30 ವರ್ಷ ದಾಟ್ತದೆ. ಮತ್ತೆ ಯಾವುದು ಕಾನ್ಫಿಟ್ ಅವರು ಏನು ಮಾಡಬೇಕು? ಹೆಲ್ಪ್ಲೆಸ್. ಸರ್ಕಾರ ಇದನ್ನು ಬೇಕೆಂತ ಮಾಡ್ತದೋ ಅಂತ ನನಗೆ ಡೌಟ್. ಪ್ರಾಯ ದಾಟುವವರಿಗೆ ಅವನನ್ನು ತಳ್ಳುದು, ಮತ್ತೆ ಎಂತ ಮಾಡ್ಲಿಕ್ಕಾಗುದು? ನಾವು ಎಂಥದ್ದು ಹಳೆಗಂಡನ ಪಾದವೇ ಗತಿ, ಅಲ್ಲೇ ಇರಬೇಕು.
ಬ್ಯಾಡ್ ಸಿಚುವೇಶನ್. ಇಮಿಡಿಯೇಟ್ಲಿ ಸರ್ಕಾರ ಟೀಚರ್ಸ್ ಕಂಡೀಷನ್ ಮೇಲೆ ಒಂದು ಕಮಿಷನ್ ಮಾಡಬೇಕು. ಅಧ್ಯಾಪಕರ ಬಗ್ಗೆ ಸ್ವಲ್ಪ ಜ್ಞಾನ ಇರುವ ರಾಜಕಾರಣಿಗಳಲ್ಲಿ ಇಬ್ಬರು ನಮ್ಮಲ್ಲಿದ್ದಾರೆ, ಶ್ರೀ ಭೋಜೇಗೌಡರು ಮತ್ತು ಕಾದರೆ. ನೀವು ಎರಡು ಕೆಲಸ ಮಾಡ್ತೀರಿ ರಾಜ್ಯಕ್ಕೆ, ಬೇರೆ ಏನು ಬೇಡ ಅಧ್ಯಾಪಕರಿಗೆ. ಒಂದು ಕಂಪ್ಲೀಟ್ ಟೀಚರ್ಸ್ ಕಂಡೀಷನ್ ಸರ್ವೆ ಕಮಿಷನ್. ನಾನು ಕೆಲವು ಮಾಹಿತಿ ಸಪ್ಲೈ ಮಾಡೋದು. ಸ್ಟಾಫ್ ರೂಮ್ ಹೇಗಿದೆ, ಟೇಬಲ್ ಚೇರ್ ಆದರೂ ಉಂಟಾ, ಸ್ಟಾಫ್ ರೂಮ್ ಇಲ್ಲದ ಶಾಲೆ ಇಲ್ವಾ? ನಿಮ್ಮಲ್ಲೇ ಇದ್ದಾರೆ. ನಾನು ಮಾಜಿ ಇದ್ದೆ ಅಲ್ಲ ಅಂಥ ಶಾಲೆಗಳಲ್ಲಿ. ನಾನು ನಡೆಸುವ ಶಾಲೆಯಲ್ಲೇ ಹೊಸ ಸ್ಟಾಫ್ ರೂಮ್ ಈಗ ಮಾಡಿದ್ದೇವೆ ನಾವು. ಅದು ಶಾಲೆ ಎನಿ ಮೂಮೆಂಟ್ ಮುಚ್ಚೋದು. ಇನ್ನೊಂದು ಸಮಸ್ಯೆ, ಸರ್ಕಾರ ಮಾಡುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಸ್ವಾಮಿ. ಪ್ರೈವೇಟ್ ಮ್ಯಾನೇಜ್ಮೆಂಟ್, ಏಡೆಡ್ ಸ್ಕೂಲ್ಸ್, ಕೆನರಾ, ಫೆಲೋಶಿಯಸ್, ಬೆಸೆಂಟು, ನಮ್ಮ ಮಾಳ ಗುರುಕುಲ, ಕಿನ್ನಿಗೋಳಿ, ಕಲ್ಕುರ ಶಾಲೆ, ಎಲ್ಲ ಶಾಲೆ 100 ವರ್ಷಗಳಲ್ಲಿ ಕೊಟ್ಟ ಕೊಡುಗೆ ಅಂತದ್ದು ಅದ್ಭುತ. ಆ ಶಾಲೆಗಳಿಗೆ ನಿಧಾನವಾಗಿ ಅನ್ಅಫಿಷಿಯಲಿ ಏಡೇ ಇಲ್ಲ. ಯು ನೋ ದಿಸ್. ನಾನು ಕಲಿತ ಗುರುಕುಲ ಪ್ರಾಥಮಿಕ ಶಾಲೆ ಮಾಳ, ಉಡುಪಿ ಜಿಲ್ಲೆ ಕೊನೆಯ ಗ್ರಾಮದ ಕೊನೆಯ ಶಾಲೆ. ಅಲ್ಲಿಂದ ಮೇಲೆ ಹುಲಿ ಮತ್ತು ನಕ್ಸಲ್ ಎರಡೇ ಇರುವುದು. ಅಲ್ಲಿ ನಾನಿರುವುದು. 7 ಟೀಚರ್ಸ್ ಅಲ್ಲಿ 1 ಪೋಸ್ಟ್ ಸ್ಯಾಂಕ್ಷನ್ ಇಲ್ಲ. ದಿಸ್ ಇಸ್ ಅಟ್ರೋಷಿಯಸ್, ಅನ್ಜಸ್ಟ್, ಅನ್ಯಾಯ. ಸರ್ಕಾರ ಮಾಡೋ ಕೆಲಸ ನಾವು ಮಾಡೋದು. ಒಂದೇ ಒಂದು ಸರಳವಾದ ಕೆಲಸ ಮಾಡಿ, ಕನ್ನಡದ ಭಾಷಣ ಬೇಡ, ಕನ್ನಡದ ಉದ್ಧಾರ ಬೇಡ, ಅಸೆಂಬ್ಲಿಯಲ್ಲಿ ಹೇಳೋದು ಬೇಡ, ಇಂಥದ್ದು ಬೇಡ. ನಾಳೆಯಿಂದ ಹೊಸ ಸರ್ಕಾರ, ಅದು ಯಾವ ಸರ್ಕಾರವೇ, ಎಲ್ಲ ಸರ್ಕಾರಗಳು ಈ ವಿಷಯದಲ್ಲಿ ಒಂದೇ. ಇಡೀ ರಾಜ್ಯದ ಸರ್ಕಾರಿ ಮತ್ತು ಅನುದಾನಿತ ಎಲಿಮೆಂಟರಿ ಶಾಲೆಗಳ ಕನ್ನಡ ದೊಡ್ಡ ಅಕ್ಷರದಲ್ಲಿ ಕನ್ನಡ ಶಾಲೆಗಳಿಗೆ ಖಾಲಿ ಇರುವ 75% ಪೋಸ್ಟ್ಗಳನ್ನು ಇಮಿಡಿಯೇಟ್ ಸ್ಯಾಂಕ್ಷನ್ ಮಾಡಿ. ಸದ್ಯಕ್ಕೆ ಬೇರೆ ಏನು ಬೇಡ, ಮತ್ತೆ ಬರೋ ವರ್ಷ ಕೇಳ್ತೇನೆ. ಡೆಸ್ಕ್, ಬೆಂಚು, ಕಪಾಟು, ನೀರು, ಬಾವಿ, ಅದೆಲ್ಲ ತುಂಬ ಉಂಟು ವಿಷಯ. ಉಳಿದದ್ದು ನಾವು ಮಾಡ್ತೇವೆ. ಐ ವಿಲ್ ಆಸ್ಕ್ ಟೀಚರ್ಸ್ ಟು ಕಂಟ್ರಿಬ್ಯೂಟ್ ಎ ಮಂತ್ಸ್ ಸ್ಯಾಲರಿ ಫಾರ್. ಎರಡನೇದು ಮಾಡಬೇಕಾದ್ದು, ಸ್ಮಾರ್ಟ್ ಸ್ಕೂಲ್ ಅಲ್ಲದಿದ್ದರೂ ಒಂದು ಮಿನಿಮಮ್ ಸ್ಕೂಲ್ ಆಂಬಿಯನ್ಸ್. ಗ್ರಾಮೀಣ ಶಾಲೆಗಳನ್ನು ನಾವು ನಾಚಿಕೊಳ್ಳುವ ಹಾಗಿರಬಾರ್ದು. ಇನ್ನೊಂದು ಗ್ರಾಮೀಣ ಸಮಸ್ಯೆ ನಾನು ಹೇಳ್ತೇನೆ. 5,000 ಪಾಪ್ಯುಲೇಷನ್ ಇರುವ ಗ್ರಾಮ ನನ್ನದು. ಸರ್ಕಾರದ ಒಂದು ಬ್ಲೈಂಡ್ ಲಾ ಇದೆ, ಹಳೆ ಲಾ, ಒಳ್ಳೆ ಲಾ. 2 ಕಿಲೋಮೀಟರ್ನೊಟ್ಟಿಗೆ ಶಾಲೆಗಳಿರಬೇಕು ಅಂತ. ಸರಿ, ನಮ್ಮ ಊರಿನಂತಹ ಸ್ಪ್ಯಾರ್ಸ್ಲಿ ಪಾಪ್ಯುಲೇಟೆಡ್, ತುಂಬ ದೂರ ಜನ ಇರುವಲ್ಲಿ ನಾವು ಹುಡುಕೊಳ್ಬೇಕು. ಸರ್ಕಾರಿ ಶಾಲೆ ಮತ್ತು ಪ್ರೈವೇಟ್ ಶಾಲೆ ಸ್ಟ್ರೆಂತಿಗೆ ನಾವು ಹುಡ್ಕೊಳ್ಳುವಾಗ ನಮ್ಮ ಅಂಗಳದಲ್ಲಿ ಬಂದು ಹೊಟ್ಟೆವರು ಇರ್ತದೆ. ಇಂಗ್ಲೀಷ್ ಮೀಡಿಯಂ ಶಾಲೆಯವರು ವಲ್ಚರ್ಸ್ನಾಗಿ, ಹದ್ದುಗಳಾಗಿ ವರ್ಷಕ್ಕೆ 1.25 ಲಕ್ಷ. ಅವರ ವಾಹನ ಏನು, ಅವರ ಟೈ ಏನು, ಇದ್ದ ಬಿದ್ದ ಕಾನ್ಫಿಡೆನ್ಸ್ ಹಳ್ಳಿಯ ಮಕ್ಕಳದು. ನನ್ನಂತಹ ಬಡ ಸಂಸಾರಗಳಿಂದ ಬಂದವರದ್ದು ಇದ್ದ ಕಾನ್ಫಿಡೆನ್ಸ್ ಹೋಗ್ತಾರೆ. ಅವರು ಇಂಗ್ಲೀಷಿಗೆ ಹೋಗ್ತಾರೆ. ನಾವು ಕನ್ನಡ ಹಾಳು ಅಂತ. ಆದರೆ ಕಲಿತದ್ದು ಕನ್ನಡದಲ್ಲಿ ಅಲ್ವಾ? ಉರ್ದುವ ಕನ್ನಡ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ನಾನು 4-4 ಭಾಷಣ ಕೇಳಿದ್ದೇನೆ. ಒಂದು ಶ್ರೇಷ್ಠ ನಾಯಕನಾಗುವ ಲಕ್ಷಣ ಇರುವ ವ್ಯಕ್ತಿಯವರು, ಪ್ರಾಯವೇ ಸಣ್ಣ. ಭೋಜೇಗೌಡರದ್ದು ಕನ್ನಡ ಚೆನ್ನಾಗಿ. ವೈ ನಾಟ್ ವಿ ಮೇ ಸಿ ದ ಫಸ್ಟ್ ಮುಸ್ಲಿಂ CM ಇನ್ ಅವರ್ ಸ್ಟೇಟ್ ಥ್ರೂ ಕಾದರ್. ನಾನು ಆಸರಿಸುವುದಲ್ಲ, ನಾನು ಪೊಲಿಟಿಷಿಯನ್. ನನಗೆ ನಿಮ್ಮಿಂದ ದೊಡ್ಡ ಪ್ರಯೋಜನವೂ ಇಲ್ಲ. ಅಧಿಕಾರ ಒಟ್ಟು ತೆಗಿಸ್ಬೋದು. ರಾಜಕೀಯವಾಗಿ ನನ್ನ ಅಭಿಪ್ರಾಯಗಳು ಬೇರೆ ಕೂಡ ನಿಮ್ಮ ಪಕ್ಷಕ್ಕಿಂತ. ಸ್ಕೂಲ್ ಇಂಪ್ರೂವ್ಮೆಂಟ್, ಸ್ಕೂಲ್ ಕಮ್ಯುನಿಟಿಯನ್ನು ಉಪಯೋಗಿಸಿಕೊಂಡು ಇಕ್ವಿಪ್ಮೆಂಟು, ಬಿಲ್ಡಿಂಗು, ಭದ್ರತೆ ಮೊದಲು ತನ್ನಿ. ಊಟಕ್ಕಾಗಿ ಶಾಲೆ, ನಮ್ಮ ಶಾಲೆಗೆ ಊಟಕ್ಕಾಗಿ ಬರುವವರಿದ್ದಾರೆ ಪಾಪ ಕೆಲವರು. ಎಂಥದ್ದು ಅನ್ನದಾಸ, ಏನು ಕೆಲಸ ಅದು. ಯಾರು? ಹರೇ ಕೃಷ್ಣ ಇವತ್ತೇ ಉಡುಪಿಯಿಂದ ಫ್ಯಾಂಟಾಸ್ಟಿಕ್ ವರ್ಕ್. ಅವರಿಗೆ ನಂದು ಸಾಷ್ಟಾಂಗ ನಮಸ್ಕಾರ. ಅದನ್ನು ಉಳಿಸಿ. ನಮ್ಮ ಎಲಿಮೆಂಟರಿ ಶಾಲೆಗಳೇ ನಮ್ಮ ಕಲೆ, ಸಾಹಿತ್ಯ ಎಲ್ಲದಕ್ಕೆ ಮೂಲ. ಆಲೋಚನೆ ಮಾಡಿ. ಸರ್ಕಾರವೇ ಇಂಗ್ಲಿಷ್ ಮೀಡಿಯಂ ಶಾಲೆ ಮಾಡಲಿಕ್ಕೆ ಹೊರಟಿದೆ. ಪೀಪಲ್ಸ್ ಡಿಮಾಂಡ್ ಇರ್ಬೋದು, ಅನಿವಾರ್ಯತೆ ಇರ್ಬೋದು, ಬಟ್ ಶುಡ್ ನಾವು ಮಾಡ್ತಾರೆ. ಹಾಗೆ ಮಾಡಿದ್ರೆ ಅರ್ಥ ಏನು?
ನಮ್ಮ ರಾಜ್ಯದ ಭಾಷೆ ಕನ್ನಡ ಅಲ್ಲ ಅಂತ ಸರ್ಕಾರವೇ ಒಪ್ಪಿಕೊಂಡಾಗ 6,500 ಕೋಟಿ ಜನ ಮಾತಾಡೋ ಭಾಷೆಯನ್ನು ತೆಗೆದು ಅರಬ್ಬಿ ಸಮುದ್ರಕ್ಕೆ ಬಿಸಾಡಿದ್ರೆ ಇಂಗ್ಲೆಂಡ್ನವರು ಶುರು ಮಾಡ್ತಾರೆ ಕನ್ನಡ ಶಾಲೆ. ಇಂಗ್ಲಿಷ್ ಶಿಕ್ಷಣ ಇರುವ ಕನ್ನಡ ಶಾಲೆ ಮಾಡಿ. ಪ್ರಶ್ನೆ ಸಿಂಪಲ್ ಕ್ವಶನ್. ಇಡೀ ಕನ್ನಡದ ಗೊಂದಲ. ನಮ್ಮ ಪೇರೆಂಟ್ಸ್ ಎಲ್ಲ ನನ್ನ ಹತ್ರ ಇಂಗ್ಲಿಷ್ ಬೇಡ, ನೀವು ಮಾತ್ರ ಕಲಿಲ್ಲ ಇಂಗ್ಲಿಷ್. ನನ್ನ ಮಗಳು ಎಂಜಿನಿಯರ್ ಆಗಬೇಕು. ನಾನು ಹೇಳಿದೆ, ಇಡೀ ಕಾಂಟ್ರವರ್ಸಿ ಇದ್ದು ಒಂದು ವಾಕ್ಯದಲ್ಲಿ. ನಾವು ಎಲ್ಲವನ್ನೂ ಇಂಗ್ಲೀಷಿನಲ್ಲಿ ಕಲಿಬೇಕಾ, ಇಂಗ್ಲೀಷನ್ನು ಕಲಿಯಬೇಕಾ ಅಂತ. ಆರಂಭಿಕ ಶಿಕ್ಷಣ ಪರಿಸರದ ಭಾಷೆಯಲ್ಲಿ ಆಗಬೇಕು. ನಾನು ಮರಾಠಿ ಮನೆ ಮಾತಿನ ಕನ್ನಡ ಸಾಹಿತ್ಯ ಇವತ್ತಿಗೂ ನನಗೆ ಕೊರತೆ ಉಂಟು. ಕೆಲವು ಗಿಡ ಮರಗಳ ಹೆಸರು ನನಗೆ ಕನ್ನಡದಲ್ಲಿ ಇವತ್ತಿಗೂ ಗೊತ್ತಿಲ್ಲ. ಕಾರಣ ಏನು? ನಾವು ಮರಾಠಿಯಿಂದ ಕನ್ನಡಕ್ಕೆ ಬಂದವ. ಕನ್ನಡ ನಾನೀಗ ಮಾತಾಡೋ ಒಳ್ಳೆ ಕನ್ನಡ ಅಂತ ನಿಮಗೆ ಕಾಣೋದಿಲ್ಲ, ಪ್ರಯೋಜನ ಇಲ್ಲ. ಕನ್ನಡ ಮಾತೃಭಾಷೆಯವರಷ್ಟು ಒಳ್ಳೆ ಕನ್ನಡ ಅಲ್ಲ ನನಗೆ. ಮೊದಲು 5ನೇ ಕ್ಲಾಸಿನವರೆಗಾದರೂ ದಯವಿಟ್ಟು ಪ್ರಾದೇಶಿಕ ಅಥವಾ ಮಾತೃಭಾಷೆ ತಮಿಳು ಮಲಯಾಳ ಬೋರ್ಡರ್ನಲ್ಲಿರುವವರು ಗಲಾಟೆ ಮಾಡಬಾರ್ದು. ಕೆಲವು ಪೊಲಿಟಿಕಲ್ ಅಡ್ಜಸ್ಟ್ಮೆಂಟ್ ಬೇಕಲ್ಲ, ವಿ ಹ್ಯಾವ್ ಟು ಅಡ್ಜಸ್ಟ್. ಹೇರಬಾರ್ದು, ಪ್ರೀತಿಸಬೇಕು ಕನ್ನಡವನ್ನು. ನಾನು ಇಂಗ್ಲೀಷ್ ವಿರೋಧಿ ಅಲ್ಲ, ಇಂಗ್ಲೀಷ್ ಓದಿದ್ದೇನೆ. ಶೇಕ್ಸ್ಪಿಯರ್ ಓದಿದವರು ನನ್ನ ಹತ್ರ ಬನ್ನಿ ಮಾತಾಡುವ, ಕಾಳಿದಾಸ ಓದಿದವರು ಬನ್ನಿ. ಆದರೆ ಇಂಗ್ಲೀಷ್ ಒಂದು ಭಯಂಕರ, ಇಂಗ್ಲೀಷ್ ಬಿಟ್ಟರೆ ಏನಿಲ್ಲ. ನನ್ನೊಬ್ಬಳು ಸ್ಟೂಡೆಂಟ್ ಹೇಳಿದ ಒಂದು ಮಾತು ಕೇಳಿ ಆಶ್ಚರ್ಯ ಆಯಿತು ನನಗೆ. ನೃತ್ಯ ಕಾರ್ಯಕ್ರಮಕ್ಕೆ MC ಮಾಡುವಾಗ ನಿರ್ವಾಹಕ, ನೀವು ಕನ್ನಡದಲ್ಲಿ ಹೇಳಿ ಅಮ್ಮ, ನಮ್ಮಲ್ಲಿ ಹೈಸ್ಕೂಲೆಲ್ಲ ಉಂಟಲ್ಲ, ದೇರ್ ಆರ್ ನೋ ನೈಸ್ ವರ್ಡ್ಸ್ ಇನ್ ಕನ್ನಡ. ವಾಟ್? ಅದು ಭರತನಾಟ್ಯಕ್ಕೆ ಸಂಬಂಧಪಟ್ಟು ಇರುವುದೇ ನಮ್ಮ ಸಂಸ್ಕೃತ ಕನ್ನಡ ಭಾಷೆಗಳಲ್ಲಿ. ದೇರ್ ಆರ್ ನೋ ನೈಸ್ ವರ್ಡ್ಸ್. ನಾನು ಹೇಳಿದೆ, ಯುವರ್ ಮೈಂಡ್ ಈಸ್ ನಾಟ್ ನೈಸ್. ನಿನಗೆ ಗೊತ್ತಿಲ್ಲದ್ದನ್ನು ಒಂದು ಭಾಷೆಯ ದೋಷವಾಗಿ ಹೇಳಬೇಡಿ. ಎಲ್ಲ ಭಾಷೆಗಳಿಗೂ ಕೊರತೆ ಇದೆ, ಹಿನ್ನಡೆ ಇದೆ, ಸಾಮಾನ್ಯ ವಿಷಯಗಳಿದ್ದ ಶ್ರೇಷ್ಠತೆ ಇದೆ. ನೆನಪಿಟ್ಟುಕೊಳ್ಳಿ, ಇಂಗ್ಲೆಂಡಲ್ಲಿ ಚಾಸರ್ಸ್ ಕ್ಯಾಂಟರ್ಬರಿ ಟೇಲ್ಸ್ ಫಸ್ಟ್ ಮಹಾಕಾವ್ಯ ಬರುವಾಗ ಕನ್ನಡದಲ್ಲಿ ಪಂಪ ಭಾರತ ಬಂದಾಗಿದೆ. ಕನ್ನಡದಲ್ಲಿ ಮಹಾಕಾವ್ಯದ ಸೂಕ್ಷ್ಮಗಳು ಶಾಸನಗಳು ಆಗುವಾಗ ಇಂಗ್ಲೀಷಲ್ಲಿ ಸೊಪ್ಪು ಕಟ್ಟಿಕೊಂಡು ತಿರುಗುತ್ತಿದ್ದರು. ಈಗ ಅವರು ಮುಂದೆ ಹೋಗಿದ್ದಾರೆ ಜಗತ್ತಿನಲ್ಲಿ. ಗ್ರೇಟ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಅದ್ಭುತವಾದ ಭಾಷೆ ಅಲ್ಲ ಅಂತಾರೆ. ವ್ಯಾಮೋಹವನ್ನು ಬಿಟ್ಟು ಬಿಡಿ. ಪೇರೆಂಟ್ಸ್ ಧೈರ್ಯ ಮಾಡಿ ಅಮ್ಮ. ನಮ್ಮಲ್ಲಿ ಇಡ್ಲಿ ಪಾತ್ರೆ ತರುವಲ್ಲಿಂದ ಇಂಜಿನಿಯರಿಂಗ್ವರೆಗೆ ಹೆಚ್ಚಿನ ತಾಯಂದಿರು ಮಾಡೋದು ಯಾಕೆ ಗೊತ್ತಿಲ್ಲ, ಆಚೆ ಮನೆಯವರು ಮಾಡಿದ್ದಾರೆ ಅಂತ ಕಾಂಪಿಟಿಷನ್. ನಾನು ನನ್ನ 2 ಮಕ್ಕಳನ್ನು ಇಂಜಿನಿಯರಿಂಗ್ ಮಾಡಿದ್ದು ಹಾಗೆ ಹೌದು ಅಲ್ವಾ ಅಂತ ನನ್ನ ಹತ್ರ ಕೇಳಿ, ಮನೆಯಲ್ಲಿ ಕೇಳಬೇಕು. ಶಿಕ್ಷಣ ಕಾಂಪಿಟೇಷನ್ ಅಲ್ಲ, ಪ್ರವೃತ್ತಿ. ಆಪ್ಟಿಟ್ಯೂಡ್ ಇದ್ದದ್ದನ್ನು ಕಲಿಸಿ. ಅಮೆರಿಕದಲ್ಲಿ ಇದ್ದವರೆಲ್ಲ ಸುಖವಾಗಿದ್ದಾರೆ, ದೊಡ್ಡ ಆಫೀಸರ್ ಆಗಿದ್ದವನೇ ಸುಖವಾಗಿದ್ದಾನೆ, ಹಾಗಿಲ್ಲ. ಸುಖ ಅನ್ನೋದು ನಾವು ಪಡೆಯುವುದು. ಹಣ ಬೇಕು, ಭದ್ರತೆ ಬೇಕು, ಅದಕ್ಕೆ ಶಿಕ್ಷಣ ಬೇಕು. ಅದಕ್ಕೆ ಬೇಕಾದ್ದು ಮೂಲಭೂತವಾದ ಮಾತೃಭಾಷೆಯ ಶಿಕ್ಷಣ. ಶಾಲಾ ವಾತಾವರಣವನ್ನು ಇಂಪ್ರೂವ್ ಮಾಡಿ. ಇಮ್ಮಿಡಿಯೇಟ್ ಗವರ್ಮೆಂಟ್ ಶುಡ್ ಟೇಕ್ ಸ್ಟೆಪ್ಸ್ ಟು ಇರಾಡಿಕೇಟ್ ಕಾಂಟ್ರಾಕ್ಟ್ ಟೀಚರ್ಸ್. ಸುಪ್ರೀಂ ಕೋರ್ಟ್ 97 ಜಡ್ಜ್ಮೆಂಟ್ ಕೊಟ್ಟಿದೆ. ಇದು ಒಳ್ಳೆ ಪದ್ಧತಿ ಅಲ್ಲ. ಸರ್ಕಾರ ನೀವು ಅವನಿಗೆ PF ಕೊಡಲಿಲ್ಲ, ಅವನಿಗೆ ಪೆನ್ಷನ್ ಕೊಡಲಿಲ್ಲ ಅಂತ ರೂಲ್ ಮಾಡೋದು ಲಾ ಮೇಕರ್ಸು. ನಿಮ್ಮದು ಎಂಪ್ಲಾಯರ್ ಆಗಿ ಪರಿಸ್ಥಿತಿ ಹೇಗೆ ಉಂಟು? ತಿಂಗಳಿಗೆ ಕಾಂಟ್ರಾಕ್ಟ್, ಅದು ತೆಗೆದು ಹೈಯರ್ ಆ್ಯಂಡ್ ಫೈರ್. ಐಡಿಯಲ್ ಎಂಪ್ಲಾಯ್ಮೆಂಟಿನ ವಿಷಯದಲ್ಲಿ ಸರ್ಕಾರ ಕಾನೂನು ಹೇಳಬೇಕಾದ್ರೆ ಅದು ಐಡಿಯಲ್ ಎಂಪ್ಲಾಯರ್ ಆಗಬೇಕು. ತಕ್ಕ ಮಟ್ಟಿಗೆ ಎಂಪ್ಲಾಯ್ಮೆಂಟಿನ ಯೋಜನೆಗಳನ್ನು ಚಿಂತಿಸಬೇಕು. ನಾವು ಈ ವಿಷಯವನ್ನು ಗಂಭೀರವಾಗಿ ಯಾಕೆ ಯೋಚಿಸಬೇಕಂದ್ರೆ ಅಧ್ಯಾಪಕ ದಿನ ಅದ್ಭುತ, ಭಯಂಕರ. ಹೌದು, ಭಯಂಕರ. ಹೌದು, ನಮ್ಮ ಪರಿಸ್ಥಿತಿ ಭಯಂಕರ ಅಲ್ಲ, ಅದಕ್ಕೆಂಥದ್ದು ಮಾಡ್ತೀವಿ. ಇಮ್ಮಿಡಿಯೇಟ್ ರಾಜ್ಯದಲ್ಲಿ 50 ಲಕ್ಷ ಇರ್ಬೋದಾ ಸ್ಟೇಟಲ್ಲಿ ಕಾಂಟ್ರಾಕ್ಟ್ ಟೀಚರ್ಸ್ ಆರ್ ಮೋರ್ ದೆನ್ ರೆಗ್ಯುಲರ್ ಟೀಚರ್ಸ್. ಮಿಸರಬಲ್ ಕಂಡೀಷನ್. ಇದಕ್ಕಾಗಿ ಒಂದು ಕಮಿಷನ್ ಆಗಬೇಕು. ಶಾಲೆಯನ್ನು ಯಾರು ಕೆಲಸ ಮಾಡ್ತಾರೋ ಕನ್ನಡ ಶಾಲೆಗೆ ಕೊಡುವ ಹಣದ ಡೊನೇಷನ್ಗೆ 100% ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಕೊಟ್ಟು ಒಂದು ಪ್ರಶಸ್ತಿಯು ಕೊಡಬೇಕು. ಆದರೆ ಕಂಡೀಷನ್ನು ಮಿನಿಮಮ್ 10 ಲಕ್ಷ ಕೊಡಬೇಕು ಒಂದು ಶಾಲೆಗೆ. 500 ರೂಪಾಯಿ ಕೊಟ್ಟವನಿಗೆ ಸರ್ಟಿಫಿಕೇಟ್ ಕೊಟ್ಟು ಪೂರೈಸಲಿಕ್ಕಿಲ್ಲ. ಇನ್ಸೆಂಟಿವ್ ಸ್ಕೀಮ್.
ಈಗ ನಾನು ನನ್ನ ಶಾಲೆಗೆ ಹೇಳ್ತೇನೆ, ಯಾರಾದರೂ 1 ಕೋಟಿ ರೂಪಾಯಿ ಕೊಟ್ಟರೆ ನನ್ನ ಶಾಲೆ ಉದ್ಧಾರ ಮಾಡ್ಬೋದು. ಕೋಟಿ ಬೇರೆಯವರ ಕಿಶೆಯಲ್ಲಿ ಉಂಟು, ಆಲೋಚನೆ ನನ್ನ ಮನಸ್ಸಿನಲ್ಲಿ. ಕಷ್ಟ ಇದೆ ಹಳ್ಳಿ ಕನ್ನಡ ಶಾಲೆಗೆ. ನಾವು ಬೇಡಿ ಕಾಡಿ ಮಾಡಿದ್ದೇವೆ. ಈಗ ನನಗೆ ಒಂದು ನಿರಾಶೆ ಬಂದಿದೆ, ಇಷ್ಟು ಮಾಡಿ ನಾವು ಯಾಕೆ ಉಳಿಸಬೇಕು? ನಮ್ಮ ಶಾಲೆಯಲ್ಲಿ ಅಂಗನವಾಡಿ ಇದೆ, ಎದುರಿಗೆ ಗೌರ್ಮೆಂಟ್ ಅಂಗನವಾಡಿ ಇದೆ. ಗೌರ್ಮೆಂಟ್ ಅಂಗನವಾಡಿಯವರಿಗೆ ಕಾರ್ಡ್ ಬೆನಿಫಿಟ್ಸ್ ಎಲ್ಲ ಸಿಗ್ತದೆ. ನಾವು ಈ ಮಕ್ಕಳನ್ನು ಎಳೆಯುವುದು ತಪ್ಪು ನಾವು ಮಾಡ್ತಾ ಇದ್ದೇವೆ ಪ್ರೈವೇಟ್ ಶಾಲೆ ಅಂಗನವಾಡಿಗೆ. ಯಾಕೆ ಅಂದರೆ ಮುಂದೆ ಅವರು ನಮಗೆ ಸಿಗ್ತಾರೆ. ಇದು ನಮಗೆ ಸೊಸೆ ಆಗಲಿಕ್ಕಿದ್ದವಳಿಗೆ ಮೊದಲೇ ಹಚ್ಚೆ ಹಾಕಿದ್ದಾರೆ. ಕನ್ನಡ ಸ್ಕೂಲ್ಸ್ ಆರ್ ಫೈಟಿಂಗ್ ಅಮಂಗ್ ದೆಮ್ಸೆಲ್ಸ್. ಇದು ಟೀಚರ್ಸ್ ಫೇಸ್ ಮಾಡ್ತಾ ಇದ್ದಾರೆ. ಮತ್ತೆ ಅಧ್ಯಾಪನ ಬಿಟ್ಟು ಬೇರೆ ಬೇರೆ ಎಲ್ಲ ಕೆಲಸ ಕೊಡ್ತೀರಿ ನೀವು ಅವರಿಗೆ. ಅನ್ಎಂಪ್ಲಾಯ್ಮೆಂಟ್ ತುಂಬ ಉಂಟು ಅಂತ ಹೇಳ್ತೀರಿ, ಕೊಡಿ ಅಲ್ಲ, ಎಲೆಕ್ಷನ್ ವರ್ಕ್ ಅವರಿಗೆ ಕೊಡಿ, ಊರೂರು ಹಂಚುವಿಕೆ ಎಂಥದ್ದೆಲ್ಲ ಉಂಟು, ಫ್ರೀ ಗಿಫ್ಟ್ ಸಿಸ್ಟಮ್ ಎಲ್ಲ ಮಾಡ್ಬೋದು. ಸೊ ಒಂದು ಅಧ್ಯಾಪಕನ ಸ್ಥಾನಮಾನ ಕರ್ತವ್ಯ. ಅದರ ಒಟ್ಟಿಗೆ ಮೋಸ್ಟ್ ಇಂಪಾರ್ಟೆಂಟ್, ಬಹುಶಃ 20-22 ನಿಮಿಷ ಆಗಿದೆ ನಾನು ಆರಂಭ ಮಾಡಿ, ಆಗಿದೆ, ಟೀಚರ್ ಟ್ರೈನಿಂಗ್. ಹೆಚ್ಚಿನ ಅಧ್ಯಾಪಕರು ನಾವು ಅಧ್ಯಾಪಕರಾದ ಕೂಡಲೇ ಮುಗಿಯಿತು ಅಂತ ಭಾವಿಸುವವರು ಇದ್ದಾರೆ ಕೆಲವರು. ಕಂಟಿನ್ಯೂಸ್ ಓದಬೇಕು. ಈಗ ನಾನು ಅಕೌಂಟೆನ್ಸಿ CA ಕೂಡ ಕಲಿಸ್ತಿದ್ದೆ. ನಾನು ಐ ಆಮ್ ನಾಟ್ ಎ ವೆರಿ ಗುಡ್ ಕಾಮರ್ಸ್ ಆ್ಯಂಡ್ ಅಕೌಂಟೆನ್ಸಿ ಟೀಚರ್, ಬಟ್ ಫ್ಯಾರ್ಲಿ ಐ ಹ್ಯಾವ್ ರೀಚ್ಡ್ ಸ್ಟೂಡೆಂಟ್ಸ್. ನಾನು ಸಾಹಿತ್ಯದ ಅಧ್ಯಾಪಕನಾಗಿರಲೇ ಇಲ್ಲ, ನೆನಪಿಟ್ಕೊಳ್ಳಿ. ನಾನು ಕಲ್ತಿದ್ದೇನೆ ಸಾಹಿತ್ಯ, ಫಿಲಾಸಫಿ, ಯಕ್ಷಗಾನ. ನಿಮ್ಮ ಯಕ್ಷಗಾನ ಬೇಡ ಅಂತ ಮನೆಯಲ್ಲಿ ಹೇಳೋದು ಅದಕ್ಕೆ. ರೀಟ್ರೈನಿಂಗ್ ಹೊಸ್ತು ಬಂದು ಈಗ ನಾನು BCom ಅಥವಾ PUCಗೆ ಅಕೌಂಟೆನ್ಸಿ ಕಲಿಸಬೇಕಾದ್ರೆ ನಾನೀಗ 1 ತಿಂಗಳು ಕೂತು ಇಟ್ಟೋಗಿ ಔಟ್ಡೇಟೆಡ್ ಆಗಿದ್ದೇನೆ. ನಾನು ಅದು ಕೇಳೋದು ದಿವಂಗತ ಪ್ರಿನ್ಸಿಪಾಲ್ ಅಂತ, ಅಂದರೆ ಮೊದಲಿದ್ದವ ಅಂತ. ಈಗ ಔಟ್ಡೇಟೆಡ್ ಆಗಬಾರ್ದು. ಕಂಟಿನ್ಯೂಸ್ ಟೀಚರ್ಸ್ ರೀಟ್ರೈನಿಂಗ್ ಬೇಕು. ಟೀಚರ್ಸ್ ರೀಟ್ರೈನಲ್ಲಿ ಏನು ಮಾಡ್ತಾರೆ ಗೊತ್ತುಂಟಾ? ಒಂದು ದಿವಸ ಇಡೀ ಉದ್ಘಾಟನೆ, ಟೀಚರ್ಸ್ ರೀಟ್ರೈನಿಂಗ್ ಯಾಕೆ ಬೇಕು, ಟೀಚರ್ ಯಾಕೆ ದೊಡ್ಡ ಇದು ಹೇಳೋದು. ಅದಲ್ಲ, ಪಕ್ಕಾ ಬಿಸ್ನೆಸ್ ಲೈಕ್ ಕೋರ್ಸ್ ಮಾಡಿ. ಎಲಿಮೆಂಟರಿ ಶಾಲೆಯ ಅಧ್ಯಾಪಕರ ಭಾಷೆ ಇಂಪ್ರೂವ್ಮೆಂಟಿನ ಯಾವುದೇ ಯೋಜನೆ ಕಮ್ಮಟ ಇದ್ದರೆ ನಾನು 1 ದಿವಸ ಬಂದು ಧರ್ಮಕ್ಕೆ ಪಾಠ ಮಾಡ್ತೇನೆ. ನಾನು ಭಾಷಾ ತಜ್ಞರಲ್ಲ, ಭಾಷಾ ವಿದ್ಯಾರ್ಥಿ. ನಾನು ಎಕ್ಸ್ಟೆಂಡೆಡ್ ಟೀಚರ್. ನಿನ್ನೆ ಮಧ್ಯರಾತ್ರಿ ನನ್ನಲ್ಲಿ ಯಾರೋ ಶ್ರೀಕೃಷ್ಣ ಕ್ವಿಜ್ ಮಾಡಿದ್ದಾರೆ. ಈ ಕಲ್ಕುರಂತವ್ರು ಮಾಡುವ ಕೆಲವು ಅನ್ಯಾಯ ಕ್ವಿಜ್ ಮಾಡಿಡು, ಅದಕ್ಕೆ ಶಿಷ್ಟು ಪ್ರಶ್ನೆ ಕೇಳುದು, ಅದು ನಮ್ಮ ತಲೆಗೆ ಬಂದು ಹೊಡೆಯುವುದು. ನಾನು ಹೇಳಿದೆ ಪ್ರೈಸ್ನಲ್ಲಿ ನನಗೆ ಇನ್ನು ಕಮಿಷನ್ ಸಿಗ್ತದೆ ಅಂತ. ಗೊತ್ತಿದ್ದ ಉತ್ತರಗಳನ್ನು ಹೇಳಿದ್ದೇನೆ, ಉಳಿದದಲ್ಲಿ ಇವತ್ತು ಹೇಳಲಿಕ್ಕೆ ವ್ಯವಸ್ಥೆ ಮಾಡ್ತೇನೆ ಹೇಳಿದ್ದೇನೆ. ಇಟ್ಸ್ ಓಕೆ. ಕಾಲೇಜ್ ಟೀಚರ್ಸ್ 89, 90 ಕಾದರದ್ದು UGC ಬಂದು UGC ರಿಕ್ರೂಟ್ಮೆಂಟ್ 8 ವರ್ಷ ಆಯಿತು. ಇದು ಎಂಥದ್ದು ಇದು? ಅದರ ಮಧ್ಯೆ ರಿಸರ್ವೇಷನ್ 6 ತಿಂಗಳು ಓಪನ್ ಇದೆ ರಿಸರ್ವೇಷನ್. ನಾನು ರಿಸರ್ವೇಷನ್ ವಿರೋಧಿ ಅಲ್ಲ, ಐ ಆಮ್ ಸ್ಟ್ರಾಂಗ್ ಸಪೋರ್ಟ್ ಆಫ್ ರಿಸರ್ವೇಷನ್. ಅದರಿಂದ ರಿಸರ್ವೇಷನ್ಗಾಗಿ ಮಕ್ಕಳಿಗೆ ಅನ್ಯಾಯ ಆಗಬಾರ್ದಲ್ಲ. ಪೋಸ್ಟ್ ಓಪನ್ ಇದ್ದರೆ ಜನರಲ್ ಕ್ಯಾಟಗರಿಯಿಂದ ತಗೊಳ್ಳಿ. ಎಲ್ಲ ಕ್ಯಾಟಗರಿಗಳಲ್ಲೂ ಇದ್ದಾರೆ. D.Ed, B.Ed ಶಾಲೆಗಳ ಸಡನ್ನ ಮೇಲೆ ಬಂತು, ಕಡಿಮೆ ಆಯಿತು. ಯಾಕೆ? ಗೌರ್ಮೆಂಟ್ ಪಾಲಿಸಿ. ಸರ್ಕಾರ ಮನಸ್ಸು ಮಾಡಿದರೆ ಎಂಥದ್ದು ಮಾಡ್ಬೋದು. ಸರ್ವಕಾರ ಅಂತದಕ್ಕೆ ಹೆಸರು ಏನು ಮಾಡ್ಬೋದು? ಆ ಶಕ್ತಿಯನ್ನು ಉಪಯೋಗಿಸುವ ರಾಜಕೀಯ ಇಚ್ಛಾಶಕ್ತಿ ಬೇಕು. ಸರ್ಕಾರಗಳು 48-50ರವರೆಗೆ ಪ್ರದರ್ಶನ ಪ್ರಿಯವಾಗಿದ್ದವು, ಸಹಜ. ಹೊಸ ದೇಶ, ಇಂಪೀರಿಯಲಿಸಂ ಹೋಗಿದೆ, ಸ್ವಾತಂತ್ರ್ಯ ಬಂದಿದೆ. ಆಮೇಲೆ ಕೂಡ ಪ್ರದರ್ಶನ ಪ್ರಿಯತೆಗೆ ಒಳಗಾಗಲಿ. ನಮ್ಮ ಸಮಾಜದಲ್ಲೇ ಇರುವ ಒಂದು ಗುಣವೋ ದೋಷವೋ ಉತ್ಸವ ಪ್ರಿಯತೆ. ಅದರಿಂದ ಹೊರಗೆ ಬಂದು ಏನು ಬೇಕಂತ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ವೇಸ್ಟೇಜ್ ಆಗದ ಹಾಗೆ ಒಂದೊಂದು ಕಣವನ್ನು, ಒಂದೊಂದು ಪೈಸೆಯನ್ನು ಉಳಿಸಿ ಎಲಿಮೆಂಟ್ರಿ ಶಾಲೆಗಾಗಿ ಮಾಡಿ ಒಂದು ನ್ಯಾಷನಲ್ ಫಂಡ್ ಮಾಡ್ಬೋದು. ಡಾಕ್ಟರ್ ಸುಧಾಮೂರ್ತಿ ಅಥವಾ ರಿಲಯನ್ಸ್ ಅಂಬಾನಿ, ಸೀನಿಯರ್ ಟಾಟಾ, ಮೋದಿ ಇಂಥವರ ನೇತೃತ್ವದಲ್ಲಿ ಪ್ರೈವೇಟ್ ಫಂಡ್ ಮಾಡ್ಬೋದು. ರೀಜನಲ್ ಶಾಲೆಗಳನ್ನು ಉಳಿಸುವ ಎಲಿಮೆಂಟ್ರಿ ಶಾಲೆಗಳ ಪುನರುಜ್ಜೀವನ, ಬ್ರಹ್ಮಕಲಶ ಮಹೋತ್ಸವ ಅಂತ ಹೇಳೋದು ನಾನು. ದೇವಸ್ಥಾನಗಳಿಗೆ ಬೇಕು ಬ್ರಹ್ಮಕಲಶ, ದೇವಸ್ಥಾನಗಳಿಗಿಂತ ಮೊದಲು ಎಲಿಮೆಂಟ್ರಿ ಶಾಲೆಗಳಿಗೆ ಬ್ರಹ್ಮಕಲಶ. ಚಿನ್ನದ ರಥಗಳಿಗಿಂತ ಮೊದಲು ನಮ್ಮ ಚಿನ್ನದಂತಹ ಮಕ್ಕಳಿಗೆ ರಥ ಬೇಕು. ಶಿಕ್ಷಣದ ರಥ. ವಸ್ತುಗಳನ್ನು ಕೊಡಬೇಡಿ, ಫೆಸಿಲಿಟಿ ಕ್ರಿಯೇಟ್ ಮಾಡಿ. ಡಾಕ್ಟರ್ ಮಧುಲಿಮೆ ಒಮ್ಮೆ ಪಾರ್ಲಿಮೆಂಟಲ್ಲಿ ಹೇಳಿದರು, ಪಾರ್ಲಿಮೆಂಟ್ ಮೆಂಬರ್ಸಿಗೆ ತುಂಬ ನೀವು ಸಂಬಳ ಹೆಚ್ಚು ಮಾಡಬೇಕು ಅಂತ ನಾನು ಹೇಳೋದಿಲ್ಲ. ಒಬ್ಬ ಕ್ಲಾರ್ಕ್ ಎಕ್ಸ್ಟ್ರಾ ಮಾಡಿ, ಸ್ಟ್ಯಾಂಪ್ ಕೊಡಿ, ಒಂದು ಫೋನ್ ಎಕ್ಸ್ಟ್ರಾ ಕೊಡಿ, ಫ್ಲೈಟ್ ಕೊಡಿ, ವಾಹನ ಕೊಡಿ.
ವರ್ಕ್ ಮಾಡಲಿಕ್ಕೆ ಫೆಸಿಲಿಟಿ ಕೊಡಿ. ಆಶ್ಚರ್ಯ ಆಗ್ಬೋದು, ಜಿಲ್ಲಾ ಮಟ್ಟದ ಎಲ್ಲ ಆಫೀಸರ್ಗಳಲ್ಲಿ ಕೊನೆಗೆ ಜೀಪು, ಸರ್ಕಾರಿ ಜೀಪು ಬಂದದ್ದು ನಮ್ಮ ಜಿಲ್ಲಾ DDP ಕೊನೆಗೆ 90s. ಹೌದು, ತೂಕ ಅಳತೆ ಇವರಿಗೆ ಸಹ ಉಂಟು, ಇಲ್ಲ ನಮ್ಗೆ ಮತ್ಸರ ಏನಿಲ್ಲ. ಈಗ PDDP ಅವರಿಗೆ ಉಂಟೋ ಇಲ್ಲ ನನಗೆ ಗೊತ್ತಿಲ್ಲ. ಡಿಸ್ಟ್ರಿಬ್ಯೂಷನ್ ಆಫ್ ಫೆಸಿಲಿಟೀಸ್. ಆಶ್ಚರ್ಯ ಅಂದರೆ ಕಳೆದ 30 ವರ್ಷಗಳಿಂದ ನಾನು ಬಹಳ ಸ್ವಾರಸ್ಯದ ಒಂದು ಹೆಡ್ಡಿಂಗ್ ಓದ್ತಾ ಇರ್ತೇನೆ ರಾಜಕೀಯದಲ್ಲಿ. ಶಿಕ್ಷಣ ಇಲಾಖೆ ಮತ್ತು ಸಂಸ್ಕೃತಿ ಇಲಾಖೆ ಬೇಡ ಅಂತ ಇಂಥ MLA ಹೇಳಿದರು. ಓಪನ್ಲಿ ರಿಜೆಕ್ಟಿಂಗ್. ಬೇಕು ಅಂತಲ್ವ ಹೇಳಬೇಕು, ಶಿಕ್ಷಣ ಇಲಾಖೆ ನನಗೆ ಬೇಕು ಅಂತ, ಬೇಡ ಅಂತ ಹೇಳಿ. ಇದು ಏನು ತೋರಿಸ್ತದೆ ಅಂದರೆ ನಾನು ಯಾರನ್ನೂ ದೂರುವುದಿಲ್ಲ. ಇಟ್ಸ್ ಪಾಲಿಟಿಕ್ಸ್. ವಿ ಹ್ಯಾವ್ ಟು ಡೂ ಗುಡ್ ಪಾಲಿಟಿಕ್ಸ್. ಅಧ್ಯಾಪಕರು ಪಾಲಿಟಿಕ್ಸ್ ಮಾಡಲಿಕ್ಕೆ ಕಲಿಬೇಕು. ಹೇಗೆ? ಅಧ್ಯಾಪಕರ ಒಳಗೆ ಪಾಲಿಟಿಕ್ಸ್ ಅಲ್ಲ, ಪೊಲಿಟಿಕಲ್ ಬೆನಿಫಿಟ್ ಬರುವ ಹಾಗೆ ಮಾಡಬೇಕು, ಹೋರಾಟ ಮಾಡಬೇಕು. ಹೋರಾಟ ಮಾಡೋದು ರಕ್ತವನ್ನು ಚೆಲ್ಲಿರಿ ಬೊಬ್ಬೆ ಅಲ್ಲ. ಕನ್ಸ್ಟ್ರಕ್ಟಿವ್ ಆಗಿ ಸಜೆಷನ್ಗಳ ಮೂಲಕ ಸರ್ಕಾರಕ್ಕೆ ಹೇಳಬೇಕು. ಭೋಜೇಗೌಡರಿಗೆ ಗೊತ್ತಿದೆ, ಮೊನ್ನೆ ಹೊರಟ್ಟಿಯವರಿಗೆ ನನ್ನ ಮಾತು ಹೇಳಿದೆ ನಾನು. ಅನೇಕ MLAಗಳು, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಏಡೆಡ್ ಕನ್ನಡ ಸ್ಕೂಲ್ ಉಂಟು ಅಂತಲೇ ಗೊತ್ತಿಲ್ಲ. ಯಾಕೆ ಗೊತ್ತಾಯ್ತಾ? ಏಡೆಡ್ ಸ್ಕೂಲ್ ಯಾರಾದರೂ ಕನ್ನಡ ಮಾಡ್ತಾರಾ? ಯಾಕೆ? ಪ್ರೈವೇಟ್ ಸ್ಕೂಲ್ ಮಾಡೋದಾದರೆ ಇಂಗ್ಲೀಷ್ ಮೀಡಿಯಂ ಮಾಡಿ ದುಡ್ಡು ಮಾಡಲಿಕ್ಕೆ ಅಂತ ಇಲ್ಲ ಸ್ವಾಮಿ. 100 ವರ್ಷದ ಏಡೆಡ್ ಕನ್ನಡ ಸ್ಕೂಲ್ ಉಂಟು, ಅದನ್ನು ಉದ್ಧಾರ ಮಾಡಿ ನಾಡಿನ ಜೀವನಾಡಿ. ಅಲ್ಲಿರುವ ಅಧ್ಯಾಪಕರಿದ್ದಾರೆ, ಎಂತೆಂಥ ಟೀಚರ್ಸು. ನನ್ನ ಟೀಚರ್ಸು ಮೂರ್ತಿ ಮಾಟ್ರು, ಸದಾಶಿವ ಮಾಟ್ರು, ಆಮೇಲೆ ಬಂದ ಅನೇಕ ಹೈಸ್ಕೂಲ್ ಅಧ್ಯಾಪಕರು, ಪ್ರೊಫೆಸರ್ ಪಟ್ಟಣ್ ಶೆಟ್ಟಿ, ಪ್ರೊಫೆಸರ್ ರಾಮಚಂದ್ರ ಚಾ. ಐ ಹ್ಯಾವ್ ಬಿನ್ ವೆರಿ ಲಕ್ಕಿ ಟು ಹ್ಯಾವ್ ಗ್ರೇಟ್ ಟೀಚರ್ಸ್ ಇನ್ಸೈಡ್ ದ ಸ್ಕೂಲ್ ಆ್ಯಂಡ್ ಔಟ್ಸೈಡ್ ದ ಸ್ಕೂಲ್. ಆ ಪ್ರಮಾಣದಲ್ಲಿ ಆ ಅಧ್ಯಾಪಕರಲ್ಲಿ ತಯಾರಾದ ಮಟ್ಟಿಗೆ ನನ್ನದು ಟೀಚಿಂಗ್ ಸಾಲ್ವ್ ನಾಟ್ ಇನಫ್. ನನಗೆ ಮನೆಯಲ್ಲಿ ಕಲಿಸೋರು ಇರುವುದರಿಂದ ಉಪಕಾರ. ಅಧ್ಯಾಪಕ ಪುನಃ ಒಮ್ಮೆ ಸಮಪ್ ಮಾಡ್ತೇನೆ ನಾನು ಏನೇ ಹೇಳಿದೆ ಅಂತ ಮಾಧ್ಯಮದವರ ಪ್ರಯೋಜನಕ್ಕಾಗಿ. ಅವರದನ್ನು ಬರಿಬೇಕು ಅಂತಲ್ಲ, ಬರೀತಾರೆ ಅಂತಲೂ ಅಲ್ಲ. ಅಧ್ಯಾಪಕ ದಿನದ ಮಹತ್ವ ಹೇಳಿದ್ದೇನೆ. ಅಧ್ಯಾಪಕ ದಿವಸದ ಶಾಲೆ ಶಿಕ್ಷಣ, ಮುಖ್ಯವಾಗಿ ಎಲಿಮೆಂಟರಿ ಬಗ್ಗೆ ಕೂಡಲೇ ಚಿಂತನೆ ಮಾಡಬೇಕು. ಮೂರನೇದಾಗಿ ಸರ್ಕಾರ ಸರಳವಾಗಿ ಮಾಡಬಹುದಾದ ಅಧ್ಯಾಪಕ ಪ್ರೋತ್ಸಾಹಕದ ವಿಷಯಗಳು, ಶಿಕ್ಷಣ ಪ್ರೋತ್ಸಾಹಕವಾದ್ದು, ಎಲಿಮೆಂಟರಿ ಶಾಲೆಗೆ ಕನ್ನಡ ಅಧ್ಯಾಪಕರ ಕೊಡುವಿಕೆ, ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮ, ಕನ್ನಡ ಶಾಲೆಗಳಲ್ಲಿ ಸಾಹಿತ್ಯ ಉಜ್ಜೀವನ ಮಾಡ್ತೀರಂತಾದರೆ ನಾವು ಕಲ್ಕುರ ಪ್ರತಿಷ್ಠಾನ ಮತ್ತು ಸಾಹಿತ್ಯ ಪರಿಷತ್ ಸೇರಿ ಒಂದು ಯೋಜನೆ ಕೊಡ್ತೇವೆ ಅಂತ ಅವರಲ್ಲಿ ಕೇಳದೆ ನಾನು ಹೇಳಿದೆ. ಎಂಥದ್ದು? ರ್ಯಾಟಿಫೈಡ್ ಪರ್ಮಿಷನ್. ಮೂರನೇದು ನಾನು ಹೇಳಿದ್ದು ಅಧ್ಯಾಪಕ ಹೇಗಿರಬೇಕು ಅಂತ. ಇನ್ನೊಂದು ಅತಿಯಾದ ಆದರ್ಶಗಳಲ್ಲ. ಈಗ ಅಧ್ಯಾಪಕರು ಇಲ್ಲ ಅಂತಲೂ ಅಲ್ಲ, ಶ್ರೇಷ್ಠ ವಿದ್ವಾಂಸರಾದ ವಿಜ್ಞಾನಿ ಅಧ್ಯಾಪಕರಿದ್ದಾರೆ. ಎಲಿಮೆಂಟರಿ ಶಾಲೆಯಲ್ಲಿ ಯಾರಿಗೆ ಮೊನ್ನೆ ಒಂದು ಇಕ್ವಿಪ್ಮೆಂಟ್ ವಿಜ್ಞಾನ ಅಂತದ್ದು ಮಾಡಿದ್ದಕ್ಕೆ ಬಂತಲ್ಲ ಬಹುಮಾನ. ದರ್ ಆರ್ ವೆರಿ ಗುಡ್ ಟೀಚರ್ಸ್. ಅಮೇರಿಕನ್ನರು ಆಶ್ಚರ್ಯಪಡುವ ಒಂದು ವಿಷಯ ಹೇಳ್ತಾರೆ. ನನ್ನ ಸ್ಟೂಡೆಂಟ್ಸ್ SLC PUC ಅವರು ಎಲ್ಲ ಸೆಕೆಂಡ್ ಕ್ಲಾಸ್ ಜನತಾ ಕ್ಲಾಸ್ ಪಾಸಾದವರೆಲ್ಲ ಅಲ್ಲಿ ಅಮೇರಿಕ ಕೆನಡಾದಲ್ಲಿ ಕ್ಲಾಸಲ್ಲಿ ಫಸ್ಟ್. ಯಾಕೆ ಹೇಳಿ? ಅವರ ಶಿಕ್ಷಣ ಕೆಳಗೆ ಉಂಟು ಅಂತಲ್ಲ, ನಮ್ಮಲ್ಲಿ ಫ್ಯಾಮಿಲಿ ಸಪೋರ್ಟ್ ಇದ್ದು ನಮ್ಮ ಮಕ್ಕಳಿಗೆ ತುಂಬ ಜ್ಞಾನ ಇದೆ. ನಮ್ಮ ದೇಶ ಹೆಮ್ಮೆ ಪಟ್ಟುಕೊಳ್ಬೇಕಾದ ಅದ್ಭುತ ವಿಷಯ ಉಂಟು. ಏನೆಲ್ಲ ಉಂಟು ನಮ್ಮಲ್ಲಿ. ಮನೆ ಮುಂದೆ ಹಾಕುವ ರಂಗೋಲಿಯಿಂದ ಗಣೇಶೋತ್ಸವದ ಮೆರವಣಿಗೆವರೆಗೆ ಅದರ ವಾದ್ಯದ ಮುಬ್ಬೆ ಒಂದು ಬಿಟ್ಟರೆ ಉಳಿದದೆಲ್ಲ ಒಳ್ಳೆಯದೇ. ನಾಟ್ಯ, ಡ್ಯಾನ್ಸು ಸರಳ ಸುಲಭ. ಈಗ ನಮ್ಮ ಇಲ್ಲಿ ಒಂದು ರ್ಯಾಂಡಮ್ ನಮ್ಮ ಟೀಚರನ್ನು ಕರೆದ್ರೆ ಒಂದು ಪದ್ಯ ಕೊಟ್ಟರೆ 10 ನಿಮಿಷದ 5 ಡ್ಯಾನ್ಸ್ ಕಂಪೋಸ್ ಮಾಡ್ತಾರೆ. ಅಂದರೆ ಇನ್ಪುಟ್ ನಾಲೆಜ್ ನಮ್ಮಲ್ಲಿ ಸೊಸೈಟಿಯಿಂದ ತುಂಬ ಇದೆ. ಯಾಕೆ? 5,000 ವರ್ಷಗಳ ಹಳೆಯ ಸಂಸ್ಕೃತಿ. ನಾವು ಸಂಸ್ಕೃತಿ ಅಂತ ಹೇಳೋದಲ್ಲ, ನಾವು ಮಾಡರ್ನೈಸ್ ಆಗಬೇಕು. ಮಾಡರ್ನಿಟಿ ಮತ್ತು ಏನ್ಷಂಟ್. ಶಿಕ್ಷಣ, ಶಿಕ್ಷಕ, ಹೆಮ್ಮೆ ಮತ್ತು ಕರ್ತವ್ಯ ಸರಿ ಮಾಡು. ಬರೀ ಹೆಮ್ಮೆ ಪಟ್ಟುಕೊಳ್ಳೋದು ಅಲ್ಲ, ಬರೀ ಕರ್ತವ್ಯ ಹೇಳೋದಲ್ಲ. ಅಧ್ಯಾಪಕನಿಗೆ ಉಪದೇಶ ಬೇಕು, ಅಧ್ಯಾಪಕನೂ ಉಪದೇಶಿಸಬೇಕು. ಟೀಚರ್ ರಿನ್ಯೂ ಆಗಬೇಕು. ಜ್ಞಾನ ವಿಜ್ಞಾನಗಳ ಸಮನ್ವಯವಾಗಬೇಕು. ವಿಜ್ಞಾನ ಕೆಲವು ಕಲ್ತದನ್ನು ಮರಿಬೇಕು, ಹೊತ್ತು ಕಲಿಬೇಕು. ಸತತ ನವೀಕರಣ ಆಗಬೇಕು. ಶಾಲಾ ಸೌಲಭ್ಯ, ಶಾಲಾ ಪ್ರೋತ್ಸಾಹ ಮತ್ತು ಶಾಲಾ ಸಂರಕ್ಷಣೆಗೆ ದೊಡ್ಡ ರಾಷ್ಟ್ರೀಯ ಪ್ರಯತ್ನ ಆಗಲಿದೆ. ಐ ವಾರ್ನ್ ಆಲ್ ಆಫ್ ಯು ಇನ್ಕ್ಲೂಡಿಂಗ್ ಮೈ ಸೆಲ್ಫ್. ಮುಂದಿನ 5 ವರ್ಷಗಳಲ್ಲಿ ಪ್ರಾದೇಶಿಕ ಭಾಷೆಗಳ ಶಾಲೆಗಳನ್ನು ಉಳಿಸುವುದಕ್ಕೆ
ಒಂದು ದೊಡ್ಡ ಫಂಡ್, ದೊಡ್ಡ ಒಂದು ಪ್ರಯತ್ನ ನಡೆಯದಿದ್ದರೆ ಎಂಟೈರ್ ಕಂಟ್ರಿ, ಬಂಗಾಳಿ, ಅಸ್ಸಾಮಿ, ಮರಾಠಿ, ಕನ್ನಡ ಎಲ್ಲ ಶಾಲೆಗಳು ಅಪಾಯದಲ್ಲಿವೆ. ಶ್ರೀಮಂತಿಕೆ ಹಣದ ಪ್ರಶ್ನೆ ಅಲ್ಲ, ಅದು ನಮ್ಮ ಆ್ಯಟಿಟ್ಯೂಡ್, ನಮ್ಮ ಚಿಂತನೆ ಬದಲಾಯಿಸಲಿಕ್ಕೆ. ಇಂಥ ಕೆಲಸ ಆಗಲಿಕ್ಕೆ ಅಧ್ಯಾಪಕ ದಿನದ ಆಚರಣೆ ಡಾಕ್ಟರ್ ರಾಧಾಕೃಷ್ಣನ್ ಸ್ಫೂರ್ತಿ, ಅನೇಕ ಸರ್ಕಾರಗಳು, ನಾಯಕರು, ಅಧ್ಯಾಪಕರು ಮಾಡಿದ ಒಳ್ಳೆಯ ಕೆಲಸಗಳು, ಯೂನಿವರ್ಸಿಟಿಗಳು ಗ್ರೇಟ್. ನೆಹರು ಕಾಲದಿಂದ ನೆಹರು ದಿನಾಚರಣೆ, ಮಕ್ಕಳ ದಿನಾಚರಣೆ ಅದು ಸಾರ್ಥಕವಾಗುವುದು ನವೆಂಬರ್ 14ಕ್ಕೆ. ಪ್ರತಿ ವರ್ಷ ಎಲಿಮೆಂಟ್ರಿ ಶಾಲೆಗೆ ಏನಾದರೂ ಹೊತ್ತು ಕೊಡಬೇಕು ಸರ್ಕಾರ ಮತ್ತು ಸಮಾಜ. ದೆನ್ ಓನ್ಲಿ ಚಿಲ್ಡ್ರನ್ಸ್ ಡೇ ವಿಲ್ ಬಿ ಮೋರ್ ಮೀನಿಂಗ್ಫುಲ್. ಈಗಾಗಲೇ ಮಾತಾಡಿದ್ದೇನೆ, ಯಕ್ಷಗಾನದವರು ಹೇಳಿದಾಗ ಇನ್ನು ತಡ ಮಾಡುವುದು ತರವಲ್ಲ ಅಂತ. ಅಂದರೆ ಈಗಲೇ ತಡ ಮಾಡಿದ್ದಾನೆ ಅಂತ ಸಂತೋಷ. ಈ ಅವಕಾಶ ಅಧ್ಯಾಪಕ ದಿನದಂದು ನಿಮಗೆ ನಾನೇನು ಉಪದೇಶ ಮಾಡಲಿಲ್ಲ. ಅಧ್ಯಾಪಕರು ಹಾಗೇನೆ ಹೀಗೆ ನನಗೆ ಅಭ್ಯಾಸವಿಲ್ಲ. ಉಪದೇಶ ಮಾಡುವ ಯೋಗ್ಯತೆ ನನಗಿಲ್ಲ. ಸಂದೇಶ ಮೊದಲೇ ಕೊಡುವುದಿಲ್ಲ. ಚರ್ಚೆಗೆ ಕೆಲವು ವಿಷಯಗಳನ್ನು ಮಂಡಿಸಿದ್ದೇನೆ. ಇಷ್ಟು ವಿಶಾಲವಾದ ದಕ್ಷಿಣ ವಲಯದ ಈ ವೇದಿಕೆಗೆ ಸ್ನೇಹಿತರಾದ ಶೆಟ್ಟರು ಮತ್ತು ಅವರ ಎಲ್ಲ ಮಿತ್ರರು, ಸಂಘಟಕರು, ಅಧಿಕಾರಿಗಳು ಕರೆದಿದ್ದೀರಿ. ಇದು ಸ್ವಯಂ ಒಂದು ಸನ್ಮಾನ ಅಂತ ಭಾವಿಸ್ತೇನೆ. ಯದ್ಯತ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವ ಅವಗಚ್ಚತ್ವಂ ಮಮ ಶ್ರೇಯೋಂಶ ಸಂಭವ. ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ಚೆಲ್ಲುವಂಥ ಈ ಒಂದು ಸುಂದರವಾದ ಕಾರ್ಯಕ್ರಮ. ಆ ಜ್ಯೋತಿ ಜಗತ್ತನ್ನು ಬೆಳಗಬೇಕು ಎನ್ನುವಂತಹ ಬುದ್ಧನ ಒಂದು ವೇದವಾಕ್ಯದ ಗುಡಿಯಂತೆ ಮೊದಲಿಗೆ ಸಂಪೂರ್ಣ ವಿಶ್ವವನ್ನು ಎಲ್ಲ ಜೀವ ಕೋಟಿಗಳನ್ನು ಭಾರತೀಯ ಶಿಕ್ಷಣ ಕ್ಷೇತ್ರವನ್ನು ಒಂದು ಅರ್ಥವತ್ತಾದ ಚೌಕಟ್ಟು ನೀಡುವ ಮೂಲಕ ಶಿಕ್ಷಣ ಕ್ಷೇತ್ರ ತತ್ವಜ್ಞಾನ ಹಾಗೆ ದೇಶದ ಅಭಿವೃದ್ಧಿಯಾಗಿ ತಮ್ಮ ಜೀವನವನ್ನು ಮುಡಿಪಾಕಿಕೊಟ್ಟಿರುವಂತಹ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ನಾವೆಲ್ಲ ಅತಿಥಿಗಳು ಗೌರವಿಸಿದರೆ ಸರ್ವರಿಗೂ ಕೂಡ ಶಿಕ್ಷಕ ದಿನಾಚರಣೆಯ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ಕಾರ್ಯಕ್ರಮಕ್ಕೆ ಬರುವಂಥ ಸಂದರ್ಭದಲ್ಲಿ ಸ್ವಲ್ಪ ತಡವಾಯಿತು, ನಿಮ್ಮೆಲ್ಲ ಕ್ಷಮೆ ಕೇಳ್ತೇನೆ. ನಾನು ಬಹುಶಃ ಡೆಲ್ಲಿಯಲ್ಲಿದ್ದೆ, ಇವತ್ತು ಬರಬೇಕಾ ಬೇಡ ಅಂತ ಆಲೋಚನೆ ಇದೆ. ಬೇಡ, ಬೇರೆಯವರೆಲ್ಲ ಇರ್ತಾರೆ, ಮಂತ್ರಿಗಳಿರ್ತಾರೆ, ಶಾಸಕರಿರ್ತಾರೆ ಅಂತ ಹೇಳಿ ಒಂದು ತೀರ್ಮಾನ ಮಾಡಿ ಬರೋದು ಕೂಡ ಮುಂದುವರಿಸಿಕೊಂಡು ಹೋದೆ. ತದನಂತರ ಕೂತ್ಗಳ ಆಲೋಚನೆ ಇದೆ, ಏನೇ ಕೆಲಸ ಇದ್ರೂ ಕೂಡ ಶಿಕ್ಷಕರ ದಿನಾಚರಣೆ ಒಂದು ಬಿಡಲಿಕ್ಕೆ ಬಾರದು. ಅದೊಂದು ಅವಕಾಶ ನಮಗೆ ಸಿಕ್ಕುವಂಥದ್ದು, ಶಿಕ್ಷಕರ ಆಶೀರ್ವಾದ ಪಡ್ಕೊಳ್ಳಿಕ್ಕೆ. ಯಾಕೆಂತ ಹೇಳಿದರೆ ನಾನು ಇವತ್ತು ಮಂಗಳೂರಿಂದ ಬಂದು ಡೆಲ್ಲಿಯಲ್ಲಿ ಕೂತ್ಕೊಂಡು ಇಲ್ಲಿ ದೊಡ್ಡ ಮಟ್ಟದ ಮೀಟಿಂಗ್ ಮಾಡುವಂಥ ಶಕ್ತಿ ಮತ್ತು ಅವಕಾಶ ಮಾಡಿಕೊಟ್ರೆ ಅದಕ್ಕೆ ಪ್ರಮುಖ ನಮ್ಮ ಶಿಕ್ಷಕರಿಂದ ಬಹುಶಃ ಉದ್ದೇಶ ಇಟ್ಟುಕೊಂಡು ರಾತ್ರಿಯನ್ನು 1 ಗಂಟೆ ಹೊರಟು ಬಹುಶಃ ಇಲ್ಲಿಗೆ ಒಂದು ಮುಟ್ಟುವಂಥ ಅವಕಾಶ ಆಯಿತು. ಬಂದಂಥ ಸಂದರ್ಭ ಬಂದದ್ದು ಯಾಕೆಂದ್ರೆ ಯಾರು ಕೂಡ ಜನರು ಇಲ್ಲದ ಸಂದರ್ಭದಲ್ಲಿ ಭೋಜಗೌಡರು ಬಿಟ್ಟರೆ ಬಸ್ ನನಗೆ ಯಾಕೆಂತ ಗೊತ್ತಿಲ್ಲ. ನಾನು ಮತ್ತೆ ಕೇಳ್ತೇನೆ, ಏನು ಇಲ್ಲಿ ಊರಲ್ಲಿ ಇಲ್ವೋ ಏನಂತೇಳಿ. ಯಾರು ಕಾಣೋದಿಲ್ಲ, ವೇದವ್ಯಾಸ ಕಾಮತ್ತಲ್ಲಿ ಭರತ್ ಶೆಟ್ಟಿ ಅವರು, ಇಲ್ಲಿ ರಾಜೇಶ್ ನಾಯ್ಕ ಅಥವಾ ಯಾರು ನಮ್ಮ ಮಿತ್ರರು. ಈ ಸಂದರ್ಭದಲ್ಲಿ ಅವರ ಪರವಾಗಿ ಕೂಡ ನಿಮಗೆಲ್ಲ ಶುಭಾಶಯ ನಿಮ್ಮ ದಿನಾಚರಣೆ ಶುಭಾಶಯ ನಾನು ಇವತ್ತು ಸಲ್ಲಿಸುವಂಥದ್ದು. ಈಗಾಗಲೇ ಪ್ರಭಾಕರ್ ಜೋಶಿ ಅವರು ನಮ್ಮ ಹಿರಿಯರು ಬಹಳಷ್ಟು ಸ್ಪಷ್ಟವಾದ ವಿಚಾರನೆಲ್ಲ ಗಮನಕ್ಕೆ ತಂದಿದ್ದಾರೆ. ತಾವೇ ಇರಬೇಕು, ಇನ್ನು ಸರ್ಕಾರ ಏನು ಮಾಡಬೇಕು, ಭವಿಷ್ಯದಲ್ಲಿ ಇವತ್ತು ಕನ್ನಡ ಶಿಕ್ಷಣ ಮತ್ತು ಉತ್ತಮ ಎಲ್ಲ ಶಿಕ್ಷಣದ ವ್ಯವಸ್ಥೆಯನ್ನು ಇವತ್ತು ಉತ್ತಮ ಸ್ಥಿತಿಗೆ ತರಬೇಕಾದ್ರೆ ಏನೆಲ್ಲ ಕಾರ್ಯ ಹಮ್ಮಿಕೊಳ್ಬೇಕು, ಅದಕ್ಕೆ ಸರ್ಕಾರ ಅಥವಾ ಜನಪ್ರತಿ ತಗೊಳ್ಳುವಂಥ ಕಾರ್ಯಕ್ರಮ ಏನಂತ ಹೇಳ್ಕೊಂಡು ಹೇಳಿದ್ದಾರೆ. ಆ ಕಮಿಷನ್ ಕೂಡ ಮಾಡಲಿಕ್ಕೆ ತಾವೇನು ಬೇಡಿಕೆ ಇಟ್ಟಿದ್ರಿ, ಖಂಡಿತವಾಗಿಯೂ ನಾನು ನಮ್ಮ ಶಿಕ್ಷಣ ಸಚಿವರ ಜೊತೆ ಮಾತಾಡಿಕೊಂಡು ಪ್ರಥಮವಾದ ಒಂದು ಆ ಬೇಡಿಕೆ ಇರ್ತೇವೆ. ಸುರೇಶ್ ಕುಮಾರ್ ಇದ್ದಾರೆ, ಉತ್ತಮವಾದ ಒಬ್ಬ ಮಂತ್ರಿ ಕೂಡ ನನಗೆ ಹೇಳಲಿಕ್ಕೆ ನಾನು ವೈಯಕ್ತಿಕವಾಗಿ ನಾನು ಅವರಿಗೆ ಅವರ ಬಗ್ಗೆ ನನಗೆ ಅತ್ಯಂತ ಗೌರವವುಳ್ಳಂಥ ಒಂದು ಮಂತ್ರಿ ಆಗಿದ್ದಾರೆ. ನಿಮ್ಮ ಬಗ್ಗೆ ನಾನು ಮಾತಾಡೋದಲ್ಲ, ಬಹುಶಃ ನಾನು ಬಹಳ ಸ್ಪಷ್ಟವಾಗಿ ಏನಂದರೆ ಪ್ರಭಾಕರ್ ಜೋಶಿಯವರನ್ನು ನಿಮ್ಮ ಸಂಘದವರನ್ನು ಕರ್ಕೊಂಡೋಗಿ ಮಂತ್ರಿ ಮತ್ತು ಅಧಿಕಾರಿಗಳ ಮುಂದೆ ಕೂತ್ಕೊಂಡು ಏನೆಲ್ಲ ತಾವು ಹೇಳಿದ್ದೀರ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡುವಂಥ ಅವಕಾಶವನ್ನು ಆದಷ್ಟು ಬೇಗ ನಮ್ಮ ಪ್ರತಿನಿಧಿಯಾಗಿ ಮಾಡ್ತಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ.
ಎಲ್ಲ ಚರ್ಚೆ ಅವಕಾಶ ನಮಗೆ ಆಗುವಂಥದ್ದು. ಇವತ್ತು ಬಹುಶಃ ಶಿಕ್ಷಣ ಸಂಘ ತಾವೆಲ್ಲ ಶಿಕ್ಷಕರಿದ್ದೀರಿ, ತಮ್ಮ ತಮ್ಮ ಶ್ರಮ ಬಗ್ಗೆ ನಮಗೆ ಈಗಾಗಲೇ ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಬಹುಶಃ ಬೇರೆ ಬೇರೆ ಹಲವಾರು ಸಮಸ್ಯೆಗಳಿದ್ದರೂ ಕೂಡ ಎಲ್ಲವನ್ನು ಮೈಗೂಡಿಸಿಕೊಂಡು ಮಕ್ಕಳು ಅತ್ಯಂತ ಸತ್ಪ್ರಾಯವಾಗಿ ಮುಂದೆ ಬರುವಂಥ ಆ ವಿಶೇಷದ ಕಾಳಜಿ ಮುಖಾಂತರ ತಮ್ಮದೇ ಶಿಕ್ಷಣವನ್ನು ತಾವು ಕೊಡ್ತಾ ಇರೋದು ಕೂಡ ನಮಗೆಲ್ಲರೂ ಕೂಡ ತಿಳಿದಂಥ ವಿಚಾರ. ನಾನು ಕೂಡ ನಮ್ಮ ವಿದ್ಯಾರ್ಥಿ ಯಾವಾಗಲೂ ಹೇಳ್ತಾ ಇರ್ತೇನೆ, ಏಷ್ಯನ್ ಇಂಡಿಯನ್ ನಾಲೆಜ್ ಆ್ಯಂಡ್ ಮಾಡರ್ನ್ ಎಜುಕೇಷನ್ ಎರಡು ಕೂಡ ಕಂಬೈನ್ ಆದರೆ ಮಾತ್ರ ಅವನು ಅತ್ಯಂತ ಸತ್ಪ್ರಾಯ ಬರಲಿಕ್ಕೆ ಅದು ಸಾಧ್ಯವಾಗ್ತದೆ. ಇವತ್ತು ಬಹುಶಃ ನಮ್ಮ ಶಿಕ್ಷಣ ಮಕ್ಕಳಿಗೆ 2020 ಅಥವಾ 2030 ನಮ್ಮ ಈಗ ಕಲಿಯುವಂಥ ಮಕ್ಕಳಿಗೆ ನಿಮ್ಮ ಆಲೋಚನೆ 2030 ನಮ್ಮ ಮಕ್ಕಳು ಹೇಗಿರ್ಬೇಕಂತಲ್ಲ. ನಮ್ಮ ಶಿಕ್ಷಣದ ಆಲೋಚನೆ 2060, 2070, 2028 ನಮ್ಮ ಮಕ್ಕಳು ಅವತ್ತಿನ ಕಾಲಘಟ್ಟಕ್ಕೆ ಈ ಸಮಾಜ ಎಷ್ಟು ಬೆಳೆದು ಬಂದು ಇರ್ತದೆ, ಯಾವ ರೀತಿ ಗ್ಲೋಬಲ್ ಕಾಂಪಿಟೇಷನ್ ಬರ್ತದೆ, ಅವತ್ತಿನ ವಿಚಾರಗಳೇನು, ಅದಕ್ಕೆ ಅನುಗುಣವಾಗಿ ನಮ್ಮ ಮಕ್ಕಳಿಗೆ ನಾವು ಈಗ ಶಿಕ್ಷಣ ಕೊಡಲಿಕ್ಕೆ ಪ್ರಾರಂಭ ಮಾಡಿದರೆ ಬಹುಶಃ ಇವತ್ತು ಅವರು ಆ ಸಂದರ್ಭದಲ್ಲಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಸ್ಪರ್ಧೆಗೆ ಕೊಡಲಿಕ್ಕೆ ಇವತ್ತು ಬಹಳಷ್ಟು ಇವತ್ತು ಅವರಿಗೆ ಸುಲಭವಾಗ್ತದೆ. ಇಲ್ಲದಿದ್ದಲ್ಲಿ ವಿಪರೀತವಾದ ಈ ಒಂದು ಶಿಕ್ಷಣದ ಕ್ರಾಂತಿಕಾರಿಗಳ ಯೋಜನೆ ಬರೋ ಸಂದರ್ಭದಲ್ಲಿ ಬೇರೆ ಮಕ್ಕಳು ಇವತ್ತು 2080 ಅವರು ದೊಡ್ಡವರಾದ ಸಂದರ್ಭದಲ್ಲಿ ಆ ಕಾಲಘಟ್ಟಕ್ಕೆ ಜೀವಿಸುವಂಥ ಅವಕಾಶ ಆಗದಿದ್ದಲ್ಲಿ ಬಹುಶಃ ನಮ್ಮ ಮಕ್ಕಳು ಹಿಂದೆ ಬೀಳುವಂಥ ಅವಕಾಶ ಆಗುವಂಥದ್ದು. ಅದಕ್ಕಾಗಿ ನಮ್ಮೆಲ್ಲ ಶಿಕ್ಷಣ ಕೂಡ ನೀವು ನಿಮ್ಮ ಆ ಒಂದೇನು ಲರ್ನಿಂಗ್ ಮತ್ತು ಟ್ರೈನಿಂಗ್ ಅಪ್ಡೇಟ್ ಮಾಡಿಕೊಂಡು ತಾವು ತಮ್ಮ ರಿಸರ್ಚ್ ಮಾಡಿಕೊಂಡು ತಾವು ಬಹುಶಃ ಇವತ್ತೇ ನಮ್ಮ ಮಕ್ಕಳು ಏನಿದೆ ಅವರು 2060, 2070 ಹೇಗೆ ತಮ್ಮ ಶಿಕ್ಷಣವನ್ನು ಹೇಗೆ ತಮ್ಮ ಜೀವನ ಸಾಗಿಸ್ಬೇಕಂತ ಹೇಳಿ ತಾವು ಈಗ ಅದಕ್ಕೆ ಶಿಕ್ಷಣ ಕೊಡುವ ವ್ಯವಸ್ಥೆ ಮಾಡಬೇಕೆಲ್ಲ ನನ್ನ ಬೇಡಿಕೆ. ಇದರ ಜೊತೆಯಲ್ಲಿ ನಾವು 50 ವರ್ಷದ ಭವಿಷ್ಯದ ಶಿಕ್ಷಣ ಆಲೋಚನೆ ಮಾಡೋ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಬಹಳ ಸ್ಪಷ್ಟವಾಗಿ ನಾವು ತಿಳಿಸಬೇಕು. ನಾವು ನಮ್ಮ ಮಕ್ಕಳ ಭವಿಷ್ಯವನ್ನು 50 ವರ್ಷ ಮುಂಚೆ ಆಲೋಚನೆ ಮಾಡೋ ಸಂದರ್ಭದಲ್ಲಿ ನಮ್ಮ ದೇಶದ ಹಿಂದಿನ 50 ವರ್ಷ ಸಂಸ್ಕೃತಿಯನ್ನು ಕೂಡ ಬಿಡಬಾರ್ದು, ಅದನ್ನು ಕೂಡ ಮೈಗೂಡಿಸಿಕೊಂಡು ಅದನ್ನು ಕೂಡ ಅಳವಡಿಸಿಕೊಂಡು ಅದನ್ನು ಕೂಡ ಅವರಿಗೆ ಕಲಿಸಿಕೊಂಡು ಜೊತೆಯಲ್ಲಿ ಹೋಗುವಂಥ ವಿಚಾರ ಇವತ್ತು ಆಗಬೇಕಾಗ್ತದೆ. ಅಂದರೆ ಮಾಡರ್ನ್ ಎಜುಕೇಷನ್ ವಿತ್ ಏಷ್ಯನ್ ನಾಲೆಜ್ ಆಫ್ ಇಂಡಿಯನ್ ನಾಲೆಜನ್ನು ನಾವು ಮೈಗೂಡಿಸಿಕೊಂಡು ಹೋಗುವಂಥ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ತಮ್ಮೆಲ್ಲ ಇವತ್ತು ಶ್ರಮ ಇರ್ತದೆ ಅಂತ ವಿಶ್ವಾಸನೆ ಖಂಡಿತವಾಗಿಯೂ ಇರ್ತದೆ. ನಾನು ಯಾವಾಗಲೂ ಹೇಳಿದೆ, ವಿಸ್ಡಮೇ ಬೇರೆ, ಶಿಕ್ಷಣವೇ ಬೇರೆ, ನಾಲೆಜೇ ಬೇರೆ ಅಂತೇಳಿ. ಇವತ್ತು ನಮಗೆ ಪಡೆಯುವಂಥ ಮಾರ್ಕೆಟ್ ಶಿಕ್ಷಣ, ಎಜುಕೇಷನ್ ಈಸ್ ಡಿಫ್ರೆಂಟ್ ಆ್ಯಂಡ್ ನಾಲೆಜ್ ಈಸ್ ಡಿಫ್ರೆಂಟ್. ಎಜುಕೇಷನ್ ನನ್ನ ಸಂಬಂಧಪಟ್ಟಂಥ ಇಂಟ್ರೆಸ್ಟ್ ಸಬ್ಜೆಕ್ಟ್ ಏನಿದೆ, ನಾನು ಮಾಸ್ಟರ್ ಆಗಬೇಕು, ಅದಕ್ಕೆ ಬೇಕಂದ್ರೆ ಶಿಕ್ಷಣ ಪಡ್ಕೊಂಡು ಹೋಗ್ತೇನೆ. ನಾನೊಬ್ಬ ಪೊಲಿಟಿಷಿಯನ್ ಆಗಬೇಕಾ, ಲಾ ಸೇರಿಕೊಂಡು ಇನ್ನು ಸೇರಿಕೊಂಡು ಅದಕ್ಕೆ ಅನುಗುಣವಾಗಿ ಹೋಗುವಂಥ ಒಂದು ವಿಚಾರ ಇರ್ತದೆ. ನಾನೊಬ್ಬ ಅಡ್ವೊಕೇಟ್ ಆಗಬೇಕಾ ಅಥವಾ ನಾನೊಬ್ಬ ಇವತ್ತು ಡಾಕ್ಟರ್ ಆಗಬೇಕಾ, ಅದಕ್ಕೆ ಒಂದು ಎಜುಕೇಷನ್ ಸಿಗ್ತದೆ. ಬಟ್ ನಾಲೆಜ್ ಇಸ್ ಸಮಥಿಂಗ್ ಎಲ್ಸ್. ನಾಲೆಜೇ ಬೇರೆ, ಶಿಕ್ಷಣವೇ ಬೇರೆ. ಅದಕ್ಕಾಗಿ ನಮ್ಮ ಮಕ್ಕಳಿಗೆ ನಮ್ಮ ಎಜುಕೇಷನ್ ಜೊತೆಯಲ್ಲಿ ಅವ್ರಿಗೆ ಬೇರೆ ಬೇರೆ ನಾಲೆಜನ್ನು ಕೂಡ ಕಲಿಸುವುದು ಕೂಡ ಇವತ್ತು ಅಗತ್ಯ ಅಂತ ಬಹುಶಃ ನನ್ನ ಒಂದು ಅನಿಸಿಕೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾಲೆಜ್ ಇವತ್ತು ಬೇರೆ ಬೇರೆ ಇರ್ಬೋದು. ಇವತ್ತು ಬಹುಶಃ ಒಂದು ಸ್ಟೂಡೆಂಟ್ ಇವತ್ತು ಮಾರ್ಕ್ ತೆಗಿಬೋದು, ಅವ್ರು 100 ಮಾರ್ಕ್ ತೆಗಿಬೋದು. ಅದು ಅದೇ ಒಂದು ಸೋದರಿಗೆ 100 ಮಾರ್ಕ್ಸ್ ಸೋದರಿಗೆ ಒಂದು ಸಾಂಬಾರು ಮಾಡಿ ಕೊಡು ಅಂತ ಹೇಳಿದರೆ ಅವ್ರಿಗೆ ಸಾಂಬಾರು ಮಾಡಲಿಕ್ಕೆ ಬರದಂಥ ಪರಿಸ್ಥಿತಿ. ಸೊ ನಾವು ಬೇರೆ ಬೇರೆ ನಮ್ಮ ಜೀವನದಲ್ಲಿ ನಮಗೆ ಏನು ನಾವು ಬೇಕು, ದ್ಯಾಟ್ಸ್ ಅವರ್ ನಾಲೆಜ್. ಆ ನಾಲೆಜ್ ಕೂಡ ಸಂದರ್ಭದಲ್ಲೇ ಮೈಗೂಡಿಸಿಕೊಳ್ಳುವಂಥ ಅವಕಾಶದ್ದು ಶಿಕ್ಷಣದ ಮುಖಾಂತರ ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಬಹುಶಃ ತಾವೆಲ್ಲರೂ ಕೂಡ ಭವಿಷ್ಯದ ಸತ್ಪ್ರಜೆಯನ್ನು ಬೆಳೆದ ಸಂದರ್ಭದಲ್ಲಿ ತಾವು ಇದನ್ನೆಲ್ಲ ಈಗಾಗಲೇ ಮೈಗೂಡಿಸಿಕೊಂಡು ಅತ್ಯುತ್ತಮವಾಗಿ ಮುಂದೆ ತರುವಂಥ ವಿಚಾರ ಇವತ್ತು ಆಗ್ತದೆ. ಬಹುಶಃ ನಾವು ಶಿಕ್ಷಕ ದಿನಾಚರಣೆ ನಾವು ಹೆತ್ತವರಿಗೆ ಕೂಡ ಇವತ್ತು ಹೇಳಬೇಕಾಗ್ತದೆ. ಶಿಕ್ಷಕರ ಮೇಲೆ ವಿಶ್ವಾಸ ಇಟ್ಟು ಹೆತ್ತವರು ಸಂಪೂರ್ಣವಾದ ಸಹಕಾರ ಕೊಡೋ ಜವಾಬ್ದಾರಿ ಹೆತ್ತವರದಾಗಿರುವಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೋದು. ಇಂದಿನೊಂದು ಕಾಲ ಇತ್ತು, ಹೆತ್ತವರು ಸಂಪೂರ್ಣವಾಗಿ ಶಿಕ್ಷಕರಿಗೆ ಮಕ್ಕಳ ಜವಾಬ್ದಾರಿ ವಹಿಸಿಕೊಟ್ಟಿದ್ರು. ಅವ್ರಿಗೆ ಹೊಡಿಲಿ, ಬಡಿಲಿ, ಜೋರು ಮಾಡಲಿ, ಅದರ ಬಗ್ಗೆ ಯಾರು ಕೂಡ ಇಂಟರ್ಫಿಯರ್ ಆಗ್ತಾ ಇರಲಿಲ್ಲ. ಏನಾದರೂ ನಮ್ಮ ತಂದೆ ತಾಯಿಯಂದಿಗೆ ಇಲ್ಲಿ ನಾವು ಬಾರಿಸಿ ಅಂತ ಹೇಳುವಂಥ ಪರಿಸ್ಥಿತಿ ಇತ್ತು. ಆ ಒಂದು ವಿಚಾರ ನನಗೆ ಇದು ಅನುಭವ ಇದೆ. ನಮ್ಮಲ್ಲಿ ಏನಕ್ಕೆ ಬಂದರೆ ಆಯ್ತಕ್ಕೆ ಕೆಲವು ಇನ್ನೂ ಯಾರು ಬಿಡಬೇಡಿ, ಇನ್ನೂ ಜಾಸ್ತಿ ಕೊಡಿ ಅಂತ ಹೇಳುವಂಥ ವಿಚಾರ ಆಯಿತು. ನನ್ನ ಪ್ರಾಕ್ಟಿಕಲ್ ಜೀವನ ಇದೆ. ಅದರಲ್ಲಿ ಮಾತ್ರ ಅಲ್ಲ, ನಾನು ಲಾ ಕಾಲೇಜ್ ನನಗೆ ಹೇಳ್ಬೇಕು, ನಾನು ಲಾ ಕಾಲೇಜ್ ಸ್ಟೂಡೆಂಟ್ ಆಗಿದ್ದಾಗ ಅಲ್ಲಿ ಏನಾದರೂ ಸಣ್ಣ ಗಲಾಟೆ ಬಲ್ಲಂತಾಗಲಿ, ಯಾರು ಸುಮ್ಮನೆ ನನ್ನ ಹೆಸರು ಕೊಟ್ಟಿದ್ದಾರೆ, ನಾನು ಸ್ಟೂಡೆಂಟ್ ಲೀಡರ್ ಅಂತ ಹೇಳಿ. ನಾನು ಕ್ಲಾಸ್ ರೂಮಲ್ಲಿ ನನ್ನ ಪಾಠ ತಗೊಂಡಿದ್ದಾರೆ 11ವರೆಗೆ, 12ವರೆಗೆ ಬಂದು ಹೇಳ್ತಾರೆ ಮನೆ ಪೊಲೀಸ್ ಸ್ಟೇಷನ್ ಕರೀತಾ ಇದ್ದಾರೆ ಅಂತೇಳಿ. ನಾನು ಅಲ್ಲಿಗೆ ಹೋದಾಗ ನಿನ್ನ ಹೆಸರು ಬಂದಿದ್ದೆಲ್ಲ ಮ್ಯಾನ್ ಬಿಹೈಂಡ್ ದಿ ಆ್ಯಕ್ಷನ್ ಎಲ್ಲ ನೀನು ಮಾಡೋದು. ನಾನು ವಿಷಯ ಗೊತ್ತಿಲ್ಲ, ನಾನು ಕ್ಲಾಸಲ್ಲಿ ಇದ್ದೆ, ನನಗೆ ವಿಷಯ ಗೊತ್ತಿಲ್ಲ ಅಂತ ಹೇಳಿ. ಅದೆಲ್ಲ ಆಗೋದಿಲ್ಲ ಅಂತ ಹೇಳ್ಬೇಕು. ನಾನು ರಿಜಿಸ್ಟರ್ ಬುಕ್ ತಗೊಂಡು ನೋಡಿ, ನಾನು 11th ನನ್ನ ಕ್ಲಾಸಲ್ಲಿದ್ದೆ, ನಾನು ಹೊರಗೆ ಇರಲಿಲ್ಲ ಅಂತ ವಿಚಾರ ಸಹ ಅದೆಲ್ಲ ಅಲ್ಲಿ ಬಿ ಎಲ್ಲ ಕೋರ್ಟಲ್ಲಿ ಹೇಳ್ಬೇಕು. ಇಲ್ಲೆಲ್ಲ ಎಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಅದೆಲ್ಲ ಕೋರ್ಟಲ್ಲಿ ಎಲ್ಲಿದ್ದು ಏನು ಮಾಡಬೇಕಂತೆಲ್ಲ ಕೋರ್ಟಲ್ಲಿ ಎಲ್ಲ ಅಂತೇಳಿ. ಹಂಗೆ ನನ್ನ ತಂದೆ ಶಾಸಕ ಅವರ ಪರಿಚಯ ಇದ್ದಿದ್ದು. ಆಗ ತಂದೆಗೆ ಫೋನ್ ಮಾಡಿದ್ರು,
ತಂದೆ ಅಂತ ಹೇಳಿದ್ರು, ಬಿಡಬೇಡಿ 4 ಬಾರಿಸಿ ಅವನೆಲ್ಲ ನಿಲ್ಲಿಸೋದ ಕೆಲಸ ಮಾಡಿ ಅಂತೇಳಿ ನನಗೆ 4 ಪೆಟ್ಟು, ಧರ್ಮಕ್ಕೆ ಒಂದು ಕೇಸು ಆಗುವಂಥ ಇದು ಧರ್ಮಕ್ಕೆ ಬಿದ್ದಂಥ ಕೇಸ್. ಕಡೆಗೆ ನನ್ನ ಫ್ರೆಂಡ್ ರಾಹುಲ್ ಬಲ್ಲಲ್ಲಿ ಬಂದು ನನಗೆ ಜಾಮೀನು ಕೊಟ್ಟು ನಾನು ಹೊರಗೆ ಬಂದು ನನ್ನ ಮನೆಯಲ್ಲಿ ಕೂಡ ನನಗೆ ಅದು ಪೊಲೀಸ್ ಮೇಲೆ ಮತ್ತು ನಮ್ಮ ಬಂದಿದ್ದ ಶಿಕ್ಷಕರ ಮೇಲೆ ಸಂಪೂರ್ಣ ವಿಶ್ವಾಸ ಇಟ್ಟುಕೊಂಡು ಅವರಿಗೆ ಸಂಪೂರ್ಣ ಅಧಿಕಾರ ಕೊಟ್ಟು ಕೇಳಿ. ಈಗ ಪರಿಸ್ಥಿತಿ ಏನು, ಮಕ್ಕಳಿಗೇನೋ ಸ್ವಲ್ಪ ಬೈದ್ರೆ ಸಾಕು, ಅದಕ್ಕೊಂದು ಯೂನಿಯನ್ ಅಲ್ಲಿ ಹೋಗಿ ಬಹುಶಃ ಹಾಗೆ ಕೇಳಿ ಹೀಗೆ ಕೇಳಿ, ನಮಗೆ ದೊಡ್ಡ ಆಶ್ಚರ್ಯ ಆಗ್ತದೆ. ಮೊನ್ನೆ ಅದು ಯಾರು ಬುದ್ಧಿವಂತರ ಬಹುಶಃ ಇವತ್ತು ಈ ರೀತಿ ಪರಿಸ್ಥಿತಿ. ನನಗೆ ಆಗ ಕಾಲೇಜಲ್ಲಿ ಅದೇ ನಮ್ಮ ಮಾಸ್ಟರ್ ಏನೆಲ್ಲ ಹೇಳ್ತಿದ್ರು, ಅದೇನು ನಮಗೆ ನಾವು 4-5 ಜನ ಇದ್ದೇವೆ, ಈಗೆಲ್ಲ ಉತ್ತಮವಾಗಿದ್ದೇವೆ. ನಾವು ಕಾಲೇಜಲ್ಲಿ ಇದ್ದಾಗ ನನಗೆ ಮ್ಯಾಥ್ಸ್ ಎಲ್ಲ ಅರ್ಥ ಆಗೋದು ಸ್ವಲ್ಪ ಕಡಿಮೆ. ಆಗ ನನಗೆ ಮ್ಯಾಥ್ಸ್ ಮಾಸ್ಟರ್ ಹೇಳ್ತಾ ಇದ್ರು ಇದರಲ್ಲಿ 4-5 ಜನ. ಇವರನ್ನೆಲ್ಲ ಇಲ್ಲಿ ಇಡಬಾರ್ದು. ಭಾರತ ಮತ್ತು ಪಾಕಿಸ್ತಾನದ ಗಡು ದೇಶದಲ್ಲಿಟ್ಟು 1 by 1 ಒಬ್ಬೊಬ್ಬರು ಈಗ ನಿಲ್ಲಿಸಬಾರ್ದು, ಒಬ್ಬರಿಂದ ಒಬ್ಬರನ್ನು ನಿಲ್ಲಿಸಬೇಕು. ಒಬ್ಬರಿಂದ ಒಬ್ಬರು ನಿಲ್ಲಿಸಿ ಒಂದೇ ಬುಲೆಟ್ ಪಾಸ್ ಆಗಬೇಕು. ಒಬ್ಬೊಬ್ಬರಿಗೆ 1 ಬುಲೆಟ್ ಕೂಡ ಈಗ ಒಬ್ಬೊಬ್ಬರಿಗೆ 1 ಬುಲೆಟ್ ಹೊಡಿಬೇಕಲ್ಲ, ಅದು ಕೂಡ ವೇಸ್ಟ್. ಇದಕ್ಕೆಲ್ಲ ಒಬ್ಬರಿಂದ ಒಂದು ನಿಲ್ಲಿಸಿ ಒಂದೇ ಬುಲೆಟ್ ಹೊಡಿಸಬೇಕು. ಮತ್ತೆ ಯಾಕೆ ಪಾಕಿಸ್ತಾನ ಮತ್ತು ಭಾರತ ಗಡಿಯಲ್ಲಿ ಇವರ ಬಾಡಿ ಕೂಡ ಹಾಗೆ ಬಿಡಬೇಕು, ಈಗ ಬಿಡಬಾರ್ದು, ಇತರ ಸಮಸ್ಯೆ ನಮಗೆ ಎಂದೇ. ಸೊ ಇದನ್ನೆಲ್ಲ ಮಾಸ್ಟರ್ಗಳು ನಮಗೆ ಒಂದು ತಮಾಷೆ ಜೋರಿಂದ ಹೇಳುವಂಥ ಒಂದು ವಿಚಾರಗಳ ಅರ್ಥಗಳು ಯಾರು ಕೂಡ ಸೀರಿಯಸ್ ಆಗಿಲ್ಲ, ಅದನ್ನು ಮಾಸ್ಟರ್ ಮೇಲೆ ಯಾರು ಬೀಳ್ತಿರಲಿಲ್ಲ. ಯಾಕೆ ಮಾಸ್ಟರ್ ಹೇಳಿದಂತ ಸರಿ ಅಂತ ವಿಚಾರ ಇದೆ. ಆದ ಕಾರಣ ಈಗೇನಾದ್ರೂ ಹಾಗೆ ಹೇಳಿದರೆ ಪಾಠ ಇಲ್ಲಿ ಭಾಷೆ ಹಾಗೆ ಏನೆಲ್ಲ ಆಗುತ್ತೆ. ಸೊ ಸಮಾಜವು ಕೂಡ ಇವತ್ತು ಬದಲಾಗಿ ಶಿಕ್ಷಕರ ಮೇಲೆ ವಿಶ್ವಾಸ ಇರುವಂಥ ದೊಡ್ಡ ಮಟ್ಟದ ಜನರ ಜೊತೆ ನನಗೆ ಅನುಭವ ಇದೆ. ಸಣ್ಣ ಪುಟ್ಟ ವಿಚಾರಕ್ಕೆ ಟೀಚರ್ಗಳ ಮುಂದೆ ಕಂಪ್ಲೇಂಟ್ ಮಾಡೋದು, ಟೀಚರ್ ನನ್ನ ಮಗನಿಗೆ ಶಾಲೆ ಅವನ ಮುಂದೆ ಹೀಗೆ ಹೇಳಿದ್ರು, ಅದು ನಾನು ಹೇಳ್ತಾರೆ ನೀವು ಹೇಳಿದಿಲ್ವ ಮಕ್ಕಳಿಗೆ ಏನಾದ್ರು, ನಾವು ಜೋರು ಮಾಡಿದಿಲ್ವ ನಮ್ಮ ಮಕ್ಕಳಿಗೆ, ಅದನ್ನು ಯಾಕೆ ನಾವು ಇದನ್ನು ನಾವು ಗೆಲ್ಲುವಂತ ಅದಕ್ಕೆ ನಮ್ಮ ಮೇಲೆ ಸಿಟ್ಟಾಗುವಂಥ ಪರಿಸ್ಥಿತಿ ಆಗ್ತದೆ. ಸಣ್ಣ ಹೇಳಿ ಅದನ್ನು ವಿಚಾರ ಇಟ್ಕೊಳ್ಳೋದು, ಈ ರೀತಿಯ ಸಮಾಜದ ಮನೋಭಾವ ಕೂಡ ಇವತ್ತು ದೂರ ಆಗುವಂಥ ಅತ್ಯಗತ್ಯ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಲ್ಲದೆ ಹಿಂದೆ ಏನಾದರೂ ಶಿಕ್ಷಕರು ಹೇಳಿದರೆ ಅದು ದೊಡ್ಡೊಂದು ವಿಚಾರ, ಅದು ಮಹತ್ವದೊಂದು ವಿಚಾರ. ಇವತ್ತು ಪಪ್ಪ ನನಗೆ ಶಾಲೆಯಲ್ಲಿ ಟೀಚರಿಗೆ ಹೇಳಿದ್ದಾರೆ, ಅವರಿಗೆ ಭಾರಿ ಗೊತ್ತುಂಟ, ಅವ್ರಿಗೆ ನನಗೆ ಗೊತ್ತಿಲ್ವ ಅಂತೇಳಿ ಇವರು ಹೇಳಿಕೆ. ಸೊ ಮಕ್ಕಳ ಮುಂದೆ ಹೆತ್ತವರ ಬಹುಶಃ ಟೀಚರ ಆ ಒಂದು ಗೌರವ ಏನಿದೆಯಾ ಅದಕ್ಕೆ ಬಹುಶಃ ಒಂದು ತರುವಂಥ ಕೆಲಸ ಕೂಡ ಸಮಾಜದಿಂದ ಆಗಬಾರ್ದು. ಸೊ ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ. ಒಂದು ಉತ್ತಮವಾದ ಶಿಕ್ಷಕರಾಗಿ ಉತ್ತಮವಾದ ಸತ್ಕಾರದಿಂದ ಬೆಳೆಸಲಿಕ್ಕೆ ಶಾಲೆ ಆಗಬೇಕಾದ್ರೆ ಮಕ್ಕಳ ಹೆತ್ತರ ವಿಶೇಷವಾದ ಜನಜಾಗೃತಿ ಇವತ್ತು ಅತಿ ಅಗತ್ಯ ಅಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಈ ರೀತಿಯ ಒಂದು ಕಾರ್ಯಕ್ರಮ ಮುಂದೆ ಬರುವಂಥ ಅವಕಾಶ ಆಗಬೇಕಾಗ್ತದೆ. ನಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸ ವ್ಯಕ್ತಿತ್ವ ಬೆಳೆಸ್ಕೊಂಡು ಹೋಗೋದು ವಿಚಾರ ಇವತ್ತು ಆಗಬೇಕು. ನಾನು ಹೇಳಿದೆ ನಾಲೆಜ್ ಅಂದರೆ ಶಿಕ್ಷಣದ ನಾಲೆಜ್ ಅಂದರೆ ಅವರಿಗೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಾಗಿ, ಅದವರ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿರಲಿ, ಸೋದರತೆ ಪ್ರೀತಿ ವಿಶ್ವಾಸಕ್ಕೆ ಸಂಬಂಧಪಟ್ಟಾಗಿರಲಿ, ತಾಳ್ಮೆಗೆ ಸಂಬಂಧಪಟ್ಟಾಗಿರಲಿ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಶಿಕ್ಷಣ ಜೊತೆಯಲ್ಲಿ ಕೂಡ ಇವತ್ತು ಇದನ್ನು ಕೂಡ ಇವತ್ತು ನಾವು ಬಹುಶಃ ನಮ್ಮ ಆ ಸಂಕೋಚ ಮನೋಭಾವವನ್ನು ಆದಷ್ಟು ದೂರ ಮಾಡಬೇಕಾದ್ರೆ ಅದು ಶಾಲೆಯಿಂದ, ಶಿಕ್ಷಕರಿಂದ ಮತ್ತು ಶಾಲೆಯಲ್ಲಿ ಕಲಿಯುವಂಥ ವಿಶೇಷ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಕಾಲಘಟ್ಟ ಏನಂತ ಹೇಳಿದರೆ ನಾವು ಎಷ್ಟು ಸುಶಿಕ್ಷಿತರಾಗಿ ಹೋಗ್ತೇವೋ ಅಷ್ಟೇ ನಮ್ಮ ಮನಸ್ಸು ಕೂಡ ಅತ್ಯಂತ ಸಣ್ಣ ಸಣ್ಣ ಮನಸ್ಸಾಗ್ತಾ ಬರುವಂಥ ಪರಿಸ್ಥಿತಿ ಆಗ್ತದೆ. ಅದು ವಿಶಾಲವಾದ ಹೃದಯ ಮತ್ತು ವಿಶಾಲವಾದ ಮನಸ್ಸನ್ನು ನಾವು ಮಕ್ಕಳಿಗೆ ಸಣ್ಣದಿಂದಲೇ ಪ್ರಾರಂಭ ಮಾಡಿಕೊಂಡು ಬಹುಶಃ ಅದನ್ನು ಅತ್ಯಂತ ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡೋದು ಅತಿ ಅಗತ್ಯ. ನಾನೀಗ ಉದಾಹರಣೆ ಹೇಳಬೇಕಂತಿಲ್ಲ, ಬಹುಶಃ ಭಾಳಷ್ಟು ಉದಾಹರಣೆ ನನಗಿಂತ ಜಾಸ್ತಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂದರ್ಭ. ಆದರೆ ಹೆತ್ತವರು ಅವ್ರ ನೆಮ್ಮದಿಯಿಂದ, ಅವ್ರ ಮಕ್ಕಳ ನೆಮ್ಮದಿಯಿಂದ ಅಥವಾ ಅವ್ರ ಮೊಮ್ಮಕ್ಕಳ ಜೊತೆ ನೆಮ್ಮದಿ ಇರಬೇಕಾದ್ರೆ ಮಕ್ಕಳನ್ನು ಅತ್ಯಂತ ಸತ್ವಾಗಿ ಬೆಳೆಸ್ಕೊಳ್ಳೋ ವಿಚಾರ ಮನೋಭಾವ ಅತಿ ಅಗತ್ಯ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ವಿಚಾರ ನಾನು ಇವತ್ತು ಮಾಡುವಂಥದ್ದು. ಅದಕ್ಕಾಗಿ ನನ್ನ ಮಗಳು ಕೂಡ ಸರ್ಕಾರಿ ಶಾಲೆಗೆ ಹೋಗೋದು, ಬಿಸಿ ಊಟವೇ ಮಾಡೋದು. ಇದರಲ್ಲಿ ಅವ್ರು ಬಹುಶಃ ಅತ್ಯಂತ ನಾನು ಅವ್ರ ಶಾಲೆಗೆ ಹೋದಾಗ ಹೇಳಿದೆ, ನನ್ನ ಮಗಳಂತೆ ಸ್ಪೆಷಲ್ ಏನು ಮಾಡಬೇಡಿ, ಏನು ಎಲ್ಲ ಮಕ್ಕಳಿಗೆ ಅದೇ ವ್ಯವಸ್ಥೆ ಮಾಡಿ ಅಂತ. ಯಾಕಂದರೆ ಅವ್ರು ಸಣ್ಣದಿಂದಲೇ ಸ್ವಲ್ಪ ಆ ಒಂದು ಕಲ್ತುಕೊಂಡು ಬರಬೇಕು, ಸಹಬಾಳ್ವೆ, ತಾಳ್ಮೆ, ಕಷ್ಟದ ಜೀವನ ಹೇಗೆ ಅಂತೇಳಿ. ನಾನು ಅವ್ರ ಮದ್ರಾಸಲ್ಲಿ ಹಾಸ್ಟೆಲಿದ್ದಾಗಲೇ ಹೇಳಿದ್ದೇನೆ, ಬರೀ ಅವ್ರಿಗೆ ಶಿಕ್ಷಣ ಮಾತ್ರ ಶಾಲೆ ಕಲಿಸುವಂತ ಮಾತ್ರ ಎಲ್ಲ ಕೆಲಸ ಕೊಡಿ, ಬಟ್ಟೆ ಹೋಗಿ
ತೊಳೆಯುವಂಥದ್ದು, ಪ್ಲೇಟ್ ತೊಳೆಯುವಂಥದ್ದು, ಟಾಯ್ಲೆಟ್ ತೊಳೆಯುವಂಥದ್ದು, ಏನೆಲ್ಲ ಕೆಲಸ ಇದೆ ಅದನ್ನೆಲ್ಲವೂ ಕೂಡ 10th ಸ್ಟ್ಯಾಂಡರ್ಡ್ ಆಗುವಾಗಲೇ ಅದನ್ನು ಕಲ್ತುಕೊಂಡು ಬರುವಂಥ ಒಂದು ಮನೋಭಾವ ಇವತ್ತು ನಾವು ಮಕ್ಕಳಿಗೆ ಬೆಳೆಸಿದ್ರೆ PUC ನಂತರ ಅವರು ಅಮೆರಿಕ, ಜರ್ಮನಿ ಎಲ್ಲಿ ಬೇಕಾದ್ರೂ ಹೋಗಲಿ ಆ ಒಂದು ಫೌಂಡೇಶನ್ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಆಗುವಂಥ ಅವಕಾಶ ಆಗ್ತದೆ. ಅದಕ್ಕೆ ಬೇರೆ ಬೇರೆ ರೀತಿ ಅವರ ದೈನಂದಿನ ಜೀವನಿಗೆ ಏನೆಲ್ಲ ಇವತ್ತು ಆ ಒಂದು ನಾಲೆಜ್ ಬೇಕಾ ಅದನ್ನು ಕೂಡ ಶಿಕ್ಷಣದಲ್ಲಿ ಆದಷ್ಟು ಸಂದರ್ಭಕ್ಕೆ ಅನುಗುಣವಾಗಿ ತಾವು ತಮ್ಮ ಸಹಕಾರದ ಕೊಡ್ತೀರಿ ಎಂಬ ವಿಶ್ವಾಸದಿಂದ ಕೊಡುವಂಥ ಅವಕಾಶ ಆಗಬೇಕು ಕೂಡ ಹೇಳಿಕೊಳ್ತಾ, ನಿಮ್ಮ ಬೇರೆ ಬೇರೆ ಸಮಸ್ಯೆಗಳಿದೆ ಅನ್ನುವ ಚೆನ್ನಾಗಿ ಪ್ರಭಾವ ಎಲ್ಲ ವಿಚಾರಗಳು ಹೇಳಿದ್ದಾರೆ. ಇನ್ನು ಬಿಟ್ಟು ನಮ್ಮ ಅಸೋಸಿಯೇಷನ್ ಅವರು ಬಹುಶಃ ಬೇರೆ ಮನವಿ ಖಂಡಿತವಾಗಿಯೂ ಇದೆ. ಹಿಂದೆ ಬಹುಶಃ ನಾನು ಸಚಿವರಾಗಿ ಇದ್ದಂಥ ಸಂದರ್ಭ, ಉಸ್ತುವಾರಿ ಸಚಿವರಾಗಿ ಕೂಡ ಇದ್ದೆ. ನಿಮ್ಗೆ ಗೊತ್ತಿದೆ, ನಮಗೆ ಅಧಿಕಾರ ಇದ್ದಾಗ ಜಾಸ್ತಿ ಕೆಲಸ ಮಾಡಲಿಕ್ಕೆ ಆಗಲಿಕ್ಕೆ ಏನೇ ಪಾಲಿಸಿ ಮಾಡೋದು ಕೂಡ ಇದನ್ನೆಲ್ಲ ಒಪ್ಪಬೇಕು. ನಾವು ಟೀಕೆ ಮಾಡಲಿಕ್ಕೆ ಇಲ್ಲ ಸರಿ ಇಲ್ಲ ಇಲ್ಲ ಮಂತ್ರಿ ಇಲ್ಲ ಸರಿ ಇಲ್ಲ ಅಂತ ಹೇಳಿ ಅದೀಗ ಪ್ರತಿಪಕ್ಷ ಸ್ಥಾನದಲ್ಲಿದ್ದೇನೆ. ಭಾಳ ಸಂತೋಷ ನನಗೆ, ಭಾಳ ಖುಷಿ. ಯಾಕಂತ ಹೇಳಿದರೆ ಎಲ್ಲ ಜನರ ಏನೆಲ್ಲ ಸಮಸ್ಯೆ ಇದೆಯಾ ಧೈರ್ಯವಾಗಿ ಎದ್ದು ನಿಂತು ಅದನ್ನು ಅಸೆಂಬ್ಲಿ ಪ್ರತಿವಾದಿಸಿ ನ್ಯಾಯ ಕೊಡಲಿಕ್ಕೆ ನನ್ನಿಂದ ಆಗುವಂಥ ಪ್ರಾಮಾಣಿಕವಾದ ಪ್ರಯತ್ನ ಖಂಡಿತವಾಗಿ ಮಾಡ್ತಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಮ್ಮ ಅಸೋಸಿಯೇಷನ್ ಹೇಳಿದ್ದಾರೆ, ನಿಮ್ಮೆಲ್ಲ ಏನೆಲ್ಲ ವಿಚಾರ ಇದೆ ನಮ್ಮ ಗಮನಕ್ಕೆ ತನ್ನಿ. ನಾನು ಇರಲಿ, ಭೋಜಗೌಡರು ಇರಲಿ, ನಮ್ಮೆಲ್ಲ ಶಾಸಕ ಮಿತ್ರರು, ನಮ್ಮ ಮಂತ್ರಿಗಳೆಲ್ಲ ಸಹಕಾರ ಪಡೆದುಕೊಂಡು ಬಹುಶಃ ಶಿಕ್ಷಕರ ಮತ್ತು ಸಮಾಜದ ಕೆಲಸದಲ್ಲಿ ಯಾವುದೇ ನಾವು ರಾಜ್ಯಕ್ಕೆ ನೋಡದೆ ನಾವೆಲ್ಲರಿಗೂ ಜನಪ್ರತಿನಿಧಿಗಳು ನಾವೆಲ್ಲರೂ ಒಂದಂತ ಹೇಳಿಕೊಂಡು ಆ ಸಮಸ್ಯೆಯನ್ನು ಆದಷ್ಟು ಬಗೆಹರಿಸಲಿಕ್ಕೆ ನಮ್ಮೆಲ್ಲ ಪ್ರಯತ್ನ ನಾವು ಇವತ್ತು ಮಾಡ್ತೇವೆ ಅಂತ ನಾನು ಇವತ್ತು ಹೇಳಿಕೊಳ್ತಾ, ನಮ್ಮ ಜೋಶಿ ಅವರು ಬೇರೆ ಬೇರೆ ವಿಚಾರ ಹೇಳಿದ್ದಾರೆ. ಅದರ ಹಲವಾರು ವಿಚಾರ ಸರ್ಕಾರ ಕೂಡ ಇವತ್ತು ಗಮನಕ್ಕೆ ತರುವಂಥ ವಿಚಾರ ಆಗಿದೆ. ಕೆಲವೊಂದು ವಿಚಾರಗಳಿಗೆ ಉಪಾಯ ಇಲ್ಲದ ರೀತಿ ಕೆಲವು ಮಾಡಬೇಕಾಗ್ತದೆ. ಯಾಕಂತ ಹೇಳಿದರೆ ಇವತ್ತು ಕಾಂಟ್ರಾಕ್ಟಲ್ಲಿ ಯಾಕೆ ತಗೊಳ್ತಾರೆ ಅಂತ ಹೇಳಿದರೆ, ಈಗ 100 ಪೋಸ್ಟ್ 100 ಖಾಲಿದ್ರೆ ನೀವು ಒಮ್ಮೆಲೆಲ್ಲ 100 ವರ್ಷ ತಗೊಂಡ್ರೆ ನೆಕ್ಸ್ಟ್ ಬರುವಂತಹ ಉತ್ತಮವಾದ ವಿದ್ಯಾರ್ಥಿ ಯಾರು ಕಲಿತು ಬರ್ತಾರ ಅವ್ರಿಗೆ ಇಲ್ಲಿ ಕೆಲಸಕ್ಕೆ ಪೋಸ್ಟೇ ಇಲ್ಲ. ಸೊ ಅದರ ನಂತರ ಬರುವಂಥ ವಿದ್ಯಾರ್ಥಿಗಳಿಗೆ 100 ಒಳ್ಳೆ ಮಾರ್ಕ್ ವಿದ್ಯಾರ್ಥಿಗಳಲ್ಲಿ ಪೋಸ್ಟ್ನ ಅವಕಾಶವೇ ಇಲ್ಲ. ಅದಕ್ಕಾಗಿ ಸರ್ಕಾರ ಎಲ್ಲ ಪೋಸ್ಟನ್ನು ಒಮ್ಮೆಲೆ ಫಿಲ್ ಮಾಡಲಿಕ್ಕೆ ಸ್ವಲ್ಪ ಹಿಂದೆ ಆಗ್ತದೆ, ಇಷ್ಟಿಷ್ಟು ಪರ್ಸೆಂಟೇಜ್ ಮಾಡ್ತಾರೆ. ಈ ವರ್ಷದಲ್ಲಿ ಉತ್ತಮವಾಗಿ ಮಾರ್ಕ್ ಬರೆದು ಉತ್ತಮ ವಿದ್ಯಾರ್ಥಿಗಳು ಇಷ್ಟು ಜನ ಬರ್ತಾರೆ. ನೆಕ್ಸ್ಟ್ ಇಯರ್ ಬರುವಂಥ ವಿದ್ಯಾರ್ಥಿಗಳು ಇಷ್ಟು. ಪ್ರತಿ ವರ್ಷವೂ ಕೂಡ 2 ವರ್ಷಕ್ಕೊಮ್ಮೆ ಪ್ರತಿ ವರ್ಷಕ್ಕೊಮ್ಮೆ ಯಾಕೆಂದರೆ ಪ್ರತಿ ವರ್ಷ ಬರುವಂಥ ಯುವಕರು ಯಾರಿದ್ದಾರೆ ಅವರಿಗೆ ಉದ್ಯೋಗ, ಸರ್ಕಾರದ ಉದ್ಯೋಗ ಸಿಗಬೇಕು. ಇಲ್ಲದೆ ಒಂದೇ ವರ್ಷದ ಬಂದು ಮತ್ತೆ 30 ವರ್ಷ ಯಾರಿಗೂ ಕೂಡ ಉದ್ಯೋಗದ ಅವಕಾಶವೇ ಅಥವಾ ಕಾಂಪಿಟೇಟಿವ್ಗೆ ಅವಕಾಶವಿಲ್ಲದ ಪರಿಸ್ಥಿತಿ ಆಗುವಂಥದ್ದು. ಆದರೂ ಜೋಶಿ ಅವರು ಹೇಳಿದಾಗೆ ನಮ್ಮ ಕಾಂಟ್ರಾಕ್ಟ್ ಬೇಸಿಗೆ ಸಮರ್ಪಕವಾದ ಒಂದು ಸ್ಯಾಲರಿ ಮತ್ತು ಸವಲತ್ತನ್ನು ಕೊಡುವಂಥ ವ್ಯವಸ್ಥೆ ಖಂಡಿತವಾಗಿ ನಾವು ಮಾಡಲಿಕ್ಕೆ ನಾನು ಪ್ರತಿಪಾದಿಸ್ತೇನೆ. ನಾನು ಆರೋಗ್ಯ ಸಚಿವರಾಗಿ ಕೂಡ ಇತ್ತು, ಅದಕ್ಕೆ ನಾನು ಮಾಡಿದ್ದೆ. ರೆಗ್ಯುಲರ್ ಡಾಕ್ಟರ್ಗಿಂದ 1,000 ರೂಪಾಯಿ ಕಡಿಮೆಯಲ್ಲಿ ನಾವು ಕಾಂಟ್ರಾಕ್ಟ್ ಡಾಕ್ಟರ್ಗಳಿಗೆ ಕೊಟ್ಟು ಅವ್ರು ನಾವು ನೇಮಕಾತಿ ನಾವು ಮಾಡಿದ್ದು ಕೂಡ ಇವತ್ತು ಇದೆ. ಅದನ್ನು ಈ ರೀತಿಯ ವ್ಯವಸ್ಥೆ ನಾವು ಯಾವುದೆಲ್ಲ ನಮ್ಗೆ ಸಾಧ್ಯ ಇದೆಯಾ ಅದನ್ನು ಮುಂದೆ ನಿಂತು ಖಂಡಿತವಾಗಿ ನಾನು ಮಾತಂತ ನಾನು ಹೇಳಿಕೊಂಡು, ಬಹುಶಃ ಪಬ್ಬಕ್ಕ ಅದ್ಭುತವಾದ ಸಂದೇಶ ನಮಗೆ ನಿಮಗೆಲ್ಲರೂ ಕೊಟ್ಟ ಸಂದರ್ಭದಲ್ಲಿ ಅವರಿಗೂ ಧನ್ಯವಾದಗಳು. ಮತ್ತು ಅವರು ಕರೆದಂಥ ಯಾರು ನಮ್ಮ ಈ ರಚನೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ವಿಶೇಷವಾದ ಅಭಿನಂದನೆ ಶುಭಾಶಯಗಳನ್ನು ಸಲ್ಲಿಸಿಕೊಂಡು ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾವು ಶುಭಾಶಯ ಕೋರಿ, ಬಹುಶಃ ನಾನು ಅಧಿಕ ಆರೋಗ್ಯ ಸಚಿವರ ಜ್ಯೋತಿ ಸಂಜೀವಿನಿ ನಮ್ಮ ಆ ಒಂದು ಮೆಡಿಕಲ್ ಏಡನ್ನು ಕೂಡ ಇವತ್ತು ನಾನೇ ಅವ್ರು ಕೂತ್ಕೊಂಡು ನಮ್ಗೆ ಯಾಕೆಂತ ಹೇಳಿದರೆ ನನಗೆ ಭಾಳ ಚೆನ್ನಾಗಿ ಗೊತ್ತಿತ್ತು. ನಾನು ಮುಂದೆ ಇರಬೇಕಾದ್ರೆ ಶಿಕ್ಷಕರಿಗೆ ನಾನು ಹೇಳಿದ್ದೇನೆ ಈ ಸಲ ಮತ್ತೆ ಯಾಕಂದ್ರೆ ನನಗೆ 6 ವರ್ಷ ಮತ್ತೆ ಮಾತಾಡಲಿಕ್ಕೆ ಅವಕಾಶ ಉತ್ತರ ಕೊಡಲಿಕ್ಕೆ ಮಾತ್ರ ಇತ್ತು. ನಾನು ಆರೋಗ್ಯ ಸೇವೆ ನನ್ನ ಇಲಾಖೆಗೆ ಸಾಧನೆ ಮಾಡಿ, ಯಾಕಂತ ಹೇಳಿದರೆ ಯಾರಾದರೂ ಸರ್ಕಾರಿ ಅದು ಇನ್ಕ್ಲೂಡಿಂಗ್ ಶಿಕ್ಷಕರು ಅವರ ತಾಯಿ ಮಕ್ಕಳು ಯಾರಾದರೂ ಒಬ್ಬರು ಅಡ್ಮಿಟ್ ಆದರೆ ಡಿಸ್ಚಾರ್ಜ್ ಮಾಡಿ ಮತ್ತೆ ಬಿಲ್ ಸಬ್ಮಿಟ್ ಮಾಡೋ, ಇಲ್ಲಿ ಡಿಸ್ಚಾರ್ಜ್ ಮಾಡಲಿಕ್ಕೆ ಬಂಗಾರ ಅಡವಿಡಬೇಕು ಅಥವಾ ಸಾಲ ತಗೊಳ್ಬೇಕು. ಇವನು ಬಿಲ್ ಬರಬೇಕು ಸುತ್ತಿ ಬೆಂಗಳೂರಿನಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಸುತ್ತಿ ಇವರಿಗೆ ಬರುವಾಗ 1-1.5 ವರ್ಷ ತಡ. ಅದಕ್ಕಾಗಿ ಬಹುಶಃ ಜ್ಯೋತಿ ಸಂಜೀವನ್ನು ಕ್ಯಾಶ್ಲೆಸ್ ಪೇಮೆಂಟ್ ಮಾಡಬೇಕು ಮತ್ತೆ ನಾವು ತೆಗೆದು ಹೇಳಿ ನಾನೇ ಬಹುಶಃ ಆರೋಗ್ಯ ಸಚಿವನಾಗಿದ್ದಾಗ ಈ ಕಾರ್ಯಕರ್ತವಂತ ಕೆಲಸ ಮಾಡಿದ್ದೆ. ನಾನು ಮತ್ತೊಂದು ಹೇಳಿದ್ದೇನೆ, ಶಿಕ್ಷಕರಿಗೆ ಮತ್ತು ಸರ್ಕಾರಿ ನೌಕರರಿಗೆ ಕೂಡ ನಾ ಈಗಾಗಲೇ ಜೋಶಿ ಅವರು ಬೆನ್ನೆಲುಬು, ಯಾಕೆ ರೈತರಾಗಿ ತಾವು ಕೂಡ ಇವತ್ತು ಬೆನ್ನೆಲುಬು. ಅದಕ್ಕೆ ಸರ್ಕಾರಿ ನೌಕರರು ಮತ್ತು ಸರ್ಕಾರಿ ಶಿಕ್ಷಕರು ಅದಕ್ಕೆ ಕೂಡ ಮನೆ ಕಟ್ಟಲಿಕ್ಕೆ ಅತ್ಯಂತ ಕಡಿಮೆ ಮಾಡಿ, ಹೇಗೆ ನಾವು 3% ರೈತರಿಗೆ ನಾವು ತೋಟಗಾರಿಕೆ ಮತ್ತು ಕೃಷಿಗೆ ನಾವು ನಮ್ಮ ಮನೆ ಸಾಲವನ್ನು ಕೊಡ್ತೇವೆ, ಸರ್ಕಾರಿ ನೌಕರಿಗೆ ಮನೆ ಕಟ್ಟಲಿಕ್ಕೆ 3% ಅಲ್ಲಿ ಇವತ್ತು ಲೋನ್ ಕೊಡೋ ವ್ಯವಸ್ಥೆಯನ್ನು ಕೂಡ ನಾವು ಇವತ್ತು ಜಾರಿಗೆ ತಂದರೆ ಭಾಳಷ್ಟು ಸಮಸ್ಯೆಗಳಿಗೆ ಬರೆಯುವಂಥ ಅವಕಾಶ ಖಂಡಿತವಾಗ್ತದೆ. ರೈತರಿಗೆ ಯಾಕೆ ಮಹತ್ವ ಅಂತ ಹೇಳಿದರೆ ನಮ್ಮೆಲ್ಲ ಡಿಪಾರ್ಟ್ಮೆಂಟಿಗೆ
ನಮ್ಮ ಜೀವನದ ಸುತ್ತಗಳು ಕೂಡ ಎಲ್ಲ ವಿಧದಲ್ಲಿ ಕೂಡ ರೈತರ ಪ್ರಮುಖ. ಯಾಕಂತ ಹೇಳಿದರೆ ಇವತ್ತು ನಮಗೆ ಅತ್ಯಂತ ಕಡಿಮೆ ಬೆಲೆಗೆ ಹಾಲು ಸಿಕ್ಕುವುದಿದ್ದರೆ ಬಹುಶಃ ಅದು ರೈತರು ಅವನ ತೋಟ ಜೊತೆಯಲ್ಲಿ ಗೋಗಳನ್ನು ಸಾಕಿ ಹೈನುಗಾರಿಕೆ ಮಾಡಿದ ಕಾರಣ ಅತ್ಯಂತ ಕಡಿಮೆ ಬೆಲೆ ನಮಗೆ ಇವತ್ತು ಹಾಲು ಸಿಗ್ತದೆ. ನಾವೇನಾದರೂ ಫ್ಯಾಕ್ಟ್ರಿಗಳಿಗೆ ಕೊಟ್ಟಿದ್ದರೆ ಇಂಡಸ್ಟ್ರಿಗೆ ಬಿಸಿಲಿರೋದು ಇವತ್ತು 100 ರೂಪಾಯಿ 150 ರೂಪಾಯಿ ಮಾರ್ತಾಯಿದ್ರು. ಸೊ ನಾವು ಬದುಕಲಿಕ್ಕೆ ಬೇಕಾಗುವಂಥ ಸೊಪ್ಪು ಇರಲಿ, ಬದುಕಲಿಕ್ಕೆ ಬೇಕಾದಂಥ ತರಕಾರಿ ಇರಲಿ, ಊಟ ಬಂದ ಫ್ರೂಟ್ಸ್ ಇರಲಿ, ಇದೆಲ್ಲ ರೈತರು ಅವರ ಬೆಳೆ ಜೊತೆಯಲ್ಲಿ ಬೆಳೆದುಕೊಂಡ ಕಾರಣ ಇದೊಂದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಮಗೆ ಸೇವೆ ಸಿಗೋ ಜೀವನ ಸಾಗಿಸಲಿಕ್ಕೆ ಎಲ್ಲರಿಗೆ ಪ್ರಯೋಜನ ಆಗುವಂಥ ಒಂದು ದೊಡ್ಡ ಮಟ್ಟದ ಕೊಡುಗೆ ಬರುವ ಕಾರಣ ಅವರು ಉಳಿಸಿಕೊಳ್ಳಲಿಕ್ಕೆ ಬೇರೆ ಬೇರೆ ಸವಲತ್ತು ಕೊಡುವಂಥ ಒಂದು ಹೇಳಿಕೊಳ್ತಾ ನಿಮಗೆಲ್ಲ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಳ್ಳುತ್ತಾ ಬಹುಶಃ ತಮ್ಮ ಸಲಹೆ ಸೂಚನೆ ಪಡೆದಕ್ಕೆ ಒಂದು ಸಂದರ್ಭದಲ್ಲಿ ಅದಕ್ಕೆ ಅನುಗುಣವಾಗಿ ನಮ್ಮ ಕೆಲಸ ನಿರ್ವಹಿಸ ಹೇಳಿಕೊಂಡು ನನ್ನ ಮಾತು ಮುಗಿಸ್ನಿ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯ ಶಿಕ್ಷಕರ ಶಿಕ್ಷಣದ ಹಾಗೆ ಮಕ್ಕಳ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರು ಆಗಿರುವಂತಹ ಶ್ರೀ ಶಿವಶಂಕರ್ ಭಟ್ ಇವರಿಂದ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ 2 ಮಾತು. ಆತ್ಮೀಯರೇ, 3 ನಿಮಿಷ ಮಾತ್ರ ಮಾತಾಡ್ತೇನೆ. ನಾನು ಅತ್ಯಂತ ನೋವಿನಿಂದ ಮಾತಾಡ್ತೇನೆ ಈ ವಿಚಾರವನ್ನು, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಕಿತ್ತು. ಮುಷ್ಕರವನ್ನು ಹಿಂಪಡೆದಿದ್ದೇವೆ ಮಾನ್ಯ ಮುಖ್ಯಮಂತ್ರಿಯವರ ಅಣತಿಯಂತೆ. ಮುಂದೆ ನಮ್ಮ ಬೇಡಿಕೆಗಳು ಈಡೇರದಿದ್ರೆ ಖಂಡಿತ ಮುಷ್ಕರಕ್ಕೆ ನಾವು ಹೋಗ್ತೇವೆ ಎಂಬ ಒಂದು ಇದನ್ನು ಹೇಳ್ತಾ 9/7/2019 ನಮ್ಮ ರಾಜ್ಯದ ಎಲ್ಲ ಶಿಕ್ಷಕರು ಸಾಮೂಹಿಕ ರಜೆಯನ್ನು ಹಾಕಿ 1 ದಿನ ಬೀದಿಗಿಳಿದಿದ್ದೇವೆ. ನಮ್ಮ ಬೇಡಿಕೆಗಳಿಗೆ ಅನುಗುಣವಾಗಿ ದಯವಿಟ್ಟು ಶಿಕ್ಷಕರನ್ನು ಮುಂದಿನ ದಿನಗಳಲ್ಲಿ ಬೀದಿಗೆ ಇಳಿಯದಂತೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳುವ ವಿನಮ್ರವಾದ ಮನವಿಯನ್ನು ನಿಮ್ಮ ಮುಂದೆ ಮಾಡ್ತಾ ಇದ್ದೇನೆ ಸರ್. ದಯವಿಟ್ಟು ನೀವು ಮುಂದಿನ ಅಧಿವೇಶನ, ಚಳಿಗಾಲದ ಅಧಿವೇಶನದಲ್ಲಿ ವರ್ಗಾವಣೆಗೆ ಸೂಕ್ತ ತಿದ್ದುಪಡಿಯನ್ನು ತರಬೇಕು ಅಂತ ಹೇಳುವ ವಿನಂತಿಯನ್ನು ತಮ್ಮಲ್ಲಿ ಮಾಡಿಕೊಳ್ತಾ ಇದ್ದೇನೆ ಸರ್. ಶಿಕ್ಷಣ ಆಯೋಗ, ಪ್ರಭಾಕರ್ ಜೋಶಿ ಅವರ ಒಂದು ಮಾತನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ ಸರ್. ಶಿಕ್ಷಣ ಆಯೋಗ ಎಂಬುದು ನಮ್ಮಲ್ಲಿ ಆಗಬೇಕು. ಏನೇನೋ ಆಯೋಗಗಳಿವೆ, ಏನೇನೋ ನಿಗಮಗಳಿವೆ. ದಯವಿಟ್ಟು ಶಿಕ್ಷಣ ಆಯೋಗ, ಶಿಕ್ಷಣ ನಿಗಮ ಎಂಬುದನ್ನು ಆರಂಭ ಮಾಡಿ ದಯವಿಟ್ಟು ನಮ್ಮ ಶಿಕ್ಷಕರ ಸಮಸ್ಯೆಗಳು ಈಡೇರಿಕೆ ಆಗ್ಬೋದು ಅಂತ ಹೇಳುತ್ತೆ. ರಾಜ್ಯದಲ್ಲಿ 1,86,000 ಶಿಕ್ಷಕರಿದ್ದಾರೆ. 80,000 ಶಿಕ್ಷಕರು ಪದವಿಯನ್ನು ಪಡೆದಿದ್ದಾರೆ ಸರ್. ಎಲ್ಲ ಶಿಕ್ಷಕರನ್ನು ಪದವೀಧರ ಶಿಕ್ಷಕರೆಂದು ಪರಿಗಣಿಸಬೇಕು ಅಂತ ಹೇಳುವ ಒತ್ತಾಸೆಯನ್ನು ನಾನು ತಮ್ಮ ಎದುರಿಗೆ ಮಾಡ್ತಾ ಇದ್ದೇನೆ ಸರ್. ಹೊಸ ಪಿಂಚಣಿ ಯೋಜನೆ, ಮಾರಕವಾದಂತಹ ಹೊಸ ಪಿಂಚಣಿ ಯೋಜನೆ ಇರ್ಬೋದು, ಇದನ್ನು ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಜಾರಿ ತನ್ನಿ. ಪ್ರತಿ ಶಾಲೆಯಲ್ಲಿ ಪ್ರಭಾಕರ್ ಜೋಶಿ ಸರ್, ತಪ್ಪು ತಿಳ್ಕೊಳ್ಬೇಡಿ, LKG UKG ಆರಂಭ ಆಗಬೇಕು, ನಮ್ಮ ಮಕ್ಕಳು ನಮ್ಮಲ್ಲಿರಬೇಕು, ಇದನ್ನು ಆಗ್ರಹ ಮಾಡ್ತಾ ಇದೆ. ಪ್ರತಿ ಶಾಲೆ, ಸರ್ಕಾರ ಈಗ 1,000 ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಕೊಟ್ಟಿದೆ. ಕನ್ನಡವನ್ನು ನಾವು ಬಿಟ್ಟಿಲ್ಲ. ಇವತ್ತು ಕನ್ನಡವನ್ನು ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ಸರ್. ಕಲ್ಕೂರ್ ಸರ್ ಇದ್ದಾರೆ. ನಾವು ಕನ್ನಡವನ್ನು ಬೋಧನೆ ಮಾಡಿಕೊಂಡು ಕನ್ನಡವನ್ನು ಪ್ರಭುತ್ವ ಮಟ್ಟದಲ್ಲಿ ಬೋಧಿಸಿ ಆಂಗ್ಲ ಮಾಧ್ಯಮವನ್ನು ಕಲಿಸ್ತಾ ಇದ್ದೇವೆ ಸರ್. ಖಂಡಿತ. ಯಾಕೆ ಇಲ್ಲ ಎಸ್, ಮೀಡಿಯಂ ಬೇಕು. ಎಸ್, ವೆರಿ ಗುಡ್ ಸರ್. ಕನ್ನಡ ಮೀಡಿಯಂ ಬೇಕು, ಅದನ್ನು ಮಾಡ್ತಾ ಇದ್ದೇವೆ ಸರ್. ಪ್ರಭುತ್ವ ಮಟ್ಟದಲ್ಲಿ ನಾವು ಬೋಧನೆ ಮಾಡ್ತಾ ಇದ್ದೇವೆ. ಭಾಷೆ ಸರ್, ಓಕೆ. ನಿಮ್ಮ ಇದಕ್ಕೆ ನಾನು ಈಗ ಚರ್ಚೆ ಮಾಡೋದಿಲ್ಲ, ಮುಂದಿನ ದಿನಗಳಲ್ಲಿ ನಾನು ಚರ್ಚೆ ಮಾಡ್ತೇನೆ. ಹೌದು, ಎಸ್ ಸರ್, ಎಸ್ ಸರ್. ಹೆಚ್ಚುವರಿ ಪ್ರಕ್ರಿಯೆ ಸರ್, ಹೆಚ್ಚುವರಿ ಪ್ರಕ್ರಿಯೆ ಬಂದಾಗ ಯುಟಿಕಾದರ್ ಸರ್, ಅವತ್ತಿಂದ ನಾವು ನಿಮ್ಮಲ್ಲಿ ಕೇಳಿಕೊಂಡೆವು. ಭೋಜೇಗೌಡರು ಸರ್, ನಿಮ್ಮಲ್ಲಿ ಕೇಳಿಕೊಂಡೆವು. ದೈಹಿಕ ಶಿಕ್ಷಕರು ಬೇಡವೆ ಶಾಲೆಗೆ, ಮುಖ್ಯ ಶಿಕ್ಷಕರು ಬೇಡವೆ, ಅವರನ್ನು ಹೊರತುಪಡಿಸಿ ದಯವಿಟ್ಟು ನೀವು ಹೆಚ್ಚುವರಿಯನ್ನು ಗುರುತಿಸಿ. ವಿದ್ಯಾರ್ಥಿ ಶಿಕ್ಷಕ ನಿಷ್ಪತ್ತಿ ಅನುಪಾತ ಇದೆ. ಏನಿದು ಹೆಚ್ಚುವರಿಯ ಕಥೆ ಏನು ಸರ್? ಇವತ್ತು ಎಷ್ಟು ಸಲ ಆಯಿತು ವರ್ಗಾವಣೆ? 8 ಸಲ ಆಯಿತು ನಿಂತದ್ದು. ಇವತ್ತು ಕಡ್ಡಾಯ ವರ್ಗಾವಣೆ, ಇದೆಲ್ಲ ನಿಯಮದಲ್ಲಿ ಇದೆ, ಅಧಿನಿಯಮ ಅಂತ ಹೇಳ್ತೇವೆ ನಾವು ಸರ್. ಮುಂದಿನ ದಿನಗಳಲ್ಲಿ ಮಾಡಿ ಶಿಕ್ಷಕರ ನೋವನ್ನು ಅಳಿಸಿ, ಕಣ್ಣೀರನ್ನು ಅಳಿಸಿ ಅಂತ ಹೇಳ್ತಾ ಇದ್ದೇವೆ. ಇವತ್ತು ಇಡೀ ಶಿಕ್ಷಕ ವೃಂದ ಬೆಂಗಳೂರನ್ನು ಸುತ್ತುವಂತ ಸ್ಥಿತಿ ಆಗಿದೆ. ಕಡ್ಡಾಯಕ್ಕೆ ಇರಬಹುದು ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಇರಬಹುದು ಅಂತ ಹೇಳ್ತಾ, ಬಡ್ತಿ ಪಡೆದವರಿಗೆ ಆರ್ಥಿಕ ಸೌಲಭ್ಯ 10, 15, 20, 25, ಗ್ರಾಮೀಣ ಕೃಪಾಂಕ ನೌಕರ
ನೌಕರರ ಸೇವೆಯನ್ನು ಸತತ ಸೇವೆ ಅಂತೇಳಿ ಪರಿಗಣಿಸಬೇಕು ಅಂತೇಳಿ ಅನುದಾನಿತ ಶಾಲೆ ಶಿಕ್ಷಕರಿದ್ದಾರೆ ಸರ್. ಅವರು ನಮ್ಮಿಂದ ಹೊರತಲ್ಲ, ಹಲವಾರು ವರ್ಷಗಳಿಂದ ಅಲ್ಲಿ ಪೋಸ್ಟ್ ಇವತ್ತು ಅಪ್ರೂವಲ್ ಆಗಿಲ್ಲ. ಈಗ ಒಂದು ನಿಯಮ ಬಂದಿದೆ, 2015 ಮೊದಲು ಯಾರು ನಿವೃತ್ತರಾಗಿದ್ದಾರೆ ಅವರನ್ನು ತುಂಬುವಂತ ಏನೆಲ್ಲ ನಿಯಮಗಳು ಸರ್. ದಯವಿಟ್ಟು ಇದನ್ನು ಮಾಡಿ. ಮುಂದಿನ ದಿನಗಳಲ್ಲಿ ಅಧಿವೇಶನ ಬರ್ತಾ ಇದೆ, ಸಮಗ್ರ ತಿದ್ದುಪಡಿಯನ್ನು ನೀವು ವರ್ಗಾವಣೆ ಮಾಡ್ತೀರಾ, ನಿಮ್ಮನ್ನು ಶಿಕ್ಷಕರು ಸ್ಮರಿಸಿಕೊಳ್ತಾರೆ. ರಾಧಾಕೃಷ್ಣನ ಜನ್ಮದಿನೋತ್ಸವ ಇವತ್ತು ಸಾರ್ಥಕ ಆಗ್ತಂತ ಹೇಳ್ತಾ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದೇನೆ ಆತ್ಮೀಯರೇ. ನಮ್ಮ ಜಿಲ್ಲಾಡಳಿತ ಕಳೆದ ವರ್ಷ ಪ್ರಾಕೃತಿಕ ವಿಕೋಪ ಉಂಟಾದಾಗ ಅದರ ಹಿನ್ನೆಲೆಯಲ್ಲಿ ಈ ವರ್ಷ ನಮ್ಮ ಶಶಿಕಾಂತ್ ಸೆಂಥಿಲ್, ಸೆಲ್ಲುಮಣಿ ಉಪನಿರ್ದೇಶಕರು ಇವರೆಲ್ಲ 1 ತಿಂಗಳ ಮೊದಲು ಸರ್ ಸಜ್ಜಾಗಿದ್ದರು. ಆದ್ರಿಂದ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಇವತ್ತು ಹೆಚ್ಚಿನ ಇದರಲ್ಲಿ 1 ತಿಂಗಳ ಮೊದಲು ಉಪನಿರ್ದೇಶಕರು ಇರ್ಬೋದು, ನಮ್ಮ ಸೆಲ್ಲುಮಣಿಯವರು ಇರ್ಬೋದು, ಶಶಿಕಾಂತ್ ಸೆಂಥಿಲ್ ಅವರು ಬೇಕಾದ ಬೋಟ್ ಇತ್ಯಾದಿಗಳನ್ನು ತಂದು ವ್ಯವಸ್ಥೆ ಮಾಡಿದ್ರಿಂದ ಇವತ್ತು ಒಳ್ಳೆಯ ಒಂದು ಪ್ರಾಕೃತಿಕ ವಿಕೋಪ ಸಂದರ್ಭದಲ್ಲಿ ಅವರೆಲ್ಲರೂ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ನಾವು ಶ್ಲಾಘಿಸಬೇಡವೇ? ಖಂಡಿತ ಶ್ಲಾಘಿಸ್ತಾ ಎಲ್ಲ ಉಪನಿರ್ದೇಶಕರು ಜನಪ್ರತಿನಿಧಿಗಳು ಮಾಡಿದ್ದಾರೆ ಸರ್. ಕಾಲದ ಮಿತಿಯೊಳಗೆ ಮಾತಾಡಿದ್ದೇನೆ, ಇನ್ನೂ ಹಲವಾರು ವಿಚಾರಗಳಿದೆ. ಆದ್ರಿಂದ ನಮ್ಮ ನೋವಿಗೆ ಸ್ಪಂದಿಸಿ ಅಂತ ಹೇಳುವ ಕಳಕಳಿಯ ಮನವಿಯನ್ನು ಮಾಡಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಕ್ಕರದ ಬೀಜ ಬಿತ್ತಿ ಅಕ್ಕರೆಯಿಂದ ಆಧರಿಸಿ ಸತ್ಪ್ರಜೆಗಳನ್ನಾಗಿ ರೂಪಿಸಿದ ಎಲ್ಲ ಉತ್ತಮ ಶಿಕ್ಷಕರಲ್ಲಿ ಉತ್ತಮರು, ಒಂದು ಹೆಜ್ಜೆ ಮೇಲೆ ನಿಂತವರು, ಪ್ರಶಸ್ತಿಗೆ ಭಾಜನರಾಗಲಿಕ್ಕಿರುವವರು. ಮೊದಲಿಗೆ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಕಿರಿಯ ವಿಭಾಗ ಶ್ರೀಮತಿ ತ್ರಿವೇಣಿ ಸಹ ಶಿಕ್ಷಕರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಏಮಾಜೆ ಬಂಟ್ವಾಳ ವಲಯ. ದಯವಿಟ್ಟು ಶಿಕ್ಷಕರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಶ್ರೀಮತಿ ಲೀಲಾವತಿ ಕೆ ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಿಲಿಗೂಡು ಬೆಳ್ತಂಗಡಿ ವಲಯ. ಶ್ರೀಮತಿ ಶೋಭಾ ಯು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಾನಂಪಾಡಿ ಮಂಗಳೂರು ಉತ್ತರ ವಲಯ. ಶ್ರೀಮತಿ ಇಂದಿರಾ ಜಿ ಸಹ ಶಿಕ್ಷಕಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಾರ್ಲಪಡಿ ಮಂಗಳೂರು ದಕ್ಷಿಣ ವಲಯ. ಶ್ರೀಮತಿ ಅನಿತಾ MA ಸಹ ಶಿಕ್ಷಕಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನೆತ್ತೋಡಿ ಮೂಡುಬಿದ್ರೆ ವಲಯ. ಶ್ರೀ ಜಯಂತ್ ವೈ ಸಹ ಶಿಕ್ಷಕರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇಡ್ಯಡ್ಕ ಪುತ್ತೂರು ವಲಯ. ಶ್ರೀಮತಿ ಸವಿತಾ ಸಹ ಶಿಕ್ಷಕಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊಡಿಯಾಲಬೈಲು ಸುಳ್ಯ ವಲಯ. ವೇದಿಕೆಯ ಮೇಲಿದ್ದ ಎಲ್ಲ ಗಣ್ಯರು, ಹಿರಿಯರು, ಅತ್ಯುತ್ತಮ ಶಿಕ್ಷಕರನ್ನು ಸನ್ಮಾನಿಸಿ ಆಧರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ 2019-20 ಸಾಲಿನಲ್ಲಿ ಜಿಲ್ಲಾ ಹಂತದ ಉತ್ತಮ ಶಿಕ್ಷಕರಲ್ಲಿ ಅತ್ಯುತ್ತಮರನ್ನು ಆಯ್ಕೆ ಮಾಡಿ ಗೌರವಿಸ್ತಾ ಇದ್ದಾರೆ ನಾವೆಲ್ಲ ಅತಿಥಿಗಳು. ಶ್ರೀಮತಿ ತ್ರಿವೇಣಿ ಸರ್ಕಾರಿ ಸಹ ಶಿಕ್ಷಕಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಏಮಾಜೆ ಬಂಟ್ವಾಳ ತಾಲೂಕು. ಶ್ರೀಮತಿ ಲೀಲಾವತಿ ಸಹ ಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಿಲಿಗೂಡು ಬೆಳ್ತಂಗಡಿ ತಾಲೂಕು. ಶ್ರೀಮತಿ ಶೋಭಾ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಾಣಂಪಾಡಿ ಮಂಗಳೂರು ಉತ್ತರ ವಲಯ. ಶ್ರೀಮತಿ ಇಂದಿರಾ ಜೆ ಸಹ ಶಿಕ್ಷಕಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಾರ್ಲಪಡಿ ಮಂಗಳೂರು ದಕ್ಷಿಣ. ಶ್ರೀಮತಿ ಅನಿತಾ MA ಸಹ ಶಿಕ್ಷಕಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನೆತ್ತೋಡಿ ಮೂಡುಬಿದ್ರೆ ವಲಯ. ಶ್ರೀ ಜಯಂತ್ ವೈ ಸಹ ಶಿಕ್ಷಕರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇಡ್ಯಡ್ಕ ಪುತ್ತೂರು ತಾಲೂಕು. ಶ್ರೀಮತಿ ಸವಿತಾ ಸಹ ಶಿಕ್ಷಕಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೋಡಿಯಲ್ಬೈ ಸುಳ್ಯ ವಲಯ. ಎಲ್ಲ ನಮ್ಮ ಗೌರವಾನ್ವಿತ ಅತ್ಯುತ್ತಮ ಶಿಕ್ಷಕರನ್ನು ಗೌರವಿಸಿದ್ದೇವೆ. ಇದೆಲ್ಲ ನಮ್ಮ ಶಿಕ್ಷಕ ಬಂಧುಗಳು ಎಲ್ಲರಿಗೂ ಕೂಡ ಗೌರವ ಸಲ್ಲಿಸಿದಂತಾಗಿದೆ. ನಮ್ಮ ವೇದಿಕೆಯ ಎದುರುಭಾಗದಲ್ಲಿರುವಂಥ ಎಲ್ಲ ನಮ್ಮ ಗೌರವಾನ್ವಿತ ಶಿಕ್ಷಕ ಬಂಧುಗಳು ಜೋರಾದ ಕರತಾಡದೊಂದಿಗೆ ಈ ನಮ್ಮ ಅತ್ಯುತ್ತಮ ಶಿಕ್ಷಕರನ್ನು ಗೌರವಿಸಬೇಕು. ನಮ್ಮ ಚಪ್ಪಾಳೆ ನಾಳೆ ನಮಗೂ ಕೂಡ ಮತ್ತೆ ಬರ್ಬೋದು. ನಾವೆಲ್ಲರೂ ಕೂಡ ಇದೇ ವೇದಿಕೆಯಲ್ಲಿ ನಮ್ಮ ಶಿಕ್ಷಕ ವೃತ್ತಿಯಲ್ಲಿ ಇನ್ನಷ್ಟು ಉತ್ತಮಪಡಿಸಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ಪಡಿಬಹುದು ಅಂತ ಯೋಗ ನಮಗೂ ಕೂಡ ಬರ್ಬೋದು. ಹಾಗೆ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯಲ್ಲಿ ಅಭಿನಂದಿಸಬೇಕಂತ.
ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಚಪ್ಪಾಳೆ. ಶಾಲೆ ಲಂತಾಡಿ ಬಂಟ್ವಾಳವಲೆ ಶ್ರೀ ಮೋನಪ್ಪಗೆ ಪದವೀಧರೇತರ ಮುಖ್ಯ ಶಿಕ್ಷಕರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮುಂಜಾಲಗಟ್ಟೆ ಬೆಳ್ತಂಗಡಿ ತಾಲೂಕು. ಶ್ರೀಮತಿ ಮ್ಯಾಗ್ಡಲಿನ್ ಡಿಸೋಜಾ ಸಹ ಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೊಕ್ಕಪಟ್ಟಣ ಮಂಗಳೂರು ಉತ್ತರ ವಲಯ. ಶ್ರೀಮತಿ ರಾಜೀವಿ ಮುಖ್ಯ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪದವು ಬೆಕ್ಕನಗಟ್ಟೆ ಮಂಗಳೂರು ದಕ್ಷಿಣ ವಲಯ. ಶ್ರೀ ಶಶಿಕಾಂತ್ ವೈ ಸಹ ಶಿಕ್ಷಕರು ದಿಗಂಬರ ಜೈನ್ ಅವಘಾಟ ಹಿರಿಯ ಪ್ರಾಥಮಿಕ ಶಾಲೆ ಮೂಡಬಿದ್ರೆ ವಲಯ. ಶ್ರೀ ರಾಮಕೃಷ್ಣ ಮಲ್ಲಾರ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮರ್ದಾಳ ಬಂಡ್ರ ಪುತ್ತೂರು ವಲಯ. ಶ್ರೀ ಬಾಲಕೃಷ್ಣ ಕೆ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕರಂಬಿಲ ಸುಳ್ಯ ವಲಯ. ನಮ್ಮೆಲ್ಲ ಅತ್ಯುತ್ತಮ ಗೌರವಾನ್ವಿತ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಸ್ವೀಕರಿಸಿದ ಎಲ್ಲ ನಮ್ಮ ಗೌರವಾನ್ವಿತ ಶಿಕ್ಷಕರಿಗೆ ಜೋರಾದ ಕರತಾಡದ ಮೂಲಕ ನಾವೆಲ್ಲೂ ಕೂಡ ಗೌರವವನ್ನು ಸಲ್ಲಿಸಬೇಕು. ಇವರ ಸೇವೆಯನ್ನು ಗುರುತಿಸಿ ಗೌರವಿಸುತ್ತಿದ್ದಾರೆ ನಮ್ಮೆಲ್ಲ ಅತಿಥಿಗಳು. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಸನ್ಮಾನಿಸಿದ ಎಲ್ಲ ಗಣ್ಯ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಕ್ಕೆ ಪ್ರೌಢಶಾಲಾ ವಿಭಾಗದ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತ ಶಿಕ್ಷಕರಿಗೆ ಸನ್ಮಾನ ಮಾಡುವಂಥ ಸಮಾರಂಭ ನಡೆಯಲಿದೆ. ಕೇದಾರ್ನಾಥ್ ಚಿತ್ರಕಲಾ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಮಂಚಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ತಮಗೆ ಅಭಿನಂದನೆಗಳು, ಅಭಿವಂದನೆಗಳು. ಶ್ರೀ ಜೆರಾಲ್ಡ್ ಫೆರ್ನಾಂಡಿಸ್ ಸಹ ಶಿಕ್ಷಕರು ಸೀಕ್ರೆಟ್ ಹಾರ್ಟ್ ಪದವಿ ಚಿತ್ರಕಲಾ. ಕಾಂಚನ ವೆಂಕಟ ಸುಬ್ರಹ್ಮಣ್ಯ ಸ್ಮಾರಕ ಪ್ರೌಢಶಾಲೆ ಕಾಂಚನ ಬಜತ್ತು ಪ್ರೌಢಶಾಲಾ ವಿಭಾಗದ ಅತ್ಯುತ್ತಮ ಪ್ರಶಸ್ತಿ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಸ್ವೀಕರಿಸಿರುವಂತಹ ಶ್ರೀ ತಾರನಾಥ ಕೈರಂಗಳ ಚಿತ್ರಕಲಾ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಮಂಚಿ ಬಂಟ್ವಾಳ ತಾಲೂಕು. ಶ್ರೀ ಜೆರಾಲ್ಡ್ ಫೆರ್ನಾಂಡಿಸ್ ಸಹ ಶಿಕ್ಷಕರು ಸೇಕ್ರೆಡ್ ಹಾರ್ಟ್ ಪದವಿ ಪೂರ್ವ ಕಾಲೇಜ್ ಮಳಂತ್ಯಾರು ಬೆಳ್ತಂಗಡಿ ತಾಲೂಕು. ಶ್ರೀ ಮಲ್ಲೇಶ್ ನಾಯಕ್ ಎಸಿ ಸಹ ಶಿಕ್ಷಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕಾವೂರು ಮಂಗಳೂರು ಉತ್ತರ ವಲಯ. ಶ್ರೀ ತ್ಯಾಗಂ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಹರೇಕಳ ಮಂಗಳೂರು ದಕ್ಷಿಣ ವಲಯ. ಶ್ರೀ ಗಣಪತಿ ಎಸ್ ನಾಯಕ್ ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ನೆಲ್ಲಿಕಾರು ಮೂಡಬಿದ್ರೆ ವಲಯ. ಶ್ರೀ ಸುಬ್ರಹ್ಮಣ್ಯ ಉಪಾಧ್ಯಾಯ ಚಿತ್ರಕಲಾ ಶಿಕ್ಷಕರು ಕಾಂಚನ ವೆಂಕಟ ಸುಬ್ರಹ್ಮಣ್ಯ ಸ್ಮಾರಕ ಪ್ರೌಢಶಾಲೆ ಕಾಂಚನ ಪುತ್ತೂರು ಪುತ್ತೂರು ತಾಲೂಕು. ಶ್ರೀಮತಿ ಉಮಾಕುಮಾರಿ ಉಪ ಪ್ರಾಂಶುಪಾಲರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬೆಳ್ಳಾರೆ ಸುಳ್ಯ ವಲಯ. ನಮ್ಮೆಲ್ಲ ಗೌರವಾನ್ವಿತ ಪ್ರೌಢಶಾಲಾ ವಿಭಾಗದ ಅತ್ಯುತ್ತಮ ಶಿಕ್ಷಕರು ಎಲ್ಲರೂ ಕೂಡ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕರು. ನಾವೆಲ್ಲ ಕರತಾಡನ ಅವರಿಗೆ ಗೌರವವನ್ನು ಅರ್ಪಿಸಬೇಕು. ಜೋರಾದ ಚಪ್ಪಾಳೆಯೊಂದಿಗೆ ಈ ಅತ್ಯುತ್ತಮ ಶಿಕ್ಷಕರನ್ನು ತಾವು ಗೌರವಿಸಬೇಕು. ಅಭಿನಂದನೆಗಳು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿ ಬೆಲ್ಲ. ಅತ್ಯುನ್ನತ ಶಿಕ್ಷಕರಿಗೆ ಮತ್ತೊಮ್ಮೆ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸೋಣ. ಮೊಬೈಲ್ ಎಸ್ ಮೊಬೈಲ್ ಸ್ವಲ್ಪ ಒಮ್ಮೆ ಬ್ಯಾಕ್ ಸೈಡ್ ಮೊಬೈಲ್ ಮೊಬೈಲ್ ಒಮ್ಮೆ ಎಲ್ಲರೂ ಒಮ್ಮೆ ಹಿಂದೆ ಬನ್ನಿ.
1 minute, 1 minute. Yes, steady, smile. ಪ್ರಶಸ್ತಿ ವಿಜೇತ ಶಿಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆಯ ತಿರುಳು ನಾಡಿಗೆ ತಮಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತೇವೆ. ವರ್ಷಗಳ ಕಾಲ ಸರ್ಕಾರಿ ಹಾಗೆ ಸೇವೆಯಲ್ಲಿ ಇದ್ದುಕೊಂಡು ಅನೇಕ ಮಕ್ಕಳನ್ನು ತಮ್ಮ ಗುರಿಯಿಡಿಗೆ ತಲುಪಿಸುವಲ್ಲಿ ಸಹಕರಿಸಿದಂಥ ಅರ್ಚಕಸ್ಯ ಪ್ರಭಾವಿತ ಅರ್ಚಕರು ಅಂತ ಹೇಳ್ಬೋದು. ಶಿಕ್ಷಣದಲ್ಲಿ ನಾವು ತಮ್ಮ ಸೇವೆಯಿಂದಾಗಿ ಇನ್ನಷ್ಟು ಮಕ್ಕಳು ಪ್ರಗತಿಗೆ ಬಂದಿದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ತಮ್ಮನ್ನು ನಾವು ಗೌರವಿಸಿ ಕೂಡ ನಮ್ಮ ಆದ್ಯ ಕರ್ತವ್ಯ. ತಮ್ಮ ನಿವೃತ್ತಿ ಜೀವನವು ಇನ್ನಷ್ಟು ಆರೋಗ್ಯಪೂರ್ಣವಾಗಿ ಉತ್ತಮವಾಗಿ ಇರಲಿ ಎನ್ನುವುದು ನಮ್ಮೆಲ್ಲರ ಕೂಡ ಆಶಯಗಳು. ನೀವು ವೃತ್ತಿಯಿಂದ ನಿವೃತ್ತರಾದರೂ ಕೂಡ ಎಲ್ಲರಿಗೂ ಕೂಡ ನಾವು ಯಾವಾಗಲೂ ಶಿಕ್ಷಕರೇ. ಹಾಗಾಗಿ ತಮ್ಮ ಸೇವೆ ಮತ್ತಷ್ಟು ಮುಂದುವರಿಲಿ ಎಂಬುದು ನಮ್ಮೆಲ್ಲರ ಕೂಡ ಆಶಯ. ಹಾಗಾಗಿ ಜೋರಾದ ಚಪ್ಪಾಳೆ ನಮ್ಮೆಲ್ಲ ನಿವೃತ್ತ ಶಿಕ್ಷಕರಿಗೆ ನಮ್ಮ ಕಡೆಯಿಂದ ಬರಬೇಕು. ಗುರುಗಳು ಕೈ ಹಿಡಿದರೆ ದಡ ಸೇರಿಸಿದ ತನಕ ಕೈ ಬಿಡಲಾರನ ಮಾತಿದೆ. ತಮ್ಮ ಹೊಂದಿರುವಂತಹ ಪುಟ್ಟ ಪುಟ್ಟ ಮಕ್ಕಳನ್ನು ಕೈ ಹಿಡಿದು ದಡ ಸೇರಿಸಿ ತಾವು ವೃತ್ತಿಯನ್ನು ಜನ್ಮ ಕೊಡುತ್ತಾಳೆ ಶಿಕ್ಷಕ ಜೀವನ ಕೊಡುತ್ತಾನೆ ಎನ್ನುವ ಮಾತಿದೆ. ವಿದ್ಯಾರ್ಥಿಗಳ ಪಾಲಿಗೆ ತಾಯಿಯಾಗಿದ್ದು ಉತ್ತಮ ಜೀವನವನ್ನು ಜೋಸೆಫ್ ರಿಚರ್ಡ್ ಅಲ್ವಾರಿಸ್ ಪದವೀಧರ ಬಂದಿರುವಂಥ ನಮ್ಮ ಶಿಕ್ಷಕರು ಎಲ್ಲರೂ ಕೂಡ ತಾವಿದ್ದೀರಾ. ಒಂದು ಸುಂದರವಾದಂಥ ಗ್ರೂಪ್ ಫೋಟೋಗಾಗಿ ಈಗ ವೇದಿಕೆ. ಇನ್ನು ಮುಂದಕ್ಕೂ ಕೂಡ ಇನ್ನಷ್ಟು ಜನ ಈ ಒಂದು ವಿವರಗಳನ್ನು ವಾಚಿಸಬೇಕಂತೇಳಿ ತುಳಸಿ ಮೇಡಮ್ ಅವರಲ್ಲಿ ವಿನಂತಿ ಮಾಡಿಕೊಡ್ತಿದ್ದೇನೆ. ಧನ್ಯವಾದಗಳು. ನಿವೃತ್ತರನ್ನ ಗೌರವಿಸಿದ ನಮ್ಮೆಲ್ಲ ಅತಿಥಿಗಳು, ಸುದೀರ್ಘ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿರುವಂತಹ ನಾವೆಲ್ಲ ಶಿಕ್ಷಕ ಬಂಧುಗಳನ್ನು ಗೌರವಿಸಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮೆಲ್ಲರನ್ನ ಗೌರವಿಸಬೇಕು. ವಿದ್ಯಾರ್ಥಿಗಳನ್ನ ಈ ಒಂದು ನಾಡಿಗೆ ನೀಡಿರುವಂಥ ತಮ್ಮ ಆಯುಷ್ಯದ ಅರ್ಧ ಭಾಗವನ್ನ ಶಿಕ್ಷಣಕ್ಕಾಗಿ, ಶಿಕ್ಷಣ ಕ್ಷೇತ್ರಕ್ಕಾಗಿ, ಶಾಲೆಗಾಗಿ ನೀಡಿರುವಂಥ ನಮ್ಮೆಲ್ಲ ಶಿಕ್ಷಕ ಬಂಧುಗಳು ನಮ್ಮೆದುರಿಗೆ ತಾವು ನಿವೃತ್ತಿ ಹೊಂದಿದ್ದೀರಾ. ನಮ್ಮ ನಿವೃತ್ತಿ ಜೀವನ ಇನ್ನಷ್ಟು ಒಳ್ಳೆಯದಾಗಲಿ. ತಮಗೆ ಉತ್ತಮ ಆರೋಗ್ಯ, ಏನು ಕೆಲವು ಹೊತ್ತಿನಲ್ಲಿ ನಮ್ಮ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ನಿವೃತ್ತರಿಗೆ ಸನ್ಮಾನದ ಬಳಿಕ ಒಂದಿಬ್ಬರು ಮಾತಾಡಲಿಕ್ಕೆ, ಆಮೇಲೆ ಕಾರ್ಯಕ್ರಮ ಇಲ್ಲಿ ಮುಕ್ತಾಯವಾಗ್ತದೆ. ಒಂದೇ ಶಿಕ್ಷಕರು ಸಿದ್ಧರಾಗುವುದು. ಸಿಸ್ಟರ್ ಮೇರಿ ಮಂಥಿಯರು, ಅನುದಾನಿತ ಸೇಂಟ್ ಮ್ಯಾರೇಜ್ ಪ್ರೌಢಶಾಲೆ ಒಮ್ಮಂಜೂರು. ಸಿಸ್ಟರ್ ಕೊಟಿನಾ ಡಿಸೋಜ, ಶಿಕ್ಷಕಿ ಸೇಂಟ್ ಜೋಸೆಫ್ ವರ್ಕರ್ಸ್ ಹಿರಿಯ ಪ್ರಾಥಮಿಕ ಶಾಲೆ. ಶ್ರೀಮತಿ ನಾಗವೇಣಿ, ಅನುದಾನಿತ ಭಾರತ್ ಪ್ರೌಢಶಾಲೆ ಉಳ್ಳಾಲ. ಕುಮಾರಿ ಪಾರ್ವತಿ ಸರ್ಕಾರಿ ಪ್ರೌಢಶಾಲೆ ಹೊಯ್ಗೆ ಬಜಾರ್. ಭಗಿನಿ ಅನ್ನ ಕ್ರಾಸ್ತ, ನಿತ್ಯಾಧಾರ್ ಇಂಗ್ಲಿಷ್ ಮಾಧ್ಯಮ ಹೈಸ್ಕೂಲ್. ರೇಮಂಡ್ ಡಿಸೋಜಾ, ಸಂತ ಸೆಬೇಸ್ಟಿಯನ್ ಅನುದಾನಿತ ಪ್ರೌಢಶಾಲೆ ಉಳ್ಳಾಲ. ಒರ್ಪೇಲ್ ಮಸ್ಕರೇನ, ಸಂತ ಸೆಬೇಸ್ಟಿಯನ್ ಅನುದಾನಿತ ಪ್ರೌಢಶಾಲೆ ಉಳ್ಳಾಲ ಪೆರ್ಮನ್ನೂರು.
ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಸಾಧಕರೇ, ನಿಮಗಿದು ಸ್ಫೂರ್ತಿಯ ಚಪ್ಪಾಳೆ, ಗೆಳೆಯ ಕಾರ್ಯಗಳು. ಸಿಸ್ಟರ್ ಮೇರಿ ಮಂತೇರು, ಅನುದಾನಿತ ಸೆಂಟ್ ರೇಮಂಡ್ಸ್ ಪ್ರೌಢಶಾಲೆ ಓಮಂಜೂರು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ, ಚಪ್ಪಾಳೆ 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 ಚಪ್ಪಾಳೆ. ಕೆಲವು ಮಾತ್ರ ಇನ್ನು ಬಾಕಿ ಉಳಿದಿದೆ, ದಯವಿಟ್ಟು ಸಹಕರಿಸಬೇಕು. ನಮ್ಮ ಮಂಗಳೂರು ದಕ್ಷಿಣ ವಲಯದ ವತಿಯಿಂದ ನಡೆಯುತ್ತಿರುವಂತಹ ಈ ಒಂದು ಜಿಲ್ಲಾ ಮಟ್ಟದ ಶಿಕ್ಷಕ ದಿನಾಚರಣೆ ಯಶಸ್ವಿಯಾಗಬೇಕಿದ್ರೆ ನಮ್ಮ ಪಾತ್ರ ಬಹಳ ಮುಖ್ಯ. ದಯವಿಟ್ಟು ಎಲ್ಲರೂ ಕೂಡ ವೇದಿಕೆ ಎದುರು ಭಾಗದಲ್ಲಿ ಆಸೀನರಾಗಬೇಕು. ನಾವು ಊಟವನ್ನು ಮುಗಿಸಿದ್ದವರು ಹೊರಗಿದ್ದವರು ದಯವಿಟ್ಟು ಬನ್ನಿ, ತಮಗೆ ಮತ್ತೊಮ್ಮೆ ತಮ್ಮನ್ನು ವಿನಂತಿ ಮಾಡಿಕೊಳ್ತಿದ್ದೇವೆ. ಕನ್ನಂಬಾಡಿನ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಹಿಂದಿನ ವಾದಿಸಿದ ಸನ್ಮಾನ ಮಾಡಿದ್ದೇವೆ. ಆದರೆ ವೃತ್ತಿಯಲ್ಲಿರುವಾಗ ನಮ್ಮ ಮಗಳಿಗೊಬ್ಬರು ಹೋಗಿರುವಂಥ ದಿವಂಗತ ಶೋಭಾ ಮೇಡಮ್ ಅವರು ಸಹ ಶಿಕ್ಷಕರಾಗಿದ್ದುಕೊಂಡು ಉರುಮನೆ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿರುವಂಥ ಶೋಭಾ ಮೇಡಮ್ ಅವರ ಪರವಾಗಿ ಅವರ ಮಗ ದಯವಿಟ್ಟು ವೇದಿಕೆಗೆ ಬರಬೇಕು. ನಾವು ತಮಗೆ ಅವರ ಒಂದು ಪರವಾಗಿ ತಮ್ಮನ್ನು ನಾವು ಗೌರವಾರ್ಪಣೆಯನ್ನು ನೀಡಲಿಕ್ಕಿದ್ದೇವೆ. ಸುದೀರ್ಘ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಉರುಮನೆ ಶಾಲೆಯಲ್ಲಿ ತಾವು ಅಕಾಲಿಕ ಮರಣ ಹೊಂದಿದ್ದಂಥ ದಿವಂಗತ ಶೋಭಾ ಮೇಡಮ್ ಅವರ ಮಗ ಗೌರವವನ್ನು ಸ್ವೀಕರಿಸಿದಂಥ ಎಲ್ಲ ನಿವೃತ್ತ ಬಂಧುಗಳಿಗೆ ಹಾಗೆ ಎಲ್ಲರಿಗೂ ಕೂಡ ವಂದನೆಗಳನ್ನ ಸಲ್ಲಿಸುತ್ತಾ ಹುಡುಗನ ಮೊದಲನೇದಾಗಿ ಕ್ಯಾರಲ್ ಜಸ್ವಿನ್ ದಿಗುನ್ನ, ಸೈಂಟ್ ಮೇರೀಸ್ ಪಳ್ಳೀರ್, ಸೈಂಟ್ ಮೇರೀಸ್ ಪ್ರೌಢಶಾಲೆ ಪಳ್ಳೀರ್. ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸಿದಂತಹ ಸಾಧಕರಿಗೆ ಗುರುತಿಸುವಂತಹ ಕಾರ್ಯಕ್ರಮ. SSLC ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳು, ಅಭಿನಂದನೆಗಳು ವಿದ್ಯಾರ್ಥಿಗಳಿಗೆ. ಥ್ಯಾಂಕ್ ಯು. ಅಭಿನಂದನೆಗಳು. ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ವಿಜೇತರಾದಂಥ ನಮ್ಮ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವಂತಹ ಸಂದರ್ಭ. ಶ್ರೀ ವಿಷ್ಣುನಾರಾಯಣ ಪರಿಸರ ದೈಹಿಕ ಶಿಕ್ಷಣ ಪರೀಕ್ಷಣಾಧಿಕಾರಿ ಮಂಗಳೂರು ದಕ್ಷಿಣ ವಲಯ ಇವರಿಗೆ ಒಂದು ವರದಿಯನ್ನು ವಾಚಿಸಬೇಕಂತ ವಿನಂತಿ ಮಾಡಿಕೊಡ್ತೀನಿ. ರಾಷ್ಟ್ರ ಮಟ್ಟದಲ್ಲಿ ವಿಜೇತರಾದಂತಹ ಕ್ರೀಡಾಪಟುಗಳು ಅದನ್ನ ಮಂಗಳೂರು ದಕ್ಷಿಣ ವಲಯದ ಡಾಕ್ಟರ್ ಕುಮಾರಿ ರಚನಾ ರಾವ್ ಸ್ವಿಮ್ಮಿಂಗ್ನಲ್ಲಿ 500 ರೂಪಾಯಿ ನಗದು ಹಾಗೂ ಶಾಲು ಹಾಗೂ ಪುಸ್ತಕ ರಾಜ್ಯವನ್ನ ಪ್ರತಿನಿಧಿಸಿದ ಜಿಲ್ಲಾ ಪಂಚಾಯತ್ ಇಬ್ಬರು ಕೂಡ ರಾಮಕೃಷ್ಣ ಪ್ರೌಢಶಾಲೆ ಗರ್ಲ್ಸ್ ಹಾಸ್ಟೆಲ್ ವಿದ್ಯಾರ್ಥಿಗಳು. ಕುಮಾರ್ ನಾಗೇಂದ್ರ ಅಣ್ಣಪ್ಪ ನಾಯ್ಕ್ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ, ಚಕ್ರ ಎಸೆತ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಂಥವನು. ಉಳಿದಂತಹ ಕ್ರೀಡಾಪಟುಗಳು ಯಾರು ಇದ್ದರೆ ಬನ್ನಿ ತೆಗೆದುಕೊಂಡು ಹೋಗಬೇಕು. ಕುಮಾರ ರಿನ್ಸ್ ಜೋಸೆಫ್ ಅವರು 400 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದಂತಹ ವಿದ್ಯಾರ್ಥಿ. ಹಾಗೆ ನಿರ್ಮಲಾ ಸುಭಾಷ್ ಯೋಗಾಸನದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ವಿದ್ಯಾರ್ಥಿ. ಇವೆಲ್ಲ ಆಳ್ವಾಸ್ ವಿದ್ಯಾಸಂಸ್ಥೆಯವರು. ಹಾಗೆ ಮಹಂತೇಶ್ ಸಿದ್ದಪ್ಪ ಹಳ್ಳಿ ಇವೆಲ್ಲ ರಾಷ್ಟ್ರೀಯ ಮಟ್ಟದ ಕ್ರೀಡಾ ಸ್ಪರ್ಧೆಯಲ್ಲಿ ವಿಜೇತರಾದಂಥ ಗೌರವಾನ್ವಿತ ವಿದ್ಯಾರ್ಥಿಗಳನ್ನು ನಾವು ಗೌರವಿಸಿದ್ದೇವೆ. ಪ್ರಣಮ್ಯ ಮತ್ತು ಪುತ್ತೂರು ಹಾಗೂ ತನಿಷಾ ರಾಣ್ ಅವರ ನಂತರ ಅವರಿಗೆ ನೀಡಲಾಗಿದೆ. ಥ್ಯಾಂಕ್ ಯು. ಇವತ್ತು ಸೆಪ್ಟೆಂಬರ್ 5 ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನೋತ್ಸವವನ್ನು ಇವತ್ತು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದೇವೆ.
ಪುತ್ತೂರು ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ನಾವು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇವೆ. ಸ್ವಲ್ಪ ತಡವಾಯಿತು. ಎಲ್ಲ ಶಿಕ್ಷಕರಲ್ಲಿ ಎಲ್ಲರಲ್ಲಿ ನಾವು ಕ್ಷಮೆಯನ್ನು ಯಾಚಿಸುತ್ತಾ ಇವತ್ತು ರಾಧಾಕೃಷ್ಣನ್ ಅವರ ಜನ್ಮದಿನೋತ್ಸವದ ಪರವಾಗಿ ಶಿಕ್ಷಕರ ದಿನಾಚರಣೆಯನ್ನು ಆಧುನಿಕ ಭಾರತದ ಪರಂಪರೆಯಲ್ಲಿ ಇವತ್ತು ಶಿಕ್ಷಣವನ್ನು ಪ್ರೇಮಿಸುವಂತಹ ಶಿಕ್ಷಣ ತಜ್ಞ ತತ್ವಜ್ಞಾನಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ರಾಷ್ಟ್ರಪತಿಯಾಗಿ ಉಪರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಿ ಶಿಕ್ಷಕ ವೃತ್ತಿಯಲ್ಲಿ ಕೂಡ ಸೇವೆಯನ್ನು ಸಲ್ಲಿಸಿದವರು. ಇವತ್ತು ಶಿಕ್ಷಕರು ಮಕ್ಕಳ ಶಿಲ್ಪಿ ಅಂತ ಹೇಳ್ತೇವೆ. ಯಾವುದೇ ಒಂದು ವಿದ್ಯಾರ್ಥಿಯನ್ನು ಅವನ ಗುರಿಯನ್ನು ಯಾವ ರೀತಿಯಲ್ಲಿ ಮುಟ್ಟಬೇಕೋ ಆ ರೀತಿಯಲ್ಲಿ ಇವತ್ತು ಶಿಕ್ಷಕರ ಪಾತ್ರ ಮಹತ್ವದ್ದು. ಮನೆಯಲ್ಲಿ ತಂದೆ ತಾಯಿ ಮೊದಲ ಗುರು ಆದರೆ ಶಿಕ್ಷಕರು ಎರಡನೇ ಗುರುವಾಗಿ ಆ ಮಕ್ಕಳನ್ನು ತಿದ್ದಿ ತೀಡಿ ಆ ಮಕ್ಕಳಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟು ಉತ್ತಮ ವಿಚಾರಧಾರೆಯನ್ನು ಆ ಮಕ್ಕಳಿಗೆ ತೊಡಗಿಸಿಕೊಳ್ಳುವಲ್ಲಿ ಪ್ರೇರೇಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು. ಈ ರೀತಿಯಲ್ಲಿ ಮಕ್ಕಳ ಜೀವನವನ್ನು ಒಳ್ಳೆಯ ಒಂದು ಭವ್ಯ ಭಾರತದ ಸತ್ಪ್ರಜೆಯಾಗಿ ಮಾಡುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು. ಈ ರೀತಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಮೈಸೂರಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ಅಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಆ ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ತಗೊಂಡಾಗ ಆ ವಿದ್ಯಾರ್ಥಿಗಳ ಗುರುಗಳಿಗೆ ಕೊಡುವಂತಹ ಗುರುಭಕ್ತಿ ಇರ್ಬೋದು, ಅದನ್ನು ಆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅತ್ಯಂತ ಮೆಚ್ಚುಗೆಯಿಂದ ಮನಪೂರ್ವಕವಾಗಿ ಸ್ವೀಕರಿಸಿ ನನಗೆ ಅತ್ಯಂತ ಪ್ರಿಯವಾದ ವೃತ್ತಿ ಅಂದರೆ ಶಿಕ್ಷಕ ವೃತ್ತಿ ಅಂತೇಳಿ ಅವರು ಜೀವನದಲ್ಲಿ ತೊಡಗಿಸಿಕೊಂಡವರು. ಆ ರೀತಿಯಾಗಿ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದೇವೆ. ಇವತ್ತು ಶಿಕ್ಷಕರಿಗೆ ಯಾವ ಕ್ಷೇತ್ರಕ್ಕೆ ಹೋಗಲಿ, ಯಾವುದೇ ಒಂದು ಊರಿಗೆ ಹೋಗಲಿ, ಅವರಿಗೆ ಇರುವಂತಹ ಗೌರವ ಬೇರೆ ಯಾವ ಒಂದು ವೃತ್ತಿಗೂ ಇಲ್ಲ. ಆ ಒಂದು ಗೌರವವನ್ನು ಇವತ್ತು ಉಳಿಸಿಕೊಂಡಿದ್ದಾರೆ. ಇವತ್ತು ಜಿಲ್ಲಾ ಮಟ್ಟ ಇರ್ಬೋದು, ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಕೂಡ ಉತ್ತಮ ಶಿಕ್ಷಕರಾಗಿ ಎಷ್ಟೋ ಶಿಕ್ಷಕರು ಪಡ್ಕೊಂಡಿದ್ದಾರೆ. ಮುಂದಿನ ದಿನದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಎಲ್ಲ ಶಿಕ್ಷಕರು ಕೂಡ ಪಡ್ಕೊಳ್ಳುವಂತಾಗಲಿ, ಅವರ ಆಯುರಾರೋಗ್ಯ ಒಳ್ಳೆಯ ನಿಟ್ಟಿನಲ್ಲಿ ಆಗಲಿ ಅಂತ ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕೊನೆಯ ಗಳಿಗೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳುವಂತಹ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ವಂದಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಹಿಂದ್. ಡಾಕ್ಟರ್ ಜೋಶಿ ಅವರು ಮಾತಾಡ್ತಾ ಒಂದು ಮಾತನ್ನು ಹೇಳಿದರು, ಶಿಸ್ತು ಅನಿ ಪೆಸ್ತ್ ಅಂತ ಹೇಳಿದರು. ಬಹುಶಃ ಶಿಸ್ತನ್ನು ಇನ್ನೂ ಕೂಡ ನಾನು ಕಾಣ್ತಾ ಇದ್ದೇನೆ. ಪೆಸ್ತ್ ಸ್ವಲ್ಪ ಹೊರಗೆ ಹೋಗಿದೆ, ಯಾಕಂತ ಹೇಳಿದರೆ ಸಮಯ ವಿಳಂಬವಾಗಿದ್ದರಿಂದ ಹಬ್ಬ ಹೊರಗೆ ಹೋಗಿದೆ. ಆದರೆ ತೊಂದರೆ ಇಲ್ಲ. ಬಹುಶಃ ನಾವೆಲ್ಲ ಮೆಚ್ಚುವ ಇಲ್ಲಿ ಆಶ್ವಾಸನೆಗಳು ಅಥವಾ ಇನ್ನೊಂದು ಬೇರೆ ಏನನ್ನು ಹೇಳುವುದಕ್ಕೆ ನಾನು ಖಂಡಿತ ಬಾಧ್ಯ ಅಲ್ಲ. ಆದರೆ ಒಂದು ಮಾತನ್ನು ಹೇಳಬಲ್ಲೆ, ಇವತ್ತು ಇಲ್ಲಿನ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನಾನು ನೋಡಿದೆ. ಆ ಕಾರ್ಯಕ್ರಮದಲ್ಲಿರುವಂತಹ ಚಂದ ಏನಿದೆ, ಅದಕ್ಕಿಂತ ಮುಖ್ಯವಾಗಿ ಹೃದಯದ ಭಾವನೆಗಳನ್ನು ಬಿಚ್ಚಿಡುವ ಒಂದು ರೀತಿ ಏನಿತ್ತು ಅಂತ ಹೇಳಿದರೆ, ನಿಮ್ಮೆಲ್ಲರ ಮಾನಸಿಕತೆ ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳಿದರೆ, ಬಹುಶಃ ಒಬ್ಬೊಬ್ಬರನ್ನ ಸನ್ಮಾನಿಸುವಾಗ, ಅವರು ವೇದಿಕೆಗೆ ಬರುವಾಗ, ಮತ್ತೊಬ್ಬರು ನೀವು ಪಾದರಸದಂತೆ ಚಲಿಸುವಾಗ ಅದನ್ನು ಕಂಡಾಗ ಈ ಶಿಕ್ಷಕರು ಅಂದರೆ ಬಹುಶಃ ನಾವು ಯಾವ ಮಾತಲ್ಲಿ ನಿಮ್ಮನ್ನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ದೇವರೇ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಯಾಕಂತೇಳಿ ಇದು ನನ್ನ ಹೃದಯದ ಆಳದ ಮಾತು, ಇದು ವಿಜೃಂಭಣೆಯ ಮಾತು ಖಂಡಿತ ಅಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಇವತ್ತು ಗುರುಗಳು ಅಂತ ಹೇಳ್ತಾ ಇದ್ದೀನಿ. ವರ್ಷ 1962ರಿಂದಲೇ ಶಿಕ್ಷಕ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಡಾಕ್ಟರ್ ರಾಧಾಕೃಷ್ಣರವರ ಭಾವನೆಗಳಿಂದ ನಾವೆಲ್ಲ ಬೆಳೆದವರು ಅಂತ ತಿಳ್ಕೊಂಡಿದ್ದೇವೆ. ಬಹಳ ಒಂದು ಸ್ವಾರಸ್ಯಕರವಾದಂಥ ಒಂದು ವಿಚಾರ ಇದೆ ರಾಧಾಕೃಷ್ಣರ ಬದುಕಿನಲ್ಲಿ. ಡಾಕ್ಟರ್ ರಾಧಾಕೃಷ್ಣರವರು ದಿನಾಲೂ ತನ್ನ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ಎಲ್ಲ ವಸ್ತ್ರ ಎಲ್ಲವನ್ನು ಸೇರಿಕೊಂಡು ಸೀದಾ ಹೋಗಿ ಒಂದು ಕೋಣೆಯನ್ನು ಸೇರಿಕೊಳ್ತಾ ಇದ್ದಾರೆ.
ಕರಾರುವಕ್ಕಾಗಿ ಪ್ರತಿಯೊಂದು ಸಮಯದಲ್ಲೂ ಕೂಡ ಈಗ ನಾನು ಹೇಳಿದಲ್ಲ ಶಿಸ್ತು, ಆ ಪದದ ಆಧಾರದಲ್ಲಿ ಹೇಳೋದಿದ್ರೆ ಅವರು ಪ್ರತಿ ಸಲ ಕೂಡ ಕೋಣೆಗೆ ಹೋಗುವುದು, ಅಲ್ಲಿ ಒಂದು 5 ನಿಮಿಷ ಕಳೆಯೋದು, ಮತ್ತೆ ಬರೋದು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಆ ಕೋಣೆಗೆ ಬೇರೆಯವರನ್ನ ಅವರ ಸಂಬಂಧಿಕರು ಇನ್ನೂ ಯಾರು ಬಂದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲರನ್ನು ದೂರ ಬಿಟ್ಟು ನಿಜವಾದ ಅರ್ಥದ ಅಲ್ಲಿ ಅವರು ಇದ್ದವರು. ಬಹಳ ವಿಚಿತ್ರ ಎನಿಸಿದಂತೆ ಯಾಕೆ ಇವರು ಹೋಗ್ತಾ ಇದ್ದಾರೆ ಅಂತ ಹೇಳಿ ಅಲ್ಲೇ ಮತ್ತೊಂದು ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತ ಬಂದು ಹೋಗಿ ಅವರಲ್ಲಿ ವಿನಂತಿಸಿ ಒಳಗೆ ಹೋಗಿ ನೋಡ್ತಾ ಇದ್ದಾರಂತೆ. ರಾಧಾಕೃಷ್ಣರು ಅಲ್ಲೇ ಒಂದು ಮಣ್ಣಿನ ರಾಶಿ ಇದೆ ಅಂತ ಅವರ ಕೋಣೆಯಲ್ಲಿ. ಆ ಮಣ್ಣಿನ ರಾಶಿಯನ್ನು ಪೂಜಿಸ್ತಿದ್ದಂತೆ. ಹಾಗೆ ತಿಳಿದಂತೆ ಇದನ್ನೇನು ನೀವು ಪೂಜಿಸ್ತಾ ಇದ್ದೀರಿ ಅಂತೇಳಿ ಆವಾಗ ರಾಧಾಕೃಷ್ಣರು ಬಹಳ ಮಾರ್ಮಿಕವಾದಂಥ ಉತ್ತರವನ್ನು ಕೊಡ್ತಾರೆ. ಇದು ನನ್ನ ದೇಶದ ಮಣ್ಣು, ನನಗೆ ಜನ್ಮವಿತ್ತ ಭೂಮಿಯ ಮಣ್ಣು, ಇದನ್ನು ನಾನು ಪ್ರಾರಂಭದಲ್ಲಿ ಪೂಜಿಸ್ತೇನೆ. ಅದರಿಂದ ನನಗೆ ಈ ಭಾರತವೇ ಶ್ರೇಷ್ಠ, ಈ ದೇಶದ ಮಣ್ಣೇ ನನಗೆ ಶ್ರೇಷ್ಠ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಇವತ್ತು ಶಿಕ್ಷಕರು ಕೂಡ ಅದೇ ಭಾವನೆಯಲ್ಲಿದ್ದಾರೆ. ಅವರು ಹಾಕಿರುವಂತಹ ಅವರು ನಡೆದಾಡಿದ ದಾರಿಯ ಪಂಕ್ತಿಗಳನ್ನು ಬಹುಶಃ ಒಳ್ಳೆಯ ರೀತಿಯಲ್ಲಿ ಇವತ್ತು ಪಾಲಿಸುವಂತ ಇದ್ದಾರೆ. ನಿಜವಾದ ಅರ್ಥದಲ್ಲಿ ನಾವೆಲ್ಲ ಬೆಳೆದಿರ್ಬೋದು. ಒಬ್ಬರು ಅಡ್ವೊಕೇಟ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಅಥವಾ ರಾಜಕಾರಣಿಗಳಾಗಿರ್ಬೋದು, ಸಮಾಜ ಸೇವಕರಾಗಿರ್ಬೋದು, ಅಥವಾ ಒಬ್ಬ ರೈತ ಆಗಿರ್ಬೋದು, ಏನು ಆಗಿರ್ಬೋದು. ನಾವು ಯಾವ ಪ್ರೊಫೆಷನಲ್ಲೂ ಕೂಡ ಇರ್ಬೋದು. ಆದರೆ ಆ ಪ್ರೊಫೆಷನ್ನ ಹಿಂದೆ ಇರುವವರು ಏಕೈಕ ವ್ಯಕ್ತಿ ಅಂತ ಹೇಳಿದ್ರು ಟೀಚರ್. ಇದಕ್ಕಿಂತ ಹೊರತುಪಡಿಸಿ ಯಾವುದಿಲ್ಲ. ಎಲ್ಲರಿಗೂ ಕೂಡ ಏನು ವಿಷಯದಲ್ಲಿ ಕೂಡ ಒಬ್ಬ ಟೀಚರ್ ಇದ್ದೇ ಇದ್ದಾನೆ, ಅದು ನೀವು. ಅದರಿಂದ ಆ ಟೀಚರ್ ಸ್ಥಾನದ ಗೌರವಗಳು ಅದನ್ನು ಅಸಾದೃಶ್ಯವಾದದ್ದು, ಅದನ್ನು ಯಾವ ರೀತಿಯಲ್ಲಿ ವರ್ಣಿಸಲು ಕೂಡ ಸಾಧ್ಯ ಇಲ್ಲ ಎಂಬ ಮಾತಿನೊಂದಿಗೆ ಬಹಳ ಅದ್ಭುತವಾದಂಥ ಒಂದು ಕಾರ್ಯವನ್ನು ಸಂಘಟಿಸಿದೆ. ನಮ್ಮ ಮಾತುಗಳು ಯಾವಾಗಲೂ ಹೃದಯದಿಂದಲೇ ಬರಬೇಕು ಅಂತ ಹೇಳ್ತೀವಿ. ಅದು ಇಲ್ಲಿಂದ ಬಂದರೆ ಆಗಲಿಕ್ಕಿಲ್ಲ. ಅದರಿಂದ ಹೃದಯದ ಭಾವನೆಗಳನ್ನು ಅರಳಿಸುವಂಥ ಮಾತುಗಳು ಬಹುಶಃ ನಿಮಗೆ ಪ್ರಾಥಮಿಕ ಹಂತದಲ್ಲೇ ಬರುತ್ತವೆ. ಈಗ ಇರುವಂತಹ 10 ಹಲವು ವಿದ್ಯಾಸಂಸ್ಥೆಗಳನ್ನು ನೀವೆಲ್ಲ ಯಾವ ರೀತಿಯಲ್ಲಿ ಬೆಳೆಸಿದ್ದೀರಿ ಎಂಬುದು ಬಹುಶಃ ಅದರ ಒಳಗೆ ಹೊಕ್ಕಾಗ ನಮಗೆಲ್ಲ ಅರಿವಾಗ್ತದೆ. ಒಂದು ಹಳ್ಳಿಯ ಶಾಲೆಯನ್ನು ಬಹಳ ಆಧುನಿಕ ರೀತಿಯಲ್ಲಿ ಬೆಳೆಸೋದು, ಆ ಮಕ್ಕಳನ್ನು ತನ್ನಂತೆ ಉಳಿಸಿಕೊಳ್ಳುವುದು, ಅದು ಬಹಳ ದುಸ್ತರವಾದದ್ದು. ನಾವು ಕಂಡ ದಿನಗಳು ಇಷ್ಟೊಂದು ಸುಂದರ ಅಂತ ಇಲ್ಲ. ಹಿಂದೆ ಸಾಗ್ತಾ ಹೋಗ್ತೇವಲ್ಲ, ಅದೇ ದಿನಗಳು ಮತ್ತೊಮ್ಮೆ ಬರಲಿ ಅಂತ ಆಶಿಸ್ತಾ ಇದ್ದೇನೆ. ಏನಂತ ಹೇಳಿದ್ರೆ, ಈ ನಮ್ಮ ಸರ್ಕಾರಿ ಸಂಸ್ಥೆಗಳು ಮತ್ತು ಅನುದಾನಿತ ಸಂಸ್ಥೆಗಳು ಖಂಡಿತ ಬಲಗೊಳ್ಳಬೇಕು. ನನ್ನೊಂದಿಗೆ ಕಲಿಯುತ್ತಿರುವಂತಹ ಸಂದರ್ಭದಲ್ಲಿ ವೈದ್ಯನ ಮಗನು ಬರುತ್ತಿದ್ದ, ಬರುತ್ತಿದ್ರು. ಟೀಚರ್ ಮಗನು ಕೂಡ ನನ್ನೊಟ್ಟಿಗೆ ಇರ್ತಿದ್ದ, ಇಂಜಿನಿಯರ್ ಮಗಳು ಕೂಡ ನನ್ನೊಟ್ಟಿಗೆ ಇರ್ತಿದ್ರು. ಇಂತಹ ರೀತಿಯಲ್ಲಿ ಕೃಷಿಕನ ಮಗ, ಜಮೀನ್ದಾರನ ಮಗ ಎಲ್ಲರೂ ಕೂಡ ಆಶಯವನ್ನು ವಿದ್ಯೆಯ ಆಶಯವನ್ನು ಕೊಡ್ತಿದ್ದುದು ಕೇವಲ ಸರ್ಕಾರಿ ಮತ್ತು ಅನುದಾನಿತ ಸಂಸ್ಥೆಗಳು. ಇವುಗಳು ಬೆಳೆಯಬೇಕು ಅಂತ ಹೇಳಿದರೆ ನಮ್ಮಲ್ಲಿರುವಂತಹ ಮಾನಸಿಕತೆ ಏನಿದೆ ಅದನ್ನು ನಾವು ಖಂಡಿತ ಉಳಿಸಿಕೊಳ್ಬೇಕು. ಅದು ಪರಿವರ್ತನೆ ಆಗಬೇಕು. ಈ ಮಾನಸಿಕತೆ ಆಧಾರದ ಮೇಲೆ ಸಮಾಜವನ್ನು ನಾವು ಕಟ್ಟೋಣ. ಆಗ ಆಶೇಷ ನಾಯಿ ಅಂತ ಹೇಳಿದ್ರು ಜೋಶಿಯವರು. ಯಾಕಂತ ಹೇಳಿದ್ರೆ ಹಿಡಿದು ದಬಕ್ತಾರೆ, ಬೇರೆ ಶಾಲೆಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ. ಬಹುಶಃ ಇವತ್ತು ಮಾದರಿ ಶಾಲೆಗಳು ಇನ್ನೊಂದು ಯಾವುದನ್ನು ನಾವು ನಿರೂಪಿಸ್ತೇವೆ. ಆದರೆ ನಾನು ತಿಳಿದ ಮಟ್ಟಿಗೆ ಇವತ್ತು ಎಲ್ಲಿವರೆಗೆ ಅಂತ ಹೇಳಿದ್ರೆ ಪ್ರತಿಯೊಂದು ಶಾಲೆಗೆ ಅವಶ್ಯಕತೆಯಾಗಿ ಎಲ್ಲವೂ ಇದ್ರೂ ಕೂಡ ಒಂದು ವಾಹನದ ಅವಶ್ಯಕತೆ ಎಷ್ಟೊಂದು ಇದೆ ಎನ್ನುವುದಕ್ಕೆ ನಮ್ಮ ಮಾನಸಿಕತೆ ಎಷ್ಟೊಂದು ಬದಲಾವಣೆ ಆಗಿದೆ ಅಂತ ಹೇಳಿದರೆ, ಇವತ್ತು ಬೀಡಿಯ ಸೂಪನ್ನು ಹಿಡಿದುಕೊಂಡಂತಹ ತಾಯಿ ಆ ಬೀಡಿಯ ಸೂಪನ್ನು ಬಿಸಾಡಿಕೊಂಡು ಓಡಿಕೊಂಡು ತನ್ನ ಮಗುವನ್ನು ಟೆಂಪೋಗೆ ನಾನು ಸಾಗಿಸುವುದನ್ನು ನಾನು ನೋಡ್ತಾ ಇದ್ದೀನಿ. ಮನೆ ಬಾಗಿಲಿಗೆ ಟೆಂಪೋ ಬರುತ್ತೆ, ಅಲ್ಲಿಗೆ ಹೋಗುತ್ತೆ. ಹಿಂದೆ ಬರುವಾಗ ಆ ಮಗು ಟಾಟಾ ಮಾಡ್ತೇವೆ, ಹಿಂದೆ ಬರುವಾಗ ಕೂಡ ಅದೇ ರೀತಿಯಲ್ಲಿ ನಾವು ಮುಂದೆ ಹೋಗ್ತೀವಿ. ಆ ಮಗುವನ್ನು ಅಪ್ಪಿಕೊಂಡು ಮತ್ತೊಂದು ಕರೆತರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಿಂದ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚಿಸುವುದಕ್ಕೆ ಇದು ಒಂದು ಕಾರಣ ಆಗಬೇಕು. ಮತ್ತೊಂದು, ನಾವು ಸಂವೇದನಾಶೀಲರಾಗಿ ಖಂಡಿತವಾಗಿ ಅನುಭವವನ್ನು ಹಂಚಿಕೊಳ್ಳುವ ಕೆಲಸದ ದೊಂದಿಗೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿ ಬೇರೆ ರೀತಿಯಲ್ಲಿ ವಾಣಿಜ್ಯದ ಕ್ರಾಂತಿಯ ಥರದಲ್ಲಾಗಿದೆ. ಆ ರೀತಿಯಲ್ಲಿ ಆಗಬಾರ್ದು. ವಾಣಿಜ್ಯದ ಕ್ರಾಂತಿಯ ಬದಲಾಗಿ ನಿಜವಾದ ಅರ್ಥದ ಶೈಕ್ಷಣಿಕ ಕ್ರಾಂತಿ ಶುರುವಾಗದಂತೆ ಹೇಳುತ್ತಾ ನನ್ನ ಮಾತಿಗೆ ವಿರಾಮದ ಚುಕ್ಕೆ. ಜೈ ಬಾರಿ. ಅವರು ಇಲ್ಲ, ನಮ್ಮ ಖಾದರ್ ಸಾಹೇಬರು ಇಲ್ಲ. ಅವ್ರು ಹೇಳಿದ ವಿಚಾರಗಳು ನೀವೆಲ್ಲ ಕೇಳಿದಿರಿ. ಆ ವಿಚಾರಗಳಿಗೆ ನಾನು ಸ್ವಲ್ಪ ಮಾತಾಡಬೇಕು ಅಂತಿದ್ದೆ. ಜೋಶಿಯವರು ಇದ್ದರೆ ಚೆನ್ನಾಗಿತ್ತು ಅಂತ ನನಗೆ ಅನಿಸ್ತಾ ಇದೆ. ಅದು ವಿಚಾರ ನೀವು ಕೇಳ್ಕೊಂಡಿದ್ರಲ್ಲ, ಸಾಕು, ನಿಮ್ಮ ಎದುರಿಗೆ ಹೇಳ್ತೇನೆ ನಾನು. ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಮೊಹಮ್ಮದ್ ಮೌನೂರವರೇ,
ಅಧ್ಯಕ್ಷರು ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅನಿತಾ ಯಮುನಾಥ್ ಶೆಟ್ಟಿ ಅವರೇ, ಕೃಷಿ ಕೈಗಾರಿಕಾ ಸಮಿತಿಯ ಅಧ್ಯಕ್ಷರಾಗಿದ್ದಂಥ ಇಬ್ರಾಹಿಂರವರೇ, ವೇದಿಕೆ ಮೇಲೆ ಭಾಳಷ್ಟು ಜನ ಇದ್ದಾರೆ, ಹಾಗಾಗಿ ದಯಮಾಡಿ ಅನ್ಯತ್ರ ಭಾವಿಸಬೇಡಿ ಅಂತ ಹೇಳ್ತಾ, ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರು ಶಿವಶಂಕರ್ ಭಟ್ರವರೇ, ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜನಾಡಿ ಅವರೇ, ಪ್ರೌಢಶಾಲಾ ಸಹ ಶಿಕ್ಷಕರಿಂದ ಸ್ಟ್ಯಾನ್ಲಿ ಅವರವರವರೇ, ಗಣೇಶ್ ಅವರೇ, ಜಿಲ್ಲಾಧ್ಯಕ್ಷರು ದೈಹಿಕ ಶಿಕ್ಷಣ ಸಂಸ್ಥೆ, ಯುವರಾಜರವರೇ, ಜಿಲ್ಲಾಧ್ಯಕ್ಷರು ದಕ್ಷಿಣ ಗ್ರೇಡ್ 2, ರಾಮಕೃಷ್ಣ ಮಲ್ಲಾರ್ ಅವರೇ, ಜಗದೀಶ್ ಶೆಟ್ರೆ, MH ಮಲ್ಲಾರ್ ಅವರೇ, PD ಶೆಟ್ರೆ, ಜಯವಂತಿ ಫೋನ್ಸ್ ಅವರೇ, ಲಿಲ್ಲಿ ಫಾಸ್ವನ್ ಅವರೇ, ವೇದಿಕೆ ಮೇಲೆ ಆಶ್ರಯಿಸಾಗಿರ್ತಕ್ಕಂಥ ಎಲ್ಲ ಆತ್ಮೀಯ ಹಿರಿಯ ಕಿರಿಯ ನಮ್ಮ ಶಿಕ್ಷಕ ವರ್ಗದ ಪದಾಧಿಕಾರಿಗಳೇ, ಶಿಕ್ಷಕ ಬಂಧುಗಳೇ, ಪತ್ರಿಕಾ ಸ್ನೇಹಿತರೆ, ಈಗಾಗಲೇ ಹಿರಿಯರಾಗಿರ್ತಕ್ಕಂಥ ನಮ್ಮ ಜೋಶಿಯವರು ಮಾತನ್ನು ಕೂಡ ನಾವು ಕೇಳಿದ್ರಿ. ನಮ್ಮ ಮಾಜಿ ಜಿಲ್ಲಾ ಮಂತ್ರಿಗಳು ಮತ್ತು ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಜಿಲ್ಲಾ ಪಂಚಾಯತಿ CEO ಅವರು ದಯಮಾಡಿ ಕ್ಷಮಿಸಬೇಕು. ಜಿಲ್ಲಾ ಪಂಚಾಯತಿ ಈ ಫಂಕ್ಷನ್ಗೆ ಭಾಳ ಕಾರಣಕರ್ತರಾಗಿ ಭಾಳ ಕೆಲಸ ಮಾಡಿದ್ದಾರೆ ಅಂತ ನಮ್ಮ ಎಲ್ಲ ಸ್ನೇಹಿತರು ನಿಮ್ಮ ಕೊಡುಗೆ ಅಪಾರ ಅಂತ ಎಲ್ಲ ಹೇಳಿದ್ದಾರೆ. ಇದೇ ರೀತಿ ಶಿಕ್ಷಕರ ಬಗ್ಗೆ ಗೌರವ ಮತ್ತು ಪ್ರೀತಿ ವಿಶ್ವಾಸ ಯಾವಾಗಲೂ ಸದಾ ತಮ್ಮಲ್ಲಿ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ಜೋಶಿಯವರು ಮಾತನಾಡುವಾಗ ಹೇಳಿದ್ರು, ಒಂದು ಭಾಳ ಆತ್ಮೀಯತೆಯಿಂದ ಹೇಳಿದ್ರು, ಅವರ ತಾಯಿ ಆ ಅಕ್ಷರ ಕೂಡ ಗೊತ್ತಿಲ್ಲ ಅಂತೇಳಿ. ಆ ಅಕ್ಷರ ಗೊತ್ತಿಲ್ಲದಂಥ ಒಂದು ತಾಯಿ ಈ ನಾಡಿಗೆ ಜೋಶಿ ಅಂತವ್ರನ್ನ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ಆ ಪುಣ್ಯ ಅವರಿಗೆ ನಾವು ಎಲ್ಲ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಬೇಕಾಗ್ತದೆ. ಹಾಗಾಗಿ ಇಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, ಒಕಾಲ್ ವಿದ್ಯೆ ಮುಕ್ಕಾಲು ಬುದ್ಧಿ. ನಾವೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಹಳ್ಳಿಗಾಡಿನ ಬದುಕಿನಲ್ಲಿ ಬಂದಂಥವ್ರು, ಹಳ್ಳಿಗಾಡಿನ ಶಾಲೆಯಲ್ಲಿ ಕಲ್ತಂಥವ್ರು, ವೇದಿಕೆಯ ಮೇಲೆ ಇರ್ತಕ್ಕಂಥವ್ರು 100ಕ್ಕೆ 100 ಭಾಗ ನಾನಂತೂ ಅನ್ನಿಸ್ತೀನಿ ಸರ್ಕಾರಿ ಶಾಲೆಯಲ್ಲೇ ಕಲ್ತವ್ರು, ಮತ್ತು ಹಳ್ಳಿಗಾಡಿನಲ್ಲಿ ಶಾಲೆ ಮೇಷ್ಟ್ರು ಇದ್ದೆ, ಸ್ಕೂಲ್ ಇಲ್ಲ, ಸ್ಕೂಲ್ ಇದ್ದರೆ ಮೇಷ್ಟ್ರು ಇಲ್ಲ, ಅಂಥ ಶಾಲೆಯಲ್ಲಿ ಕಲಿತು ಇವತ್ತು ಅತ್ಯುತ್ತಮವಾದಂಥ IAS ಆಗಿರ್ತಕ್ಕಂಥ ನಮ್ಮ ಜಿಲ್ಲಾ ಪಂಚಾಯತ್ ಅವರು ಕೂಡ ಇವತ್ತು ಹಳ್ಳಿಗಾಡಿನ ಶಾಲೆಯಲ್ಲಿ ಕಲ್ತವ್ರು. ಅದಕ್ಕೆ ಸರ್ಕಾರಿ ಶಾಲೆಗಳು ಮತ್ತು ಬೇರೆ ಬೇರೆ ಶಾಲೆಗಳು ಕೀಳರಿಮೆ ಬೇಡ ಅಂತ ನಾವು ಯಾವಾಗಲೂ ಹೇಳ್ತೀವಿ. ನಾವು ಭಾಷಾಭಿಮಾನ ಇರಬೇಕು, ಅಂಧಾಭಿಮಾನ ಇರಬಾರ್ದು. ಭಾಷೆಯನ್ನು ಕಲಿಯದೇ ಇದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ ಅನ್ನೋ ವಿಚಾರ ನನಗೇನೆ ವೈಯಕ್ತಿಕವಾಗಿ ಭಾಳ ತೊಂದರೆ ಹೇಳ್ಬೇಕಂತೇಳಿ. ನೀವು ಕನ್ನಡ ಭಾಷೆಯನ್ನು ಕಲಿತು ಮೆರೆಸಬೇಕು ಅಂತೇಳಿ ನಮ್ಮೆಲ್ಲರಿಗೂ ಕೂಡ ಆಸೆ ಇದೆ. ಕನ್ನಡ ಭಾಷೆಯ ಶಾಲೆಯಲ್ಲಿ ಕಲಿಬೇಕು ಅಂತಲೂ ಕೂಡ ಆಸೆ ಇದೆ. ಯಾರು ಕನ್ನಡ ಶಾಲೆಯಲ್ಲಿ ಕಲಿಬೇಕು, ಕನ್ನಡ ಶಾಲೆಯ ಉಳಿಸ್ಬೇಕು ಅಂತ ಹೇಳ್ತಾರೆ, ಮೆಜಾರಿಟಿ 100ಕ್ಕೆ 90 ಭಾಗ ಅವ್ರ ಮಕ್ಕಳಾಗಲಿ ಅವ್ರ ಮೊಮ್ಮಕ್ಕಳಾಗಲಿ ಯಾರೂ ಕೂಡ ಕನ್ನಡ ಶಾಲೆಯಲ್ಲಿ ಕಳಿಸ್ತಾ ಇಲ್ಲ. ಈ ವೇದಿಕೆ ಮುಖಾಂತರ ನಾನು ಏನು ಬೇಕಾದ್ರೆ ಹೇಳ್ತೀನಿ, ಆದರೆ ವೇದಿಕೆ ಮುಖಾಂತರ ಹೇಳಿದ್ದನ್ನು ಕಾರ್ಯಗತ ಮಾಡಿ ತೋರಿಸ್ಬೇಕಲ್ಲ, ಅದು ಭಾಳ ಕಷ್ಟ ಕೆಲಸ ಆಗಿದ್ರು ಕೂಡ ಭಾಷಣ ಮಾತ್ರ ಮಾಡಬಾರ್ದು. ಇದು ರಾಜಕೀಯಕ್ಕೋಸ್ಕರ ಮಾತಾಡ್ತಕ್ಕಂಥ ವಿಚಾರ ಅಲ್ಲ, ಬೇರೆ ವಿಚಾರ. ಕನ್ನಡ ಶಾಲೆ ಉಳಿಸೋಕ್ಕಾಗದೆ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು 1000 ಇಂಗ್ಲಿಷ್ ಶಾಲೆಗೆ ಇವತ್ತು ಸರ್ಕಾರ ಆದೇಶವನ್ನು ನೀಡಿರ್ತಕ್ಕಂಥದ್ದು. ಪಬ್ಲಿಕ್ ಶಾಲೆಗಳನ್ನು ಶುರು ಮಾಡಿರ್ತಕ್ಕಂಥ ಉದ್ದೇಶನೇ ಅಷ್ಟು. ನಮ್ಮ ಮಕ್ಕಳು ಸರ್ಕಾರಿ ಶಾಲೆಗಳನ್ನು ಬಿಟ್ಟು ಬೇರೆ ಕಡೆ ಹೋಗಬಾರ್ದು. ಹಳ್ಳಿಗಾಡಿನ ಮಕ್ಕಳಿಗೂ ಕೂಡ, ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಇವತ್ತು ಉತ್ತಮವಾದ ಶಿಕ್ಷಣ ದೊರೆಯಬೇಕು ಅಂತ ಒಂದು ಕಾರ್ಯಕ್ಕೋಸ್ಕರ ಈ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಆಗಿದ್ರೆ, ಇಂಥ ಒಂದು ಸ್ಥಿತಿ ನಿರ್ಮಾಣ ಆಗಬೇಕಾದ್ರೆ ನಾವು 10 ಬಾರಿ ಯೋಚನೆ ಮಾಡಬೇಕಾಗ್ತದೆ. ನಿಮ್ಮಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಜನಪ್ರತಿನಿಧಿಗಳು, ಸರ್ಕಾರ ಯಾವ ರೀತಿ ಸ್ಪಂದಿಸ್ತಾ ಇದೆ, ನಮ್ಮ ಶಿಕ್ಷಕರು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಿಮ್ಮಗಳಿಗೆ 30-35 ವರ್ಷ ಸುದೀರ್ಘವಾದ ಸೇವೆಯನ್ನ ಈ ನಾಡಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ತಮ್ಮೆಲ್ಲ ಕಾರ್ಯಗಳನ್ನು ಬಿಟ್ಟು ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತಕ್ಕಂಥ ಅವರ ಏಳಿಗೆಗೋಸ್ಕರ, ಸಮಾಜದ ಏಳಿಗೆಗೋಸ್ಕರ ದುಡಿತಾ ಇರ್ತಕ್ಕಂಥ ನಮ್ಮ ಶಿಕ್ಷಕರಿಗೆ ಈ ಶಿಕ್ಷಕರ ದಿನಾಚರಣೆಯ ದಿನ ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಯಾವ ರೀತಿ ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ನ ಕೊಟ್ಟಿದ್ದೇವೆ, ಅವರ ಎಲ್ಲ ಸಮಸ್ಯೆಗಳಿಗೆ ಯಾವ ರೀತಿ ನಾವು ಸ್ಪಂದಿಸಿದ್ದೇವೆ ಅನ್ನೋ ವಿಚಾರವನ್ನು ನಾವು ಒಮ್ಮೆ ಅವಲೋಕನ ಮಾಡಿದ್ರೆ ಇದು ಬಹಳ ಅತ್ಯಂತ ವಿಷಾದ ಆಗ್ತದೆ, ನೋವಾಗ್ತದೆ ಅನ್ನೋ ವಿಚಾರನ ನಾನು ವೈಯಕ್ತಿಕವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಿಮ್ಮ
ಅಧ್ಯಕ್ಷರು ಶಿವಶಂಕರ್ ಭಟ್ರು ಕೆಲವು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದರು. ಇವತ್ತು ಕೂಡ ನಾವು ಅದರಿಂದ ಆಚೆ ಬಂದಿಲ್ವಲ್ಲ, ನಮ್ಮ ಸಮಸ್ಯೆಗಳೇ ಸುಳಿಯಲ್ಲಿ ಇದ್ದೀವಿ. ಆದರೆ ನಾವು ಕೆಲಸವನ್ನು ಮಾತ್ರ ನಿರಂತರವಾಗಿ ಕೆಲಸ ಎಲ್ಲೂ ಕುಂಠಿತ ಆಗದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದ್ರು ಕೂಡ ನಮ್ಮ ಸಮಸ್ಯೆಗಳಿಗೆ ಇನ್ನೂ ಕೂಡ ನಾವು ಸ್ವಾತಂತ್ರ್ಯ ಸೌಧ ಮೂಲಕ ಅಲ್ಲೆಲ್ಲ ಹೋಗಿ ಉಪವಾಸ ಕೂರೋ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿ ಮುಖಾಂತರ ನಾವು ಹೋಗಿ ಸ್ಟ್ರೈಕ್ ಮಾಡಿ ಪಡ್ಕೋಬೇಕಲ್ಲ ಅಂತೇಳಿ ಇವತ್ತು ನಮಗೆಲ್ಲ ಅಂಬೇಡ್ಕರ್ ಬುದ್ಧ ಕೊಟ್ಟಿದ್ದೀವಿ. ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕನ್ನು ಪಡೆಯೋದಕ್ಕೆ ಇನ್ನೂ ಕೂಡ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ನಮ್ಮ ಶಿಕ್ಷಕರು ಮಾಡಬೇಕು ಅಂತ ಹೇಳಿದ್ರೆ ಇಂಥ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಿ ಆದರೂ ಏನು ಫಲ ಅನ್ನೋ ವಿಚಾರವನ್ನು ಬಹಳ ಅತ್ಯಂತ ಗಂಭೀರವಾಗಿ ಅತ್ಯಂತ ನೋವಿನಿಂದ ನಾನು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ. ವಿಧಾನಸೌಧದ ಒಳಗೆ ನೋಡಿದ್ದೀನಿ, ಹೊರಗೂ ನೋಡಿದ್ದೀನಿ. ನಿಮ್ಮಿಂದ ನನ್ನಂತ ಒಂದು ಅನಾಮಧೇಯನ್ನ ನೀವು ಈ ಭಾಗದಲ್ಲಿ ಬುದ್ಧಿವಂತ ಶಿಕ್ಷಕರು ನೀವು ನನ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ರಲ್ಲಿ ನಿಮ್ಮ ಋಣ ಬಹಳಷ್ಟು ನನ್ನ ಮೇಲೆ. ಆ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದರೆ ಆಗ ನೀವು ಒಂದು ಆಯ್ಕೆ ಮಾಡಿದ್ರು ಕೂಡ ಒಂದು ಅರ್ಥ ಆಗ್ತದೆ, ಒಬ್ಬ ಸಾರ್ಥಕ ಆಗ್ತದೆ ಅಂತೇಳಿ ನಾನಾದರೂ ಕೂಡ ಭಾವನೆ ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ಅಂತೇಳಿ ನಿಮ್ಮ ಮುಂದೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾನು ಇವತ್ತು ಈಗಾಗಲೇ ಹೇಳ್ತಕ್ಕಂಥ ಸಂದರ್ಭ ಒಂದು ಇನ್ಕ್ರಿಮೆಂಟ್ ಅನ್ನು ಪಡಿಬೇಕಾದ್ರೆ ಪ್ರೌಢಶಾಲಾ ಶಿಕ್ಷಕರಿರ್ಬೋದು, ಪ್ರೈಮರಿ ಶಾಲಾ ಶಿಕ್ಷಕರಿರ್ಬೋದು, ಮತ್ತೆ ಕಾಲೇಜಿನವರು ಇರ್ಬೋದು, ಇವರೆಲ್ಲ ಅನೇಕ ಜನಪ್ರತಿನಿಧಿಗಳಿದ್ದಾರೆ. ನಮ್ಮ ಸ್ಟ್ಯಾಲಿನಿಂದ ಹಿಡಿದು ನಮ್ಮ ಶಿವಶಂಕರ್ ಭಟ್ರಿಂದ ಹಿಡಿದು ಎಲ್ಲ ಇಲ್ಲಿದ್ದಾರೆ, ಮಂಜನಾಡಿ ಇವರೆಲ್ಲ ಅನೇಕ ಬಾರಿ ಸ್ಟ್ರೈಕ್ನಲ್ಲಿ ಭಾಗವಹಿಸಿದಾಗ ನಾನು ಕೂಡ ಭಾಗವಹಿಸಿದ್ದೇನೆ. ಒಂದು ಇನ್ಕ್ರಿಮೆಂಟ್ ಅನ್ನು ಪಡೆಯಬೇಕಾದ್ರೆ ಹೋರಾಟದ ಮಾಡಿಯೇ ಪಡೆದ್ರಲ್ಲ ನೀವು. ಇದು ಸರ್ಕಾರದ ಕರ್ತವ್ಯ ಅಲ್ವಾ? ನಿಮ್ಮ ಕಾನೂನಲ್ಲಿ ನಿಮಗೆ ಅದು ಬರಬೇಕಾದಂಥ ಅಂಶ ಇಲ್ವಾ? ನಿಮ್ಮ ವೇತನ ಪರಿಷ್ಕರಣೆ ಆಗಬೇಕು ಅಂತ ವಿಚಾರದಲ್ಲಿ ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಹಕ್ಕಿಲ್ವಾ ಅನ್ನೋ ವಿಚಾರವನ್ನು ಸರ್ಕಾರ ನಾವು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಈಗಾಗಲೇ ನಾನೊಬ್ಬ ಜನಪ್ರತಿನಿಧಿ, ನಾನು ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ದೆ. ನಮ್ಮ ಈಗಾಗಲೇ ನಮ್ಮ ಖಾದರ್ ಸಾಹೇಬರು ಮಂತ್ರಿ ಆದವರು, ಶಾಸಕರಾದವರು, ಕೆಲಸ ಮಾಡ್ತಿರ್ತಕ್ಕಂಥವ್ರು, ಲೋಕಸಭಾ ಸದಸ್ಯರು ನಿಮ್ಮಿಂದ ಆಯ್ಕೆಯಾಗಿ ಹೋಗ್ತಾರೆ, ವಿಧಾನ ಪರಿಷತ್ತಿನ ಸದಸ್ಯರು ನಿಮ್ಮಿಂದ ಆಯ್ಕೆಯಾಗಿ ಹೋಗ್ತಾರೆ, ವಿಧಾನಸಭಾ ಸದಸ್ಯರು ನಿಮ್ಮಿಂದ ಆಯ್ಕೆಯಾಗಿ ಹೋಗ್ತಾರೆ. ಅವರಿಗೆ ಹೇಳ್ತಕ್ಕಂಥ ವಿಚಾರ ವೇತನ ಅಂತ ಎಲ್ಲೂ ಹೇಳೋದಿಲ್ಲ, ನಮ್ಮ ಸಂವಿಧಾನದಲ್ಲೂ ಕೂಡ ಹೇಳೋದಿಲ್ಲ, ಎಲ್ಲೂ ಕೂಡ ವೇತನ ಅಂತ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವು ಕೂಡ ಕೆಲಸ ಮಾಡ್ತಾ ಇದ್ದೀರಿ. ನೀವು ಮಾಡ್ತಕ್ಕಂಥ ಸೇವೆ 35 ವರ್ಷ ಸೇವೆ. ನನಗೆ 5 ವರ್ಷ ಸಿಕ್ಕಂಥ ಅವಕಾಶ 5 ವರ್ಷದಲ್ಲಿ ಎಕ್ಸ್ ಆಗ್ಬೋದು, ಮತ್ತೆ ಆಯ್ಕೆ ಆಗ್ಬೋದು, ಅಥವಾ ಒಂದೇ ವರ್ಷಕ್ಕೆ ನನ್ನ ಅಧಿಕಾರ ಹೋಗ್ಬೋದು. ಆದರೆ 35 ವರ್ಷ ಸೇವೆ ಮಾಡಿದಂಥವರಿಗೆ ಸಿಗ್ತಕ್ಕಂಥ ಪ್ರತಿಫಲ ಯಾವ ರೀತಿ ಇದೆ, 5 ವರ್ಷ ಕೆಲಸ ಮಾಡ್ತಕ್ಕಂಥ ನಮ್ಮಂತ ಜನಪ್ರತಿನಿಧಿಗಳು ಸಿಗ್ತಕ್ಕಂಥ ಪ್ರತಿಫಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಿದೆ ಅನ್ನೋ ವಿಚಾರವನ್ನು ಇವತ್ತು ಶಿಕ್ಷಣ ದಿನಾಚರಣೆಯ ದಿನ ನಾವು ಇವತ್ತು ಚರ್ಚೆ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ. ಇವತ್ತು ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗ್ತೀರಿ, ನಮಗೆಲ್ಲ ವೇತನ ಪರಿಷ್ಕರಣೆ ಅಲ್ಲ, ಗೌರವಧನ ಹೆಚ್ಚಳ. ಗೌರವಧನ 5 ವರ್ಷದಲ್ಲಿ ನನಗೆ ಗೊತ್ತಿಲ್ಲ, ನಮಗೆ ಗೊತ್ತಿರೋದಿಲ್ಲ, 3 ಬಾರಿ ವೇತನ ನಮಗೆ ಪರಿಷ್ಕರಣೆ ಆಗ್ತದೆ, ಗೌರವಧನ ಹೆಚ್ಚಾಗ್ತದೆ. ಅದು ಇನ್ ಲ್ಯಾಕ್ಸ್ ಆಫ್ ರುಪೀಸ್ ಎಲ್ಲ ಆಗ್ತದೆ. ವಿಧಾನ ಪರಿಷತ್ನಲ್ಲಿ ನಾನು ಕೆಲಸ ಮಾಡೋದು ನನಗೂ ಆಗ್ತದೆ, ವಿಧಾನಸಭೆಯಲ್ಲಿ ಇರ್ತಕ್ಕಂಥ ಶಾಸಕರಿಗೂ ಆಗ್ತದೆ. ಜೊತೆಯಲ್ಲಿ ನಾನು ಇವತ್ತು ನಾಳೆ ಬೆಳಗ್ಗೆ ಎಕ್ಸ್ ಆದರೆ ನನಗೆ ಮೋರ್ ದ್ಯಾನ್ 50% ಮೇಲೆ ನನಗೆ ಪಿಂಚಣಿ ಸಿಗ್ತದೆ. ಜೊತೆಯಲ್ಲಿ ಆರೋಗ್ಯ ದೃಷ್ಟಿಯಿಂದ ನನಗೆ ಪ್ರತಿ ತಿಂಗಳು 20,000 ರೂಪಾಯಿ ನನ್ನ ಅಕೌಂಟಿಗೆ ಬರ್ತದೆ. ನಾನು ಮಾಜಿ ಆದರೆ, ನಾನು ಸತ್ತು ಹೋದರೆ ನನ್ನ ಹೆಂಡತಿ ಮಕ್ಕಳಿಗೆ ಬರ್ತದೆ. ಆದರೆ ನೀವು ಕೆಲಸ ಮಾಡ್ತಕ್ಕಂಥದ್ದು ನಿಮಗೆ ಯಾವ ರೀತಿ ಬರ್ತಾ ಇದೆ ಅನ್ನೋ ವಿಚಾರವನ್ನು ಅವಲೋಕನ ಮಾಡಬೇಕಾಗ್ತದೆ. ನಮ್ಮ ಗೌರವಧನ ಹೆಚ್ಚಳ ಆಗಬೇಕಾದ್ರೆ ಎಲ್ಲೂ ಚರ್ಚೆ ಆಗಲ್ಲ ರೀ. ಪಾರ್ಲಿಮೆಂಟ್ ಅಲ್ಲೂ ಚರ್ಚೆ ಆಗಲ್ಲ, ವಿಧಾನಸೌಧದಲ್ಲೂ ಚರ್ಚೆ ಆಗಲ್ಲ, ವಿಧಾನ ಪರಿಷತ್ತಲ್ಲೂ ಆಗೋದಿಲ್ಲ. ಪಾಸ್ 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 ಪಾಸ್. ಆದರೆ ನೀವು ಬಂದು ಉಪವಾಸ ಹೋಗ್ಬೇಕಾಗ್ತದೆ ನಿಮ್ಮ ವೇತನವನ್ನು ಮಾಡಬೇಕಾದ್ರೆ. ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ನಾನು ಅತ್ಯಂತ ನೋವಿನಿಂದ ಇದನ್ನು ವಿಧಾನ ಪರಿಷತ್ತಲ್ಲೂ ಕೂಡ ನಾನು ಮಾತಾಡಿದ್ದೀನಿ. ಮೊದಲನೇ ದಿನನೇ 45 ನಿಮಿಷ ನಿಮ್ಮ ಬಗ್ಗೆ ನಾನು ಮಾತಾಡಿದ್ದೀನಿ, ಶಿಕ್ಷಕರ ಬಗ್ಗೆ ಮಾತಾಡಿದ್ದೀನಿ. ವೆರಿ ಫಸ್ಟ್ ಇನ್ಸ್ಟೆನ್ಸ್ ಅಲ್ಲಿ ನಾನು ಮಾತಾಡಿದ್ದೀನಿ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನನಗೆ ವಾರಕ್ಕೆ ಒಂದು ಮೀಟಿಂಗ್ ಇದೆ ಕಮಿಟಿಯಲ್ಲಿ ವಾರಕ್ಕೆ ಒಂದು ಮೀಟಿಂಗ್ ಇದೆ. ನನಗೆ ತಾಕತ್ತಿದ್ರೆ ಇನ್ನೂ 2 ಮೀಟಿಂಗ್ ಹಾಕ್ಸ್ಕೋಬಹುದು, ಯಾರ್ಯಾರ ಶಕ್ತಿ ಅನುಸಾರ. ಕನಿಷ್ಠ ಒಂದು ಮೀಟಿಂಗ್ ಅಂತೂ ಇದೇ ಇರ್ತದೆ ಒಬ್ಬ ಶಾಸಕನಿಗೆ. ಒಂದು ಮೀಟಿಂಗ್ ನಾನು ಅಟೆಂಡ್ ಮಾಡಿದರೆ ಮೀಟಿಂಗ್ ಮುಗಿಯೋ ಟೈಮಿಗೆ ಹೋಗಿ ಸೈನ್ ಹಾಕಿದ್ರು ನನಗೆ 40,000 ಕೊಡ್ತಾರೆ. ಎಷ್ಟು ಕೊಡ್ತಾರೆ? 40,000 ಕೊಡ್ತಾರೆ. ನಾನು ಈ ವೇದಿಕೆ ಮುಖಾಂತರ ನಾನು ಸುಳ್ಳು ಹೇಳಿ ಏನು ಆಗಬೇಕಾಗಿಲ್ಲ. ನನ್ನ ಅಪ್ಪ 3 ಬಾರಿ ಶಾಸಕರಿದ್ದಾರೆ. ನನ್ನ ಅಣ್ಣ ಇವತ್ತು ವಿಧಾನ ಪರಿಷತ್ತಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವನು ಕೂಡ, ನನ್ನ ಅಣ್ಣ ಕೂಡ ವಿಧಾನ ಪರಿಷತ್ತಿನ
ಉಪಸಭಾಪತಿಯಾಗಿ ಡೆಪ್ಟಿ ಸ್ಪೀಕರ್ ಆಗಿ ಕೆಲಸ ಮಾಡ್ತಾರೆ. ಅಣ್ಣ ತಮ್ಮ ಕೆಲಸ ಮಾಡ್ತಾ ಇರ್ತಕ್ಕಂಥ ಇಷ್ಟು ವರ್ಷ ಸ್ವತಂತ್ರ ಬಂದಾಗ ಇಷ್ಟು ವರ್ಷದ ದಿವಸ ಮೊದಲನೇ ಅವಕಾಶ ನಮ್ಮ ಅಣ್ಣ ತಮ್ಮ ಇಬ್ಬರಿಗೆ ವಿಧಾನ ಪರಿಷತ್ತಲ್ಲಿ ಸಿಕ್ಕಿದೆ. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ನನ್ನ ತಂದೆ 3 ಬಾರಿ ಶಾಸಕರಿಗೆ ರಿಟೈರ್ಡ್ ಆಗಿ ಹೋದ್ರೆ 80,000 ರೂಪಾಯಿ ಪೆನ್ಷನ್ ನಮ್ಮ ತಾಯಿಗೆ ಬರ್ತದೆ, ನಮ್ಮ ಮನೆಗೆ ಬರ್ತಾ ಇತ್ತು. ಈಗ ಇಬ್ರು ಇಲ್ಲ. ಈ ನನಗೆ ಪಿಂಚಣಿ ಅವಶ್ಯಕತೆ ನಮ್ಮ ಕುಟುಂಬಕ್ಕೆ ಇದೆಯೇ? ನಾನು ತಿರುಗೋದ್ಮೇಲೆ ನನಗೆ ಪಿಂಚಣಿ ಅವಶ್ಯಕತೆ ನನಗಿದೆಯೇ? ನೀವು 34 ವರ್ಷ ಸೇವೆ ಮಾಡಿ ಆಚೆ ಹೋಗ್ಬೇಕಾದ್ರೆ ಪಿಂಚಣಿ ಇಲ್ಲದೆ ನೀವು ಆಚೆ ಹೋಗ್ಬೇಕು. NPS ಅಂತ ಮಾಡಿದಾರಲ್ಲ, ಈ ಕರಾಳ ಶಾಸನವನ್ನು ತರಬೇಕಾದ್ರೆ ವಿಧಾನಸೌಧದಲ್ಲಿ, ವಿಧಾನ ಪರಿಷತ್ನಲ್ಲಿ, ಲೋಕಸಭೆಯಲ್ಲಿ ಕೂತಿರಲಿಲ್ವ ನಿಮ್ಮ ಪ್ರತಿನಿಧಿಗಳು? ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲಿಲ್ಲ? ಇವತ್ತು ನಿಮ್ಮ ಜೊತೆ ಬಂದು ನಾನು ಸ್ಟ್ರೈಕ್ ಮಾಡ್ತೀನಿ, ಲೋಕಸಭಾ ಸದಸ್ಯರು ಬಂದು ಸ್ಟ್ರೈಕ್ ಮಾಡ್ತಾರೆ. ಈ ವಿಷಯ ಬಂದಾಗ ಏನು ಮಾಡ್ತಾ ಇದ್ದೀವಿ? ಇಂಥ ಕರಾಳ ಶಾಸನವನ್ನು ತರಬೇಕಾದ್ರೆ ನೀವು ಯಾಕೆ ಪ್ರತಿರೋಧ ಮಾಡಲಿಲ್ಲ? ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲಿಲ್ಲ ಅನ್ನೋ ವಿಚಾರವನ್ನ ಇವತ್ತು ನಾನು ಎಲ್ಲರಿಗೂ ಕೇಳಕೊಳ್ತೇವೆ. ನೀವು ಕೂಡ ನಮಗೆ ಕೇಳಬೇಕಾಗ್ತದೆ. ಇವತ್ತು ಇದು ರಾಜಕೀಯದ ಭಾಷಣ ಅಲ್ಲ, ಯಾರನ್ನು ದೂರಿ ನಾನು ಮಾತಾಡ್ತಾ ಇಲ್ಲ ನಾನು. ಹಾಗಾಗಿ ನಿಮ್ಮ ಎದುರಿಗೆ ನಾನು ಮಾತಾಡೋದು ಒಂದು ವಿಚಾರ ಇರ್ತದೆ, ಹೊರಗಡೆ ಹೋಗಿ ಮಾತಾಡ್ತಕ್ಕಂಥದ್ದು ಒಂದು ವಿಚಾರ ಇರ್ತದೆ. ವಿಧಾನಸೌಧ ಒಳಗೂ ಹಾಗೆ ಇರಬೇಕು, ಹೊರಗೂ ಹಾಗೆ ಇರಬೇಕು. ನಿಮ್ಮ ಪ್ರತಿನಿಧಿ ಅಂತ ಹೇಳಿದ್ಮೇಲೆ ನಿಮ್ಮ ಪರವಾಗಿಯೇ ನಾನು ಕೆಲಸ ಮಾಡಬೇಕಾಗ್ತದೆ. ಇವತ್ತು ನಾವೆಲ್ಲ B.Ed ಶಿಕ್ಷಣದ ಬಗ್ಗೆ, ಗ್ರಾಜ್ಯುಯೇಟ್ ಟೀಚರ್ಸ್ ಬಗ್ಗೆ ಮಾತಾಡಿದ್ವಿ. ನಾನು ಮೊನ್ನೆ ಕಳೆದ 4-5 ತಿಂಗಳಲ್ಲಿ B.Ed ಟ್ರೈನಿಂಗ್ ಕಳಿಸಿದ್ರು ಬಹಳಷ್ಟು ಜನ ಶಿಕ್ಷಕರಿಗೆ. B.Ed ಟ್ರೈನಿಂಗ್ ಆಯಿತು, ಶಿಕ್ಷಕರಾಗಿದ್ದಾಗಲೇ B.Ed ಟ್ರೈನಿಂಗ್ ಆಯಿತು. ಆದರೆ ಅವರಿಗೆ ಶಿಕ್ಷಣ ಕೆಲಸ ಕೊಡ್ಬೇಕಾದ್ರೆ ನೀವು ಹೇಳ್ಬೇಕಾಯ್ತು B.Ed ಶಿಕ್ಷಣ ಕಡ್ಡಾಯ ಅಲ್ಲ. ನೀವು ಯಾಕೆ ಹೇಳಿಲ್ಲ? ಸರ್ಕಾರದಲ್ಲಿ ಅಧಿಕಾರಿಗಳಿರ್ಲಿಲ್ವಾ? ಕಾನೂನು ಇರಲಿಲ್ವಾ? ಈಗ ನಿಮಗೆ ಜ್ಞಾನೋದಯ ಆಯ್ತಾ B.Ed ಶಿಕ್ಷಕ ಕಡ್ಡಾಯವಾಗಿ ಬೇಕು ಅಂತ? ಆಯ್ತು, ನೀವು ಕಳಿಸಿ, ನಾವು B.Ed ಕಲಿಯೋದಕ್ಕೆ ನಾವು ತಯಾರಿದ್ದೀವಿ. ಕಲಿತಾದ್ಮೇಲೆ ಹೇಳ್ತೀವಿ, ಕಲಿಯೋಕ್ಕೆ 2 ವರ್ಷ ಹೋದ್ರೆ ನಿಮಗೆ ಸಂಬಳ ಕೊಡಲ್ಲ, 50% ಕೊಡ್ತೀವಿ. ಇದೆಲ್ಲ ಶಿಕ್ಷಕರು ಬಿಟ್ರೆ, ನಾನು ಮಾನ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಚರ್ಚೆ ಮಾಡಿದಾಗ, ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದಾಗ, ನೀವು ಕಡ್ಡಾಯ 2 ವರ್ಷ ಅವರು ಕಲ್ತಿದ್ದಾರೆ, B.Ed ಶಿಕ್ಷಣ ಕಲಿತು ಆಚೆ ಹೋಗ್ತಾ ಇದ್ದಾರೆ, ವಾಪಸ್ ಅವರು ಮರು ಡ್ಯೂಟಿ ಮಾಡ್ತಾ ಇದ್ದಾರೆ, ನೀವು 2 ವರ್ಷದ ಸಂಬಳ ಕೊಡಬೇಕು ಅಂತೇಳಿ ಏಕಕಾಲದಲ್ಲಿ 2 ವರ್ಷದ ಸಂಬಳವನ್ನು ನಾನು ಕೊಡಿಸಿರ್ತಕ್ಕಂಥ ಉದಾಹರಣೆ ನಿಮ್ಮ ಮುಂದೆ ಇದೆ. ಬಡ್ತಿ ಶಿಕ್ಷಕರಿಗೆ ಕೊಡುವಾಗ ಎಷ್ಟು ರೇಷಿಯೋ ಕೊಡಬೇಕಾಯಿತು? 2008. ಹೌದೇನು? ಇಡೀ ಬಡ್ತಿ ಶಿಕ್ಷಕರಿಗೆ ವಾಪಸ್ಸು ಇನ್ಕ್ರಿಮೆಂಟ್ ಅನ್ನು ಕೊಟ್ಟು ಅವರಿಗೆ ಕಳಿಸ್ತಕ್ಕಂಥ ಕೆಲಸ ಆಯಿತು. ಈಗ ಉಳಿದಿರ್ತಕ್ಕಂಥದ್ದು ನೇರ ನೇಮಕಾತಿಯನ್ನು. ನೇರ ನೇಮಕಾತಿಯರಿಗೆ ಕೊಡಬೇಕು ಬೇಡ? ಅದು ಹೇಳಿದ್ರೆ ಕಾನೂನು ಅಡ್ಡಿ ಬರ್ತದೆ ಅಂತ ಹೇಳಿದ್ರೆ, ಇದೆಲ್ಲ ನಾನು ಖಂಡಿತ ಬೇಜಾರು ಮಾಡಬಾರ್ದು. ನಮ್ಮ CEO ಅವರಿಗೆ ಕೂತಿದ್ದಾರೆ, IAS ಅಧಿಕಾರಿಗಳು ಸ್ವಲ್ಪ ಮಟ್ಟಿಗೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ, ಕೆಳಗಡೆ ಕೆಲಸ ಮಾಡ್ತಕ್ಕಂಥ ನೌಕರರ ಬಗ್ಗೆ ಸ್ವಲ್ಪ ಚಿಂತನೆ ಇರಬೇಕಾಗ್ತದೆ, ಪ್ರಾಕ್ಟಿಕಲ್ ರಿಯಾಲಿಟಿ ಇರಬೇಕಾಗ್ತದೆ. ಪ್ರಾಕ್ಟಿಕಲ್ ಇಂದ ಬಂದ ಮನುಷ್ಯ ಖಂಡಿತ ಅದರ ಬಗ್ಗೆ ಆಲೋಚನೆ ಮಾಡ್ತಾರೆ. ಹಾಗಾಗಿ ಅವರಿಗೆ ಈ ವರ್ಗಾವಣೆ ನೀತಿನೂ ಅದೇ, ABC ವಲಯ ಮಾಡಿದ್ರು ಅದೇ ನೀತಿ. ಈಗೇನಾಗಿದೆ, ನಾವು ಬಂದ ರಾಜಕಾರಣಿಗಳು 4 ಜನ ಬಂದು IAS ಅಧಿಕಾರಿಗಳು ಈ ರೀತಿ ಉಂಟ್ರಿ, ಆ ರೀತಿ ಉಂಟು ಅಂತ ಹೇಳಿದ್ರೆ ನಾವು ತಲೆದೂಗಿ ಅವ್ರ ಜೊತೆನಲ್ಲಿ ಹೋಗ್ತೀವಿ, ನಿಮ್ಮನ್ನು ಕೈ ಬಿಟ್ಕೊಡ್ತೀವಿ. ವಲಯ ವರ್ಗೀಕರಣ ಮಾಡ್ಬೇಕಾದ್ರೆ ನೀವು ಮಂಗಳೂರನ್ನು ಒಂದೇ ಮಾಡ್ತೀರಿ, ಬಂಟ್ವಾಳನು ಒಂದೇ ಮಾಡ್ತೀರಿ, ಸರಿನಾ? ಇಲ್ಲಿಂದ ಮಂಗಳೂರಿನ ಒಂದು ಶಾಲೆ ಇದೆ, ಅಲ್ಲಿಗೆ ಹೋಗ್ಬೇಕಾದ್ರೆ ದೋಣಿಯಲ್ಲಿ ಹೋಗ್ಬೇಕು. ಹೌದೇನ್ರಿ ಶಿವರಾಮಯ್ಯ? ಬೇರೆ ಅದನ್ನ A ವಲಯದಲ್ಲಿ ಇಟ್ಟಿದ್ದೀರಿ ನೀವು. ಬೇರೆ ಹೋಗೋದಿಲ್ಲ ಅಲ್ಲಿಗೆ. ಎಂತ ಹೋಗ್ಬೇಕು? ಯಾಕೆಂದ್ರೆ ಕಾರ್ಪೊರೇಷನ್ ಸೇರುತ್ತೆ. ನಿಮ್ಗೆ ಗೊತ್ತಿಲ್ವಾ ಶಾಲೆ ಎಲ್ಲಿದೆ? ಆ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಣಕ್ಕೆ ಎಷ್ಟು ಕಷ್ಟ ಇದೆ ಅನ್ನೋ ವಿಚಾರ ನಿಮಗೆ ಗೊತ್ತಿಲ್ವಾ? ಅಧಿಕಾರಿಗಳಾದವರಿಗೆ ಅದನ್ನು A ವಲಯದಲ್ಲಿ ಇಟ್ಟಿದ್ದೀವಿ, ಅದನ್ನ A ವಲಯ ಅದನ್ನು ಕನ್ಸಿಡರ್ ಮಾಡ್ತೀವಿ. ಇದು ಎಷ್ಟರ ಮಟ್ಟಿಗೆ ಸರಿ ಇದೆ ನೋಡಿ. ಇಂಥ ಅವೈಜ್ಞಾನಿಕ ತೀರ್ಮಾನಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕಾಗ್ತದೆ. ನಿಮಗೆ ಗೊತ್ತಿಲ್ಲ ಅಂದರೆ ಹೇಳಿದನ್ನ ಕೇಳ್ಕೋಬೇಕು, ಕೇಳಿ ಅದನ್ನ ಮೇಲೆ ತಿಳಿಸ್ತಕ್ಕಂಥ ಕೆಲಸ ನಾನು ಮಾಡಬೇಕಾಗ್ತದೆ. ಅನೇಕ ಜನ ಅಬ್ಜೆಕ್ಷನ್ ಹಾಕಿದ್ರು. ಅಬ್ಜೆಕ್ಷನ್ ಹಾಕಿದಂಥ ಸಂದರ್ಭದಲ್ಲಿ ಸುಮಾರು ಒಂದು 20-30 ಜನ ಶಿಕ್ಷಕರಿಗೆ ಆ ಅಬ್ಜೆಕ್ಷನ್ ಮೇಲೆ ಮತ್ತೆ ವಾಪಸ್ ಅವರಿಗೆ ಬೇರೆ ಬೇರೆ ಜಾಗಗಳನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಆದರೆ ಇನ್ನೂ ಕೂಡ ನೋವಿನಲ್ಲಿದ್ದಾರೆ. ಬೆಳಗ್ಗೆ ಒಂದು 100 ಜನ ಶಿಕ್ಷಕರು ನನ್ನ ಆಫೀಸಿಗೆ ಬಂದಿದ್ರು, ಇಲ್ಲೇ ಮಂಗಳೂರು ಆಫೀಸಿಗೆ. ಅವ್ರು ಹೇಳ್ತಕ್ಕಂಥ ವಿಚಾರಗಳನ್ನು ಕೇಳಿದರೆ, ಈಗ ಪತಿ ಪತ್ನಿ ಪ್ರಕರಣ ನಮಗೇನು ಬೇಜಾರಿಲ್ಲ, ಗಂಡ ಹೆಂಡತಿ ಒಟ್ಟಿಗೆ ಇರಬೇಕು, ಗಂಡ ಹೆಂಡತಿ ಬೇರೆ ಮಾಡ್ಬೇಕಂತ ನಾವಿಲ್ಲ. ಅದೇ ರೀತಿ ಶಿಕ್ಷಕರು 10 ವರ್ಷ ಕೆಲಸ ಮಾಡಿದ್ದಾರೆ C ವಲಯದಲ್ಲಿ, 20 ವರ್ಷ ಕೆಲಸ ಮಾಡಿದ್ದಾರೆ. ನಾನು ಅಲ್ಲಿಗೆ ಹೋಗ್ಬೇಕು, ಆಚೆ ಹೋಗ್ಬೇಕು ನಾನು. ಆದರೆ ಕಡ್ಡಾಯ A ವಲಯದಲ್ಲಿ ಇದ್ದವರಿಗೆ ಮಾತ್ರ ಕಡ್ಡಾಯ, C ವಲಯದಲ್ಲಿ ಕಡ್ಡಾಯ ಅಂತ ಹೇಳಿದರೆ ಯಾವ
ಸಿ ವಲಯ ಜಾಗ ಖಾಲಿ ಆದರೆ ತಾನೇ ಎ ವಲಯದಲ್ಲಿ ಬರೋಕ್ಕಾಗಲ್ಲ. ಸಿ ವಲಯದವರು ಕೋರಿಕೆ ಮೇಲೆ ವರ್ಗಾವಣೆ ಅಂತೆ, ಎ ವಲಯದವರು ಕಡ್ಡಾಯ ವರ್ಗಾವಣೆ ಅಂತೆ. ಇಂಥ ರೀತಿಗಳನ್ನು ತಿದ್ದುಪಡಿ ಮಾಡಿ ಅಂತ ನಿನ್ನೆ ಕೂಡ ನಾನು ಸುರೇಶ್ ಕುಮಾರ್ ಅವರು ಮಾತಾಡಿದ್ದೀನಿ, ಮಂತ್ರಿಗಳ ಹತ್ರ ಮಾತಾಡಿದ್ದೀನಿ. 11ನೇ ತಾರೀಕು ಮೀಟಿಂಗ್ ಕರೆದಿದ್ದಾರೆ. ಖಂಡಿತ ನೀವ್ಯಾರೂ ಕೂಡ ದುತ್ತಿಗಿಡಬೇಕಾದಿಲ್ಲ. ಶಿಕ್ಷಕರ ಅನೇಕ ಜಲವಂತ ಸಮಸ್ಯೆಗಳಿಗೆ ಒತ್ತು ಕೊಟ್ಟು ಕೆಲಸ ಮಾಡ್ತಕ್ಕಂಥ ಕೆಲಸಕ್ಕೋಸ್ಕರನೇ ನೀವು ನನ್ನನ್ನು ಆಯ್ಕೆ ಮಾಡಿ ಕಳಿಸಿದ್ರಿ. ಖಂಡಿತ ಕಾಯ ವಾಚ ಮನಸ್ಸ ವಿಧಾನಸಭೆ ಒಳಗೆ ಮತ್ತು ಹೊರಗೆ ನಿಮ್ಮ ಪ್ರತಿನಿಧಿಯಾಗಿ ಪ್ಯೂರ್ ನಿಮ್ಮ ಪ್ರತಿನಿಧಿಯಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಬೇರೆ ಬೇರೆ ವಿಚಾರಗಳು ಬಹಳಷ್ಟು ವಿಚಾರ ಇದೆ ನೋಡಿ. ವರದಿ ಮಾಡಿ ನೀವು ಹೇಳಿದ್ರೆ ಆಯೋಗ ಮಾಡಿ ಅಂತ ಹೇಳಿದ್ರೆ ನಮ್ಮ ಶಿಕ್ಷಕರ ಪ್ರತಿನಿಧಿಗಳಿರು. ಕುಮಾರ ನಾಯಕರು ವರದಿ ಯಾರು ಮಾಡಿದ್ರು? ಆಯೋಗ ಯಾರು ರಚನೆ ಮಾಡಿದ್ರು? ಸರ್ಕಾರ ಮಾಡಲಿಲ್ವಾ? ಒಂದ್ಸರಿ ಸರ್ಕಾರ ನಂಬಿಕೆ ಇಟ್ಟು ಕುಮಾರ ನಾಯಕರು ವರದಿ ತಯಾರಾದ್ಮೇಲೆ ವರದಿಯನ್ನು ಅಕ್ಸೆಪ್ಟ್ ಮಾಡಿದ್ರಲ್ಲ ನೀವು, ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಲ್ವಾ? ಕುಮಾರ ನಾಯಕರು ವರದಿ ಈ ರೀತಿ ಬರಬೇಕು ಅಂತ ನೀವು ಹೇಳಿದ್ರ, ವರದಿ ಕೊಟ್ಟಾದ್ಮೇಲೆ ಅದು ಇಂಪ್ಲಿಮೆಂಟ್ ಮಾಡ್ಬೇಕಾದ ಬೌಂಡ್ ಡ್ಯೂಟಿ ಆಗಲಿದೆ, ಸರ್ಕಾರ ಡ್ಯೂಟಿ ಇದೆಯಲ್ವಾ? ಮತ್ತೆ ಕುಮಾರ ನಾಯಕರು ವರದಿ ಮಾಡಿ ಅಂತ ನೀವು ಹೋಗಿ ಅಲ್ಲಿ ಹೋಗಿ ಸ್ಟ್ರೈಕ್ ಕೊಡ್ಬೇಕು. ಎಂತ ವಿಪರ್ಯಾಸ! ವರದಿಯನ್ನು ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಸರ್ಕಾರ ಮಾಡ್ಬೇಕಲ್ವಾ? ಹಾಗೆ ನೀವು ವರದಿಯನ್ನು ಇಂಪ್ಲಿಮೆಂಟ್ ಮಾಡಕ್ ಆಗದೆ ಇದ್ರೆ ಈ ಆಯೋಗವನ್ನು ಯಾಕೆ ರಚನೆ ಮಾಡಿದ್ರಿ? ಆ ಅಧಿಕಾರಿನ ಯಾಕೆ ನೇಮಕ ಮಾಡಿದ್ರಿ? ಮತ್ತೆ ಬಂದು ನೀವು ಕೂರ್ಬೇಕು ಅಂತ ಹೇಳಿ. ಹಾಗಾಗಿ ಈ ಆಯೋಗಗಳಲ್ಲಿ ಮತ್ತೆ ಇಂಥ ಇದುಗಳನ್ನು ಮಾಡೋ ವಿಚಾರದಲ್ಲಿ ಇಂಪ್ಲಿಮೆಂಟೇಷನ್ ಮಾಡೋಂಥ ಮನಸ್ಥಿತಿ ಇದ್ದರೆ ಮಾತ್ರ ಇಂಥ ಆಯೋಗಗಳು ಇಂಥ ರಿಪೋರ್ಟ್ಗಳಿಗೆ ಒಂದು ವ್ಯಾಲ್ಯೂ ಸಿಗ್ತದೆ, ಆಗ ನ್ಯಾಯ ಕೂಡ ಸಿಗ್ತದೆ ಅಂತೇಳಿ ನಾನಾದರೂ ಕೂಡ ಭಾವಿಸಿನಿ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗ್ತದೆ. ಹಾಗಾಗಿ ಈಗ ಗೆಸ್ಟ್ ಲೆಕ್ಚರ್ಸು ಪಾಪ ಒದ್ದಾಡಿ ಸಾಯ್ತಾ ಇದ್ದಾರೆ. ಗೆಸ್ಟ್ ಲೆಕ್ಚರ್ಸ್ ಈಗ ಹೇಳಿದ್ರು ಗೆಸ್ಟ್ ಲೆಕ್ಚರ್ಸ್ ಕೊಡ್ಬೇಕಂತ ಹೇಳಿದ್ದಾರೆ. 8,000 ಸಂಬಳ, 8,500 ಸಂಬಳ. ಇವತ್ತು ನಮ್ಮ ಮನೆಯಲ್ಲಿ ಸುಮ್ಮನೆ ಬಂದು ಹೋಗ್ತಾರಲ್ಲ, ಮನೆಯಲ್ಲಿ ಕೆಲಸಕ್ಕೆ ಬಂದು ಹೋಗ್ತಾರಲ್ಲ, ಅವರು 2,000 ಸಂಬಳ ತಗೊಳ್ತಾರೆ. ಇವತ್ತು ಅವ್ರು MA ಮಾಡಿ, ಅವರಿಗೆ ಏನು PhD ಮಾಡಿ, ಅವರಿಗೆ ಮತ್ತೆ ಸ್ಲೆಟ್ಟು ಎಲ್ಲ ಮಾಡಿ ಅವ್ರು ಎಂಥ ನೋವಿನಲ್ಲಿ ಕೆಲಸ ಮಾಡ್ಬೇಕ್ರಿ. ಹೀಗೆ ಹೇಳಿದ್ರೆ 10 ವರ್ಷ ಸರ್ವಿಸ್ ಮಾಡಿದ್ದಾರೆ, 15 ವರ್ಷ ಸರ್ವಿಸ್ ಮಾಡಿದ್ದಾರೆ, 20 ವರ್ಷ ಸರ್ವಿಸ್ ಮಾಡಿದಾಗ ಗೆಸ್ಟ್ ಲೆಕ್ಚರ್ಸ್ ಇನ್ನೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವು ಹೇಳ್ತಾ ಇದ್ದೀರಿ ಈಗ ಹೊಸದಾಗಿ ರಿಕ್ರೂಟ್ಮೆಂಟ್ ಮಾಡ್ತೀವಿ ನಾವು. ಹಾಗೆ 10 ವರ್ಷ 15 ವರ್ಷ ಅವರೆಲ್ಲ ಕಲಿಸಿ ರ್ಯಾಂಕ್ ಕಳಿಸಿ ಫಸ್ಟ್ ಕ್ಲಾಸ್ ಬಂದು ಒಳ್ಳೆ ಉತ್ತಮವಾದ ಶಿಕ್ಷಣವನ್ನ ಕಾಲೇಜಲ್ಲಿ ಕೊಟ್ಟರಲ್ಲ, ಹಾಗೆ ಆ ಶಿಕ್ಷಣಕ್ಕೆ ಕೊಟ್ಟಂತ ಶಿಕ್ಷಣಕ್ಕೆ ಅವ್ರು ಕೊಟ್ಟಂತ ಶ್ರಮಕ್ಕೆ 10-15 ವರ್ಷ ಕೊಟ್ಟಂತ ಶ್ರಮಕ್ಕೆ ಬೆಲೆ ಇಲ್ವಾ? ಅವ್ರು ಟೀಚರ್ ಅಂತ ಕನ್ಸಿಡರ್ ಮಾಡಿದ್ರ ಇಲ್ವಾ ನೀವು? ಇವತ್ತು ನೀವು ಯಾವ ಗೆಸ್ಟ್ ಲೆಕ್ಚರ್ಸ್ ಕೆಲಸ ಮಾಡಿದ್ದಾರೆ, ನೆಟ್ಟು ಸ್ಲೆಟ್ಟು ಕ್ವಾಲಿಫೈಡ್ ಮಾಡಿದ್ದಾರೆ, ಅವರಿಗೆ ಫಸ್ಟ್ ಕೆಲಸ ಕೊಟ್ಟು ನಂತರ ಯಾರಿದ್ದಾರೆ ಇವತ್ತು ಕೊಡ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಯಾರು ಕೊಡಬೇಕು ಅಂತ ಕೆಲಸ ಕೊಡ್ತೀರಿ, ಅವ್ರಿಗೆ ಕೊಡಿ ಕೆಲಸ. ನಾವು ಕೊಡಬಾರ್ದು ಅಂತ ನಾನು ಹೇಳೋದಿಲ್ಲ. ಈಗ ನಾನು ಫೇಲ್ ಸ್ಟೂಡೆಂಟ್ ಇನ್ SLC. ನಾನು ಕಲಿತಂತ ವಾತಾವರಣ ಬೇರೆ ಇದೆ, ಇವತ್ತು ಕಲಿತಕ್ಕಂಥ ವಾತಾವರಣ ಬೇರೆ ಇದೆ. ನಾನು ಕಲಿತಂಥ ಸಂದರ್ಭದಲ್ಲಿ 2 ಜನ ಮಾತ್ರ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ರು. ಇವತ್ತು ಶಾಲೆಗೆ ಫಸ್ಟ್ ಕ್ಲಾಸು, ಶಾಲೆಗೆ ಡಿಸ್ಟಿಂಕ್ಷನ್ ಇದೆ. ಅವ್ರ ಮುಂದೆ ನೀವು 20 ವರ್ಷ ಇದ್ದವ್ರನ್ನ ಕಾಂಪೀಟ್ ಮಾಡಿ ಅಂತ ಹೇಳ್ತೀರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಇದೆ? ಅವ್ರ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದಾರೆ ಇಲ್ಲ ಅನ್ನೋದು ಅದನ್ನ ಅವಲೋಕನ ಮಾಡಬೇಕು ಅಂತೇಳಿ ನನ್ನ ಒತ್ತಾಸೆ ಇದೆ. ಖಂಡಿತ ಇವತ್ತು ಶಿಕ್ಷಕರ ದಿನಾಚರಣೆಯಲ್ಲಿ ಇವೆಲ್ಲ ವಿಚಾರಗಳನ್ನ ನಾವು ಚರ್ಚೆ ಮಾಡಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾನು ಇವತ್ತು ಮಾತಾಡ್ತೇನೆ. ಇನ್ನು 10, 15, 20 ವಿಚಾರದಲ್ಲಿ ಹೇಳಿದಿರಿ, ಅದು ಖಂಡಿತ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿದೆ. ನಾನೇ ಕೂಡ ASN ಪ್ರಸಾದ್ ಹತ್ರ ಕೂತು ಆ ಫೈಲ್ ಕೂಡ ಇನ್ನು ಜೀವಂತ ಇದೆ. ಡೋಂಟ್ ವರಿ, ಐ ಆಮ್ ವಿತ್ ಯು. ನಾನು ಖಂಡಿತ ಈ ಒಟ್ಟಿಗೆ ನೀವು ಕೆಲಸ ಮಾಡ್ತಕ್ಕಂಥ ವಿಚಾರದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಈಗಲೂ ಕೂಡ ನಿಮ್ಮ ಜೊತೆಲಿದ್ದೀನಿ, ಮುಂದೆಯೂ ಕೂಡ ನಿಮ್ಮ ಜೊತೆಲಿದ್ದೀನಿ, ಕೊಟ್ಟು ಕೆಲಸ ಮಾಡೋಣ ಅಂತ ಹೇಳ್ತಾ ಇಂಥ ಶಿಕ್ಷಕರ ದಿನಾಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಜೀವನದ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗ್ತದೆ. ಆ ಕಲಿಸ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳ್ತಾ, ಮಾನ್ಯ ಶಿಕ್ಷಕ ಬಂಧುಗಳು ಬಹಳ ನೋವಿನಿಂದ ಇವತ್ತು ಸಂತೋಷದಿಂದ ಸಂಭ್ರಮದಿಂದ ಪ್ರೀತಿಯಿಂದ ಇಲ್ಲಿ ಭಾಗವಹಿಸಿದ್ರಿ. ನಿಮ್ಗೆ ಎಷ್ಟೇ ನೋವುಗಳಿದ್ರು ಕೂಡ ಆ ನೋವುಗಳನ್ನೆಲ್ಲವನ್ನು ನಿವಾರಿಸ್ತಕ್ಕಂಥ ಕಾಲ ಖಂಡಿತ ಬರ್ತದೆ ಅನ್ನೋ ವಿಚಾರವನ್ನ ನಿಮಗೆ ಮತ್ತೊಮ್ಮೆ ಹೇಳ್ತಾ, ಆಶಾದಾಯಕ ಪರಿಸ್ಥಿತಿಯಲ್ಲಿ ಇರಿ, ಖಂಡಿತ ನಾವೆಲ್ಲ ನಿಮ್ಮ ಒಟ್ಟಿಗಿದ್ದೀವಿ ಅಂತ ಹೇಳ್ತಾ, ನಾನು ಇವತ್ತು ಈ ಬಾರಿ ಮಂಗಳೂರಿನಲ್ಲಿ ನನಗೆ ಸಿಕ್ಕಂಥ 6 ವರ್ಷಕ್ಕೆ ಅವಧಿಗೆ 6 ಜಿಲ್ಲೆ ಪ್ರತಿನಿಧಿಸ್ತಾ ಇದ್ದೀನಿ. ನಾನು ಕಳೆದ ಬಾರಿ ಚಿಕ್ಕಮಗಳೂರಿನಲ್ಲಿ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಿದ್ದೆ, ಈ ಬಾರಿ ಮಂಗಳೂರಿನಲ್ಲಿ ಆಚರಣೆ ಮಾಡಿದ್ದೀನಿ. ಮುಂದಿನ ಬಾರಿ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಿ, ಅದರ ನೆಕ್ಸ್ಟು ಉಡುಪಿಗೆ ಹೋಗ್ತಾ ಇದ್ದೀನಿ, ಅದರ ನೆಕ್ಸ್ಟು ನಾನು ಕೂರ್ಗಿಗೆ ಹೋಗ್ತೀನಿ, ಕಡೆಯದಾಗಿ ದಾವಣಗೆರೆಗೆ ಹೋಗ್ತೀನಿ. 6 ಜಿಲ್ಲೆಯಲ್ಲಿ ನೀವು ಲಾಸ್ಟಿಗೆ ಭೋಜಗೌಡ ಶಿಕ್ಷಕರ ದಿನಾಚರಣೆ ಪ್ರತಿನಿಧಿಯಾಗಿ ನಮ್ಮ ಶಿಕ್ಷಕರ ದಿನಾಚರಣೆ ಬರಲಿಲ್ಲ ಅಂತ ನೀವು ಅಪವಾದ ಮಾಡಬಾರ್ದು ಅಂತೇಳಿ ಸಂದರ್ಭ ಹೇಳ್ತಾ, ಇವತ್ತು ನನ್ನ ಹೆಸರು ಸುಮಾರು 53 ಕಡೆ ಇನ್ವಿಟೇಷನ್ ಅಲ್ಲಿದೆ. ನಾನು ಎಲ್ಲಿ ಭಾಗವಹಿಸ್ಬೇಕು?
ಹಾಗಾಗಿ ಮಂಗಳೂರನ್ನ ಆಯ್ಕೆ ಮಾಡಿದ್ದೀನಿ. ನಿಮ್ಮನ್ನೆಲ್ಲ ನೋಡಿ ಭಾಳ ಸಂತೋಷ ಆಗಿದೆ. ಅತ್ಯಂತ ಸಂಭ್ರಮದಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೀನಿ. ಖಂಡಿತ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ, ನಮ್ಮ ಎಲ್ಲ ಪದಾಧಿಕಾರಿಗೆ ತಮ್ಮೆಲ್ಲರಿಗೂ ಹೊಂದಿಸಿ ಶುಭವಾಗಲಿ, ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಜೈ ಜೈ ಕರ್ನಾಟಕ. ಏನಂತ ನಾವು ಪ್ರತಿ ಊರಲ್ಲಿ ಕೂಡ ಪ್ರತಿ ಊರಲ್ಲಿನೂ ಕೂಡ ಬಹಳಷ್ಟು ದೇವಸ್ಥಾನಗಳಿರ್ತದೆ, ಎಷ್ಟು ಚೆನ್ನಾಗಿ ಮಾಡಿಟ್ಟಿರ್ತೀವಿ. ಆದರೆ ನಮ್ಮ ಸ್ಕೂಲ್ಗಳು ಹೆಂಗಿದೆ, ಸರ್ಕಾರಿ ಸ್ಕೂಲ್ಗಳು, ಸೊ ಎರಡನ್ನೂ ನಾವು ಕಂಪೇರ್ ಮಾಡ್ತೀವಿ. ಅದಕ್ಕೇನು ನಾವು ದೇವಸ್ಥಾನ ಮಾಡಕ್ಕೋ ಅಥವಾ ಧಾರ್ಮಿಕ ಸ್ಥಳಗಳು ಮಾಡಕ್ಕೋ ಸರ್ಕಾರವೋ ಯಾರೋ ಬಂದು ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ಆ ಊರಲ್ಲಿರುವ ನಾವೇ ಖುದ್ದು ಮಾಡ್ತಾ ಇರ್ತೀವಿ. ಅದೇ ಜವಾಬ್ದಾರಿಯನ್ನು ಕೂಡ ನಮ್ಮ ಸಮುದಾಯದಲ್ಲಿ ಇರುವ ಶಾಲೆಗಳಿಗೂ ಕೂಡ ಕೊಟ್ಟು ಮಾಡ್ತೀವಿ ಅಂತ ನಮ್ಮ ಸಮುದಾಯವನ್ನು ಚೆನ್ನಾಗಿ ಆಗುತ್ತೋ. ನಮ್ಮ ಈ ಒಂದು ಶಿಕ್ಷಕರ ದಿನಾಚರಣೆ ಇದೆಲ್ಲ ಮಾಡೋದಕ್ಕೆ ಒಂದು ಅರ್ಥಪೂರ್ಣ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಹೇಳ್ಕೊಂಡು ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ನಮ್ಮ ತಾಲೂಕಿನಲ್ಲಿ ನಾವೆಲ್ಲ ವೀಕ್ಷಿಸಿಕೊಂಡು ಗಮನಿಸಿಕೊಂಡು ಅವರಿಗೆ ನಮ್ಮ ತಾಲೂಕಿನ ಅತ್ಯುತ್ತಮ ಶಿಕ್ಷಕಿಯ ಪ್ರಶಸ್ತಿಯನ್ನು ನಮ್ಮ ತಾಲೂಕಿನಿಂದ ಯಾವುದೇ ಅರ್ಜಿಗಳನ್ನು ಸಲ್ಲಿಸದೆ ಅವರಿಗೆ ನೀಡ್ತಾ ಇದ್ದೇವೆ. ಬಹಳಷ್ಟು ಉತ್ತಮ ಸಾಧನೆಯನ್ನು ಮಾಡಿದಂತ ಒಂದು ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡವರು ಶ್ರೀಮತಿ ವೇದಾವತಿಯವರು ತಮ್ಮ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಮೂಲಕ 1 ಕೋಟಿಗೂ ಮಿಕ್ಕಿದಂತಹ ಒಂದು ಕಟ್ಟಡದ ಶಿಲಾನ್ಯಾಸವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನೃತ್ಯದಲ್ಲಿ, ಕಲೆಯಲ್ಲಿ ಬಹಳಷ್ಟು ಪರಿಣಿತರಾಗಿದ್ದಾರೆ. ಮಕ್ಕಳಲ್ಲಿ ಎಲ್ಲಿಲ್ಲದ ಪ್ರೀತಿ ಶ್ರೀಮತಿ ವೇದಾವತಿಯವರಿಗೆ. ಅದೇ ರೀತಿಯಲ್ಲಿ ಇವತ್ತು 42 ವರ್ಷಗಳ ಸುದೀರ್ಘ ಸೇವೆಯನ್ನು ಮಾಡಿ ಮುಂದೆ ನವೆಂಬರಲ್ಲಿ ನಿವೃತ್ತಿ ಹೊಂದುತ್ತಾ ಇದ್ದಾರೆ. ಹೆಚ್ಚು ಹೇಳಲಿಕ್ಕೆ ನಾನು ಇಚ್ಛೆ ಪಡುವುದಿಲ್ಲ. ಶಿಕ್ಷಕರೆಂಬಂತ ಕರೆಮಣಿಯಲ್ಲಿ ಹವಳಂತೆ ಕಂಗೊಳಿಸುವಂತಹ ವ್ಯಕ್ತಿತ್ವವನ್ನು ಮೈಗೂಡಿಸಿದಂತಹ ಶ್ರೀಮತಿ ವೇದಾವತಿಯವರು ಕಾರಣದಿ ಮಲ್ಲಿಗೆಯಂತೆ ಮೌನದಿ ಬಿರಿದು ನಿಜವ ಸೌರಭಂ ಸೂಸುವ ಎನ್ನುವ ರೀತಿಯಲ್ಲಿ ಇವತ್ತು ನಮ್ಮೆಲ್ಲರ ಸನ್ಮಾನಕ್ಕೆ ಪಾತ್ರರಾಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ತುಂಬ ಹೃದಯದ ಅಭಿವಂದನೆಯನ್ನು ಸಲ್ಲಿಸುತ್ತೇವೆ. ಶ್ರೀಮತಿ ವೇದಾವತಿ ಕೆಯವರು ಬಯಸದೆ ಬಂದಂತಹ ಸೌಭಾಗ್ಯವನ್ನು ಪಡೆದಿದ್ದೀರಿ. ಶ್ರೀಮತಿ ಅವರಿಗೆ ವಂದನೆಗಳು, ಅಭಿವಂದನೆಗಳು. ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ತುಂಬ ಚೆಂದಾಗಿ ನಡೆಸಿಕೊಟ್ಟಂಥ ನಮ್ಮ ಸನ್ಮಾನ್ಯ ಶ್ರೀ ಜನಾರ್ದನ ಗೌಡರಿಗೆ ನಮ್ಮ ಇಲಾಖೆ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಕಾರ್ಯಕ್ರಮ ಪ್ರಾರಂಭದಿಂದ ಕೊನೆಯವರೆಗೂ ನಮ್ಮ ಜೊತೆ ಇದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ನಮ್ಮೆಲ್ಲರ ಶಿಕ್ಷಕ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ SL ಭೋಜೇಗೌಡ ಸಾಹೇಬರಿಗೂ ಸಹ ನಮ್ಮೆಲ್ಲರ ಪರವಾಗಿ, ಇಲಾಖೆ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದ ವೇದಿಕೆ ಮೇಲಿರುವ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಮೀನಾಕ್ಷಿ ಚಂದ್ರೇಗೌಡ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಅಂದ ಕಾಣಿಸಿದ್ದಾರೆ. ಅವ್ರಿಗೂ ಸಹ ಇಲಾಖೆ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಾಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಪ್ರಮೀಳಾ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ಸಹ ಇಲಾಖೆ ಪರವಾಗಿ ನಾನು ವಂದನೆಗಳನ್ನ ಸಮರ್ಪಿಸ್ತಾ ಇದ್ದೀನಿ. ಹಾಗೂ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ನಮ್ಮ ಮಾನ್ಯ ಉಪನಿರ್ದೇಶಕರು ಆಡಳಿತ ಸನ್ಮಾನ್ಯ ಶ್ರೀ ವೈ ಶಿವರಾಮಯ್ಯನವರು, ಹಾಗೆ ನಮ್ಮ ಡಯಟ್ ಕಾನ್ಸ್ಟೇಬಲ್ ಆದ ಸನ್ಮಾನ್ಯ ಶ್ರೀ ವಾಲ್ಟರ್ ಡಿ ಮೆಲ್ಲೋ ಸಾಹೇಬ್ರವರು ಸಹ ಸಹಕರಿಸಿದ್ದಾರೆ, ವೇದಿಕೆ ಮೇಲೆ ಉಪಸ್ಥಿತಿದ್ದಾರೆ. ಅವ್ರಿಗೂ ಸಹ ನನ್ನ ಇಲಾಖೆ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಮತ್ತು ವೇದಿಕೆ ಮೇಲೆ ಎಲ್ಲ ನನ್ನ ಸಂಘಟನೆಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರು ಮತ್ತು ಜಿಲ್ಲಾ ಮಟ್ಟದ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು, ಪ್ರೌಢಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು ಎಲ್ಲರಿಗೂ ಸಹ ವೇದಿಕೆ ಮೇಲಿರುವ ಎಲ್ಲರಿಗೂ ಸಹ ಇನ್ನೊಮ್ಮೆ ವಂದನೆಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ನಡೆಯಲಿಕ್ಕೆ ನಮ್ಮ ಮಾನ್ಯ
ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಶೆಲಮಣಿ ಸರ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅವ್ರಿಗೂ ಅನುಪಸ್ಥಿತಿಯಲ್ಲಿ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ವಂದನೆಗಳನ್ನ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.